ಭಾವವ ಮನದಲ್ಲಿ ನೆನೆಸಿದಿಷ್ಟಾರ್ಥವ ಇವಾಗ ಗಣೇಶಗಾರತಿ ಎತ್ತೀರಿ ಆರತಿ ಎತ್ತೀರಿ ಆರತಿ ಬೆಳಗಿರಿ ಗಜಮುಖದವಾಗಿ ಗಣಪಗಿ ಪರದಳು ಪರಶುಭಾಷಾಂಕುಶಾಧಾರಿಗೆ ಹರುಷತಿ ಭಕ್ತರ ಪೊರೆವಗೆ ಮುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎಂದಿರಿ ಆರತಿ ಬೆಳಗಿರೆ ಗಜಮುಖದವಗಿ ಗಣಪಗಿ ಆತ್ಮೀಯರೇ, ಸದ್ಭಾವನಾ ವೇದಿಕೆ ಉಳ್ಳಾಲ ಹೊಸಕೊರಲ್ ಬಳಗ ಪ್ರತಿ ವರ್ಷವೂ ನಡೆಸ್ತಾ ಬರುವಂತಹ ಸೌಹಾರ್ದ ದೀಪಾವಳಿ ಸಂಗಮ ಕಾರ್ಯಕ್ರಮ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ ಈ ವೇದಿಕೆಯಲ್ಲಿ ಇವತ್ತು ಸುಸಂಪನ್ನಗೊಳ್ಳಿಕ್ಕಿದೆ. 6:30 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಹಾಗೂ ಈ ಸೌಹಾರ್ದ ಸಂಗಮ ಕಾರ್ಯಕ್ರಮದ ಸೌಹಾರ್ದ ಸಂದೇಶ ಇತ್ಯಾದಿ ಕಾರ್ಯಕ್ರಮಗಳು ಜರುಗುವುದಕ್ಕುಂಟು. ಅದಕ್ಕಿಂತ ಪೂರ್ವಭಾವಿಯಾಗಿ ಈಗ ಮೊದಲ ಭಾಗದಲ್ಲಿ ಯಕ್ಷಗಾನ ತಾಳಮದ್ದಳೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಈ ವೇದಿಕೆಯಲ್ಲಿ ಈಗ ಜರುಗುವುದಕ್ಕುಂಟು. ಇವತ್ತು ಆಯೋಜಿಸಿಕೊಂಡಂತಹ ನಮ್ಮ ಆಖ್ಯಾನ ಯಾಗ ಸಂಕಲ್ಪ. ಹಿಮ್ಮೇಳದಲ್ಲಿ ಭಾಗವತರಾಗಿ ರತ್ನಾಕರ ಆಳ್ವ ತಲಪಾಡಿ ಇವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಲ್ಲಿ ಹಿಮ್ಮೇಳದಲ್ಲಿ ಕೃಷ್ಣಪ್ಪ ಕಿನ್ಯ ಹಾಗೂ ಕೇಶವ ಆಚಾರ್ಯ ಕಿನ್ಯ ಇವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಲ್ಲಿ ಹರಿಶ್ಚಂದ್ರ ನಾಯ್ಗ ಮಾಡೂರು ಇವರು ನಮ್ಮ ಜೊತೆ ಇದ್ದಾರೆ. ಪಾತ್ರಧಾರಿಗಳಾಗಿ ಶ್ರೀಕೃಷ್ಣನಾಗಿ ಗಣೇಶ್ ಕುಂಜತ್ತೂರು ಇವರು ತಮ್ಮ ಪಾತ್ರ ನಿರ್ವಹಣೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ನಾರದನಾಗಿ ಹರಿಶ್ಚಂದ್ರ ನಾಯ್ಗ ಮಾಡೂರು ಇವರು ತಮ್ಮ ಪಾತ್ರವನ್ನು ನಿರ್ವಹಿಸುವುದಕ್ಕಿದ್ದಾರೆ. ಧರ್ಮರಾಯನಾಗಿ ನಾನು ಸದಾಶಿವ ಆಳ್ವ ತಲಪಾಡಿ ಪಾತ್ರ ನಿರ್ವಹಣೆ ಮಾಡ್ತೇನೆ. ಭೀಮಸೇನನಾಗಿ ಪುರಂದರ್ ಜಪ್ಪು ಇವರು ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಒಂದು 6:15 ಗಂಟೆಯ ಒಳಗೆ ಈ ಕಾರ್ಯಕ್ರಮ ಮುಗಿಯುವುದಕ್ಕುಂಟು. ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ತಾಳಮದ್ದಳೆ ಕಾರ್ಯಕ್ರಮದ ಪ್ರಾರಂಭವನ್ನು ಮಾಡಬೇಕಾಗಿ ಭಾಗವತರಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುಣಿದೆಯ ಸಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಬಡಬಡುದು ವರ್ಣಿಪೆನಿ ಕಥಾಮೃತವ ವಾಸಗಿ ಮೇರೆ ದೂದು
ಅಸಂಭಾವ್ಯವಾದದ್ದು ಅಥವಾ ವಿಶೇಷವಾದದ್ದು ಈ ಪ್ರಪಂಚದಲ್ಲಿ ಏನಾದರೂ ಘಟಿಸ್ತದೆ ಅಂತಾದರೆ ಅದು ಎಲ್ಲೆಲ್ಲಿಯೂ ಹೊಸಗೆಯಾಗಿ ಹರಿದು ಎಲ್ಲರ ಚಿತ್ತಭಿತ್ತಿಯಲ್ಲಿ ನೆಲೆಯಾಗುವುದು ಸಹಜವಾದಂತಹ ಸ್ವಭಾವವೇ. ಯಾಕೆ ಈ ಮಾತನ್ನಾಡಿದೆ? ವರ್ತಮಾನ ಕಾಲದಲ್ಲಿ ಪಾಂಡವರದ್ದಾದಂತಹ ಹೊಸಗೆ ಎಲ್ಲ ಕಡೆಯಲ್ಲಿಯೂ ಹಬ್ಬಿರುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ, ನಾವು ಈ ಇಂದ್ರಪ್ರಸ್ಥದಲ್ಲಿ ಓಲಗ ಕೊಡುವಂತಹ ಮಯಮಂಟಪ ಅದರದ್ದಾದಂತಹ ಪ್ರಸಿದ್ಧಿ ಮಾತ್ರವಲ್ಲ, ಈ ಪ್ರದೇಶಕ್ಕೆ ಬಂದು ನಾವು ಮಾಡಿದಂತಹ ಸಾಧನೆ ಇದು ಲೋಕದಲ್ಲಿ ನಮಗೆ ವಿಶೇಷವಾದಂತಹ ಸ್ಥಾನವನ್ನು ಮಾನವನ್ನು ತಂದುಕೊಟ್ಟಿದೆ. ಖಾಂಡವನ ದಹನದ ಪ್ರಕರಣದಲ್ಲಿ ಅಗ್ನಿಯಿಂದ ವಿಶೇಷವಾಗಿ ಬಳುವಳಿಯಾಗಿ ಸಿಗಲ್ಪಟ್ಟಂತಹ ವಸ್ತುಗಳು ಈ ಕಾಲಕ್ಕಾಗುವಾಗ ಪಾಂಡವರ ಯೋಗ್ಯತೆಯನ್ನು ಪ್ರಪಂಚ ಮುಖದಲ್ಲಿ ಎತ್ತರಿಸಲ್ಪಟ್ಟಿದೆ. ಅಲ್ಲಿ ಮಯನಿಗೆ ಕೊಡಲ್ಪಟ್ಟಂತಹ ಜೀವದಾನ ಎನ್ನುವುದು ವಿಶೇಷವಾದಂತಹ ವೃಷಪರ್ವ ನಿರ್ಮಿತವಾದಂತಹ ಮಂಟಪವನ್ನು ನಾವು ಉಡುಗೊರೆಯಾಗಿ ಪಡೆದುಕೊಳ್ಳುವಷ್ಟರ ಮಟ್ಟಿಗೆ ನಾವು ಯೋಗ್ಯತಾವಂತ ಸಂಪನ್ನರಾಗಿದ್ದೇವೆ ಎನ್ನುವುದು ಹೆಮ್ಮೆಯ ವಿಷಯ. ಹಾಗಾಗಿ ಹೊಸಗೆ ಎಲ್ಲ ಕಡೆಯಲ್ಲಿಯೂ ಇವತ್ತು ಹಬ್ಬಿ ಉಂಟು. ನಮಗೂ ಸಂತೋಷ ಇದೆ. ಸಹೋದರಿಯ ಜೀವನದಲ್ಲಿ ಎಂತಹ ಮಧುರ ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯ ಎನ್ನುವುದರ ಪರಿಪೂರ್ಣವಾದಂತಹ ಪರಿಚಯ ನಮ್ಮ ಜೀವನದಲ್ಲಿ ನಮಗುಂಟು. ಸೌಹಾರ್ದತೆಯ ಸಂದೇಶ ಪ್ರಪಂಚದಲ್ಲಿ ಸಾರಿದರೆ ಸಾಕು, ಅದನ್ನು ನಾವು ಅಳವಡಿಸಬೇಕು. ಹಾಗಾಗಿ ಸೌಹಾರ್ದತೆಯ ಸಂದೇಶವನ್ನು ಪಾಂಡವರು ಯಾವತ್ತೋ ಜೀವನದಲ್ಲಿ ಅಳವಡಿಸಿಕೊಂಡವರೇ. ಹಾಗಾಗಿ ನಮಗೆ ಸಂದೇಶ ಕೊಡುವುದಕ್ಕೆ ಅಧಿಕಾರ ಉಂಟು. ಯಾಕಂದ್ರೆ ನಾವು ಅದನ್ನು ಅಳವಡಿಸಿಕೊಂಡಿದ್ದೇವಲ್ಲ. ಮನುಕುಲದ ರಕ್ತಮಯವಾದ ಇತಿಹಾಸ ಕೂಗಿ ಹೇಳಿದ್ದಾದರೂ ಏನನ್ನು, ಈ ನೆಲ ನಂದನಾಗಬೇಕು, ಇದ್ರೆ ಏನು ಬೇಕು, ತಿಳಿವು ತುಂಬಿದ ಕಣ್ಣು, ಒಲವು ತುಂಬಿದ ಎದೆ, ಛಲವನರಿಯದ ಬದುಕು, ಇಷ್ಟು ಸಾಕು ಅಂತ. ಇದೆಲ್ಲವನ್ನು ನಾವು ಮೈವೆತ್ತುಕೊಂಡವರಾದದ್ದರಿಂದ ಇವತ್ತು ಹೊಸಗೆ ಎಲ್ಲಾ ಕಡೆಯಲ್ಲಿಯೂ ಪಾಂಡವರ ಬಗ್ಗೆ ಹಬ್ಬಿದೆ ಅಂತಾಗುವಾಗ ಸಂತೋಷ. ಯಾವತ್ತಿನ ಹಾಗೆ ಓಲಗ ಚಾವಡಿಯಲ್ಲಿ ಓಲಗವನ್ನು ಕೊಟ್ಟವನಿದ್ದೇನೆ. ದೂರದಲ್ಲಿರುವಂತಹ ನಮ್ಮ ದೊಡ್ಡಪ್ಪ ಆ ಹಸ್ತಿನಾವತಿಯ ಸಿಂಹಾಸನಕ್ಕೆ ಇಲ್ಲಿಂದಲೇ ನಾವು ಮಂಡೆಯನ್ನು ಮಣಿದವರಿದ್ದೇವೆ. ಯಾಕಂದ್ರೆ ಸಾರ್ವಭೌಮತೆ ಅಲ್ಲಿ ಉಂಟು ಎನ್ನುವುದನ್ನು ನಾವು ಒಪ್ಪಿದವರೇ. ಊರಿನ ಸುದ್ದಿ ತಿಳಿದಾಗ ಚರರ ಮೂಲಕ ಬಹಳ ಸಂತೋಷ ಆಗ್ತಾ ಉಂಟು. ಎಲ್ಲರೂ ನೆಮ್ಮದಿಯಿಂದ ಇದ್ದಾರೆ ಅಂತ ಹೇಳುವುದನ್ನು ಕೇಳುವಾಗ ಮಾನಸಿಕವಾಗಿ ತೃಪ್ತಿಯಾಗಿದೆ. ಹಾಗೆಯೇ ಓಲಗದಲ್ಲಿರುವ ಹೊತ್ತು ಏನು ಕೇಳಿಸ್ತಾ ಇದೆ? ಏನದು? ವೀಣಾನಾದ. ಯಾರು ಆಕಾಶದಿಂದ ಇಳಿದು ಬರುವಂತಹ ಸೂರ್ಯಪ್ರಭೆ ಯಾರದ್ದು ಎನ್ನುವುದನ್ನು ಗಮನಿಸುವಾಗ ಸ್ಪಷ್ಟವಾಗಿ ಅರ್ಥ ಆಯಿತು.
ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ, ದೂರದಿಂದ ಬರ್ತಾ ಇದ್ದಾರಲ್ಲ, ಎದುರುಗೊಳ್ಳಬೇಕವರನ್ನು. ಮುನಿಯ ದೂರದಿ ಕಾಣು ತನುಜ ಸಂಕುಲ ಪೌರ ನಾರಾಯಣ ಕನಕ ಪೀಠವನಿತ್ತು ಪೂಜೆಗೈದರಗೀರ್ಪ ಕನಕ ಪೀಠವನಿತ್ತು ಪೂಜೆಗೈದರಗೀರ್ಪ ಜನಪನದಿಗೆ ತಪ್ಪುದ ಕನಕ ಪೀಠವನಿತ್ತು ಪೂಜೆಗೈದರಗೀರ್ಪ ಜನಪನದಿಗೆ ತಪ್ಪುದ ಮುನಿಯದು ರವಿ ಕಾಣು ತನುಜ ಸಂಕುಲ ಪೌರ ಜನದ ಹಿರಿದಿರುಗೊಳ್ಳುತ್ತಲೇ ಸ್ವಾಮಿ ಮಹರ್ಷಿಗಳೇ, ಧರ್ಮರಾಯ ನಿಮ್ಮ ಪುಣ್ಯಪಾದಗಳಿಗೆ ಪೊಡಮಟ್ಟಿದ್ದೇನೆ. ಆಗಲಂತೆ. ದೂರದಿಂದ ಬಂದಂತಹ ನಿಮ್ಮನ್ನು ಸಹೋದರರ ಸಹಿತವಾಗಿ ಸ್ವಾಗತಿಸಿ ಆ ಯಥೋಚಿತವಾದಂತಹ ದಿವ್ಯ ಆಸನವನ್ನು ನಿಮಗೆ ಕೊಟ್ಟು ಆ ಮೂಲಕವಾಗಿ ಷೋಡಶೋಪಚಾರ ಪೂಜೆಯಿಂದ ನಿಮ್ಮ ಮನಸ್ಸನ್ನು ಸಂತುಷ್ಟಿಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಕೃಷ್ಣ ಕೃಪೆಗೆ ಆಶ್ರಿತರಾದವರು ನೀವು. ಹೌದು, ಹೌದು. ನಿಮ್ಮನ್ನು ನೋಡುವಾಗ ಹರಿಯನ್ನೇ ಕಂಡಂತಹ ಅನುಭವ, ಸಾಕ್ಷಾತ್ ಹರಿಯೇ ಬಂದು ನಮ್ಮ ಮುಂದೆ ನಿಂತಹ ಅನುಭವ. ಯಾಕಂದ್ರೆ ಭಗವಂತನನ್ನು ಕಾಣಬೇಕು ಅಂತ ಇದ್ರೆ ಬೇರೆ ಬೇರೆ ಪ್ರತೀಕಗಳು ಅಂತ ಉಂಟು. ದೇವರನ್ನು ಕಾಣುವುದಕ್ಕೆ ಒಂದು ಪ್ರತೀಕ ಯಾವುದು ಅಂತ ಕೇಳಿದ್ರೆ ಋಷಿಮುನಿಗಳು. ಈ ಯುಗಕ್ಕಾಗುವ ನಾನು ಕೂಡ ಬದಲಾಯಿಸಿದ್ದೇನೆ ದೇವರ ಸ್ಮರಣೆಯನ್ನು. ಹರಿನಾರಾಯಣ ಕೃಷ್ಣ ಗೋವಿಂದ ಅಂತ. ಹೌದು, ಹೌದೌದು. ಲೋಕ ಎನ್ನುವುದು ನಾರುವ ಸಂಸ್ಕೃತಿಯಿಂದ ಕೂಡಿದೆ. ಹೌದೌದು. ಎಲ್ಲಿ ಹೋದರೂ ನಾರುವುದೇ. ಆ ನಾರುವ ಸಂಸ್ಕೃತಿಯಿಂದ ಸ್ವಲ್ಪ ದೂರ ಮಾಡಿ ಲೋಕವನ್ನು ನಾರದ ಹಾಗೆ ಮಾಡುವವರು ನೀವು ನಾರದರು. ಒಂದು ಸಮುದ್ರಕ್ಕೂ ಅರ್ಥ ಇದೆ ಅಲ್ಲ. ಹೌದು, ನಾರ ಅಂತ ಹೇಳಿದರೆ. ಹೌದು. ಆದ್ರೂ ಅದರಲ್ಲಿ ಎಲ್ಲ ಲೋಕದಲ್ಲಿ ನಾರಿ ನಾರಿ ಹೋದದ್ದು ಮತ್ತೆ ಸೇರುವುದು ಸಮುದ್ರಕ್ಕಲ್ವೋ? ಪ್ರಳಯ ಜಲದಿ ಅಂತ ಅರ್ಥ ನಾರ ಅಂದ್ರೆ. ಹೌದು. ಆ ಪ್ರಳಯ ಜಲದಿಯನ್ನೇ ಯಾವನು ಆಶ್ರಿತನಾಗಿಸಿ ಮಲಗಿರುತ್ತಾನೋ ಅವನು ನಾರಾಯಣ ಅಂತ ಅರ್ಥ. ಅವನ ಸ್ಮರಣೆ ಮಾಡುವುದಲ್ಲವೇ ನಮ್ಮ ಕರ್ತವ್ಯ. ಅಂತಹ ನಿಮ್ಮಂತವರು ಬರುವುದರಿಂದಲೇ ನಮ್ಮ ಜನ್ಮ ಪಾವನವಾಗಿದೆ ಅಂತ ನಾವು ಭಾವಿಸಿದ್ದು ಸ್ವಾಮಿ. ಆಗಲಿ ಆಗಲಿ. ನೀವು ಬರಬೇಕು ಅಂತ ಇದ್ರೆ ಒಂದು ಕಾರಣ ಇಲ್ಲದೆ ಬರುವವರಲ್ಲ. ಎಲ್ಲಿಯೂ ಕೂಡ ಬಂದ ಮೇಲೆ ಒಂದಷ್ಟು ಹೊತ್ತು ವಿಶ್ರಾಂತಿ ಪಡೆದು ನಿಲ್ಲುವವರು ಅಲ್ಲ. ಬರಬೇಕು ಅಂತ ಕೇಳಿದ್ರೆ ಬರುವವರಲ್ಲ, ಹೋಗಿ ಅಂತ ಹೇಳಿದ್ರೆ ಹೋಗುವವರು ಅಲ್ಲ. ಉದ್ದೇಶಪಟ್ಟು ಬರುವವರಾದದ್ದರಿಂದ ನಿಮ್ಮಂಥವರು ಬರುವಾಗ ನಾವೆಲ್ಲ ಕಾಂಕ್ಷಿಸುವುದು ಯಾವುದನ್ನು? ಏನು ಹೊಸಗೆ ಉಂಟು, ಏನು ಹೊಸತನ ಉಂಟು, ಏನು ಸಂದೇಶ ಉಂಟು, ಏನು ನಮ್ಮಿಂದ ಆಗಬೇಕಾದದ್ದುಂಟು, ಅದನ್ನೇ ನಾನು ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ಪಾಂಡವರ ಬಳಿಗೆ ಈಗ ಬರಲೇಬೇಕು ಎಂಬುದಾಗಿ ನಾನು ಬಂದದ್ದು. ಏನು ಕಾರಣ? ನೀನು ಸಾಮಾನ್ಯ ಜನ ಅಲ್ಲ. ಓಹೋ, ನೀನು ಯಾರೀಗ?
ಯಮಸೂನು ಮಹರ್ಷಿ, ನೀನು ಬಂದಂತ ನೀನಿದ್ದ ಕ್ರಮಗಳನ್ನೆಲ್ಲವನ್ನೂ ಕಂಡ ನನಗೆ ಈ ಹೊತ್ತು ಗಗನದಲ್ಲಿ ಸಂಚರಿಸುವನಾದರೂ ಭೂತಳಕ್ಕಿಳಿದುಕೊಂಡು ಪಾಂಡವರನ್ನು ಈ ಹೊತ್ತು ಕಾಣಬೇಕೆಂಬ ದೃಷ್ಟಿಯಿಂದಲೇ ನೇರಾಗಿ ಇಲ್ಲಿ ಬಂದಿದ್ದೇನೆ. ಸರಿ. ಪಾಂಡವರು ಕೌರವರು ಎಂಬ ಉಭಯ ಪಂಗಡಗಳಲ್ಲಿ ಈ ಹೊತ್ತು ಹಸ್ತಿನಾವತಿಯಲ್ಲಿ ಯಾರು ಪೂರ್ಣವಾಗಿ ಆಡಳಿತವನ್ನು ಮಾಡುತ್ತಾರೋ ಎಂಬುದಾಗಿ ಗ್ರಹಿಸಿದರೆ ಸರಿಯಾದದ್ದು ಹೌದೇ ಅಲ್ವೇ ಅಂತ ಗ್ರಹಿಸಿದರೆ ಧರಣಿಪನಾಗಿ ಮೆರೆಯುವವ ನೀನು ಎಂಬುದಾಗಿ ಅಭಿಷೇಕವನ್ನ ಸ್ವೀಕರಿಸಿದವ ಒಬ್ಬ, ಅಭಿಷೇಕವನ್ನು ಸ್ವೀಕರಿಸಿದವ ಮತ್ತೊಬ್ಬ ಧರಣೀಪ ಅಂತ ಹೇಳುವವ ಇದ್ದಾನೆ ಎಂಬುದೇ ವಾಸ್ತವ್ಯ. ಆದ ಕಾರಣ ಯಮ ಸೂನು ಅಂತ ಲೆಕ್ಕಕ್ಕೆ ಹೇಳಿದ್ರು ಕೂಡ ಧರ್ಮಜನಾಗಿದ್ದುಕೊಂಡು ಯಾವ ದೃಷ್ಟಿಯಲ್ಲಿ ನೀನು ಪ್ರಜೆಗಳನ್ನು ನೋಡ್ತೀಯ ಎಂಬುದಾಗಿ ಅರ್ಥವಾಗುತ್ತಾ ಇದೆ. ಈಗ ನಿನ್ನ ನೀವು ಅಣ್ಣ ತಮ್ಮ ಭೀಮಾರ್ಜುನರು ಬಲ ಎರಬಲದ ಭುಜಗಳಾಗಿ ನಿನಗೆದ್ದುಕೊಂಡು ಈ ಹೊತ್ತು ನಿನ್ನ ಜೊತೆಯಲ್ಲಿಲ್ಲ ಸಂತೋಷಭರಿತವಾಗುತ್ತಾ ಇದೆ. ಆದ್ರೆ ಇದನ್ನೇ ಹೇಳಲಿಕ್ಕೆ ಬೇಕಾಗಿ ಬಂದದಲ್ಲ. ಸಂತೋಷದ ವಿಚಾರ ಅಂತ ಆದ್ರೆ ಅದನ್ನು ತಾವು ಹೇಳುವಲ್ಲಿ ಆಕ್ಷೇಪ ಏನೂ ಇಲ್ಲ. ಪೂರ್ಣಮ ಅಂತ ಪೂರ್ಣ ಅಂತಲ್ಲ ಅಪೂರ್ಣ ಅಂತ ಇರ್ತಲ್ಲ ಸ್ವಾಮಿ. ತಾವು ಬಂದಿದ್ದೀರಿ ಅಂತ ಆದ್ರೆ ಲೋಕದ ಹೊಸಗೆ ಏನು ಎನ್ನುವುದನ್ನು ನಾವೆಲ್ಲ ಯೋಚಿಸುವವರು. ಲೋಕದ ಹೊಸಗೆ ಅಂತ ಹೇಳುವಾಗ ನಾವು ಹೇಗಿದ್ದೇವೆ ಎನ್ನುವುದನ್ನು ನಾವೇ ತರ್ಕಿಸಿಕೊಳ್ಳುವುದಕ್ಕಾಗುವುದಿಲ್ಲ. ನಾನು ಹೇಳಿದರೆ ಸಾಲದ. ನಾನು ನನ್ನ ಕುರಿತಾಗಿ ನಾನು ಒಳ್ಳೆಯವ ಅಂತ 4 ಜನರಿಗೆ ಹೇಳಿದರೆ ಅದು ಲೋಕಮಾನಿತವಾದಂತಹ ಒಂದು ವ್ಯಕ್ತಿತ್ವದ ಅನಾವರಣ ಅಲ್ಲ. ನಾವು ಒಳ್ಳೆಯವರೋ ಕೆಟ್ಟವರು ಇದನ್ನು ಲೋಕದ 4 ಜನ ನಮ್ಮ ಬಗ್ಗೆ ಹೇಳಿದಾಗ ಅದು ಮಾನ್ಯವಾಗುತ್ತದೆ. ಇದು ರಾಮನ ಬದುಕಿನಲ್ಲಿಯೂ ಅದನ್ನೇ ನಾವು ಕಂಡಲ್ವೋ ಅಲ್ಲ. ಇದು ನನ್ನ ಸದ್ಭಾವನೆ ಅಂತ ನಿನ್ನಲ್ಲಿ ಇರುವಂತ ಅರ್ಥ ಆಯಿತು. ಆಗ ಆಗಿದ್ದರೆ ಆದ್ದರಿಂದಲೇ ಇಂದ್ರಪ್ರಸ್ಥದ ವೇದಿಕೆ ಇದು ಯಾವತ್ತು ಸದ್ಭಾವನಾ ವೇದಿಕೆ. ನೀವು ಆ ಬಗ್ಗೆ ಯಾವ ಸಂಶಯವನ್ನು ತದ್ಭವೇತ್ ಅಂತ ಹೇಳುವ ರೀತಿಯಲ್ಲಿ. ಹಾಗಾಗಿ ಲೋಕದ ಬಗ್ಗೆ ನಮಗೆ ಆಶ್ಚರ್ಯ ಸ್ವಾಮಿ. ಏನು ಹೇಳುವುದಕ್ಕೆ ಇಷ್ಟಪಡ್ತೀವಿ? ಈಗ ಎಲ್ಲವೂ ಇದ್ದುಕೊಂಡು ಮಯ ನಿರ್ಮಿತವಾದಂತಹ ಯಾವುದೇ ಮಂಟಪದಲ್ಲೇ ಕುಳಿತುಕೊಂಡಾಗ ನನಗೂ ಆಶ್ಚರ್ಯ. ಕುಳಿತಂತ ಸ್ಥಳ ಹೇಗೆ ಉಂಟು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅಷ್ಟು ವರ್ಣರಂಜಿತವಾಗಿದೆ, ಅಷ್ಟು ರೀತಿಯ ವಿವಿಧತೆಯನ್ನು ಕಾಣುತ್ತಾ ಇದ್ದೇನೆ ಇಲ್ಲಿ. ಹೌದು ಅಂತ ಅರ್ಥವಾಯ್ತು ನನಗೆ. ಆದರೂ ಒಂದು ಕಡಿಮೆ ಉಂಟು ಅಂತ ಕಂಡಿತು. ಬೇಸರ ಆಗ್ಲಿಕ್ಕಿಲ್ಲಲ್ಲ. ಯಾಕಂದ್ರೆ ನೀವು ಹೇಳಿದ ಪೂರ್ಣತೆ ಎನ್ನುವುದು ಎಲ್ಲಿಯೂ ಇಲ್ಲ. ಕೆಲವರು ಎಲ್ಲ ಸರಿಯಾಯ್ತು ಅಂತ ಇರ್ತಾರೆ. ಪೂರ್ಣ ಸರಿ ಇರುವುದು ಭಗವಂತ ಮಾತ್ರ. ಹೌದು, ಸರಿ ಆಗಬೇಕು ಅಂತ ಮತ್ತೊಬ್ಬರ ಸಲಹೆಗಳು ಬೇಕಾಗುತ್ತದಲ್ಲ ಸ್ವಾಮಿ. ತಮ್ಮಂತವರು ಇರುವುದು ಸರಿ ಇಲ್ಲದೆ ಇರುವುದನ್ನು ಸರಿ ಮಾಡುವುದಕ್ಕಾಗಿ. ಹೌದೌದು. ಆದ್ರೆ ಸರಿ ಯಾವುದಿಲ್ಲ ಎನ್ನುವುದೇ ನನಗೆ ಅರ್ಥ ಆಗ್ಲಿಲ್ಲ. ಯಾರಲ್ಲಿ ಇಹದಲ್ಲಿ ಇದ್ದವರ ಕಥೆಯನ್ನು ಹೇಳುದು, ನಿನ್ನ ಅಯ್ಯನ ಕಥೆಯನ್ನು, ಪಾಂಡು ಚಕ್ರವರ್ತಿಯ ಕಥೆಯನ್ನು ಹೇಳುದು. ಗತಿಸಿ ಹೋಗಿದ್ದಾರಲ್ಲ, ಕಾಲಗರ್ಭದಲ್ಲಿ ಲೀನವಾಗಿದ್ದಾರಲ್ಲ. ನೀವು ಯಾವ ದೃಷ್ಟಿಯಲ್ಲಿ ಕೂಡ ಅವರು ಲೀನವಾಗಿದ್ರು ಕೂಡ ನಿಮ್ಮ ಅಯ್ಯ ಆಗ್ಲಿ ನಿನ್ನ ಚಿಕ್ಕವೇ ಆಗ್ಲಿ ಅವರು ಎಲ್ಲರೂ ಕೂಡ ಲೀನವಾಗಿದ್ರು ಕೂಡ ಸ್ವರ್ಗದಲ್ಲಿ ಸ್ಥಾನಮಾನ ಅಂತ ಒಂದು ಇದೆ ಅಲ್ಲ. ದಿಗ್ವಿಜಯವನ್ನು ಮಾಡುವರು ನಮ್ಮ ತಂದೆಯವರು. ಅವರಿಗೆ ಸ್ವರ್ಗದಲ್ಲಿ ಸ್ಥಾನ ಇದೆ ಅಂತ ನಾವೆಲ್ಲರೂ ಕೂಡ ತರ್ಕಿಸಿದವರು, ಭಾವಿಸಿದವರು. ನಾನು ಯಾಕೆ ಹೇಳ್ತೇನೆ, ಇದಕ್ಕಿಂತ ಮೊದಲು ಗತಿಸಿ ಹೋದವರು ಚಂದ್ರವಂಶದವರು, ಸೂರ್ಯವಂಶದವರು, ನಲನೌಷಾದಿಗಳೆಲ್ಲ ಮೊದಲುಗೊಂಡವರಲ್ಲ. ಏನೆಲ್ಲವರಿಗೆ ಸ್ಥಾನಮಾನ ಸಿಗಬೇಕು ನೋಡು. ಹೌದು, ಅದೆಲ್ಲವೂ ಸಿಕ್ಕಿ ಹೋಗಿದೆ. ಹಾಗಿದ್ರೆ ನಿನ್ನಯ್ಯನಿಗೆ ಸ್ಥಾನಮಾನ ದೊರಕದೆ ನೀವು ಮಕ್ಕಳಿಷ್ಟು ಬಲಿಷ್ಠರಾಗಿದ್ರು ಕೂಡ ಅದು ಉಳಿದು ಹೋಯಿತಲ್ಲ ಎಂದು ಚಿಂತೆಯನ್ನ ಹೇಳುವುದಕ್ಕಾಗಿ ನಾನು ಇಲ್ಲಿವರೆಗೆ ಬಂದದ್ದು ಸ್ವಾಮಿ. ನಾರಾಯಣ, ಯಾವುದೋ ಒಂದು ಸಂದೇಶವನ್ನು ಸುಖದ ಹೊಸಗೆ ಹೇಳ್ತೀರಿ ಅಂತ ನಿರೀಕ್ಷೆಯಲ್ಲಿದ್ದೆ. ಆದರೆ ನೀವು ಹೇಳುತ್ತಿರುವಂತಹ ಮಾತನ್ನು ಗಮನಿಸುವಾಗ ಮನಸ್ಸಿಗೆ ದುಃಖವಾಗುತ್ತಾ ಇದೆ. ನಳನಹುಷಾದಿಗಳು ಏರಿ ಕುಳಿತಂತಹ ಸ್ವರ್ಗದ ಸಭೆಯಲ್ಲಿ ನಮ್ಮ ಅಯ್ಯನಾದಂತಹ ಪಾಂಡು ಚಕ್ರವರ್ತಿ ಇಲ್ಲ. ಹಾಗಾದ್ರೆ ಅವರು ಅಲ್ಲಿಲ್ಲ ಅಂತ ಆದ್ರೆ ಎಲ್ಲಿಯೂ ಇರಬಾರದ ಜಾಗದಲ್ಲಿ ಅವರಿದ್ದಾರೆ ಎನ್ನುವುದು ಸ್ಪಷ್ಟ ಆಯಿತು. ನನ್ನ ಮನಸ್ಸಿನ ವೇದನೆ ಅದಲ್ಲ ಸ್ವಾಮಿ. ಇಂತಹ ಧೀಮಂತ ಪುತ್ರರನ್ನು ಪಡೆದು ಪುನ್ನಾಮ ನರಕದಿಂದ ಉತ್ತರಿಸುವಂತಹ ಸಾಮರ್ಥ್ಯ ಇರುವವನು ಪುತ್ರ ಅಂತ ಅರ್ಥ ಅಂತೆ. ಇಂತಹ ವೀರ ಪುತ್ರರನ್ನು ಪಡೆದಂತಹ ನಮ್ಮ ಅಯ್ಯನಿಗೆ ಸ್ವರ್ಗದಲ್ಲಿ ಸ್ಥಾನ ಇಲ್ಲ ಅಂತ ಆದ್ರೆ ನಾವು ಈ ಪ್ರಪಂಚದಲ್ಲಿ ಬಾಳಿ ಪ್ರಯೋಜನ ಏನು ಎನ್ನುವುದೇ ನನಗೆ ದೊಡ್ಡ ಪ್ರಶ್ನೆ ಆಗಿದೆ. ಸ್ವಾಮಿ, ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ. ಪ್ರಪಂಚದಲ್ಲಿ ಸಮಸ್ಯೆಗಳು ಬಂದರೆ ಅಂತಹ ಸಮಸ್ಯೆಗಳನ್ನು ಕೇವಲ ನೋಡಿ ಹೋಗುವುದಕ್ಕೆ ಇರುವವರು ಅಲ್ವಲ್ಲ ನೀವು. ಅದಕ್ಕೊಂದು ಪರಿಹಾರವನ್ನು ಹೇಳುವವರು ಹೌದು ತಾನೆ? ಹೌದೌದು. ಸ್ವರ್ಗದಲ್ಲಿ ಸ್ಥಾನಚ್ಯುತರಾದಂತಹ ನಮ್ಮ ತಂದೆಗೆ ಮರಳಿ ಸ್ಥಾನವನ್ನು ಹೊಂದಿಸಿಕೊಡುವ ದಾರಿ ಏನಾದರೂ ಉಂಟ ಸ್ವಾಮಿ? ದಾರಿ ಇದಕ್ಕೆ ನೀನು ಯಾಕೆ ಆಲೋಚಿಸುತ್ತಾ ಇದ್ದೀ?
ರಾಜಸೂಯ ತ್ವರವ ಮಾಡುವೋ ರಾಯಲಾಲಿಸು ರಾಜಸೂಯ ತ್ವರವ ಮಾಡುವ ನಿನ್ನ ಅಯ್ಯಗೆ ಕೊಡಿದು ಸಂಪದವಾಗ ರಾಜಸೂಯ ತ್ವರವ ಮಾಡುತ್ತ ಅಯ್ಯಗೆ ಕೊಡಿದು ಸಂಪದವಾಗ ಜಿಯ ಧರ್ಮರಾಯ ಸ್ವಾಮಿ ಪ್ರತಿಯೊಂದು ಯಾವುದಾದರೂ ರಾಜರೇ ಆಗಲಿ ಚಕ್ರವರ್ತಿಗಳಾಗಲಿ ಮೊದಲುಗೊಂಡವರು ಪ್ರತಿಷ್ಠರಾಗಬೇಕು ಅಂತ ಇದ್ದಾಗ ಹಾ ಅವರಿಂದ ಕೆಲವು ರೀತಿಯ ಯಾಗ ಯಜನಾದಿಗಳನ್ನೆಲ್ಲ ಮಾಡಿಕೊಂಡು ತನ್ನದಾದಂತಹ ಯಾವುದೇ ಅಧಿಕಾರ ಚಕ್ರವರ್ತಿ ಸ್ಥಾನವಾಗಲಿ ಹಾ ಪುಣ್ಯಶೇಷವನ್ನಾಗಲಿ ಅದನ್ನು ಗಳಿಸುವಂತದ್ದು ಯಾಗ ಯಜನಾದಿಗಳಲ್ಲಿ ಇದೆ ಎಂಬುದಾಗಿ ಈ ಸತ್ಯವನ್ನು ನೀನು ಕಂಡವನಲ್ಲವೇ? ಸತ್ಕರ್ಮಗಳನ್ನು ಮಾಡುವುದೇ ಪುಣ್ಯಾರ್ಜನೆಗೆ ಬೇಕಾಗಿ ಧೌಮ್ಯಾದಿ ಋಷಿಗಳ ಜೊತೆಯಲ್ಲಿದ್ದುಕೊಂಡು ಹಾ. ಕಾಡಿನಲ್ಲಿದ್ದವ ಅಲ್ಲ ನಾಡಿನಲ್ಲಿದ್ದ ಎಲ್ಲ ಕಡೆಯಲ್ಲೂ ಗ್ರಹಿಸಿಕೊಂಡಾಗ ಹಾ. ಇಲ್ಲಿದ್ದ ಪುರೋಹಿತರ ಹಿರಿಯರೆಲ್ಲ ಗ್ರಹಿಸಿಕೊಂಡ್ರೆ ನೀನು ಅಂತವನು ಎಂತ ಗೊತ್ತಾಗುತ್ತಾ ಇದೆ ನಿನಗೆ ನೋಡಿದಾಗ. ಹಾ. ನನಗೆ ಗ್ರಹಿಸುವುದು ಹೇಗೆ ಗೊತ್ತಾ? ಏನು? ಈ ಕಡೆಯಲ್ಲಿ ಕೆಲವು ರೀತಿಯ ಕೆಲವು ಯಾಗ ಯಜ್ಞಾದಿಗಳನ್ನು ಮಾಡಿದ ಸದ್ಗತಿ ತಂದೆಗೆ ಒದಗಿತು ಅಂತ ನನಗೆ ಕಾಣುತ್ತಾ ಇದೆ. ಪ್ರಪಂಚದಲ್ಲಿ ಯಜ್ಞ ಅಂತ ಕೇಳಿದ್ರೆ ಹಾಗೆ ಅದು ಜ್ಞಾನ ಜ್ಞೇಯ ಜ್ಞಾತ್ರಿ ತ್ರಿಪುಟಿ ಒಂದಾಗುವುದು ಅಂತ ಅರ್ಥ. ಆ, ಆ. ಪಾರಲೌಕಿಕವಾದಂತಹ ಗತಿಯೊಂದನ್ನು ಇಹದಲ್ಲಿದ್ದುಕೊಂಡು ಸಿದ್ಧಿಸುವುದಕ್ಕೆ ಕಾರಣವಾಗುವ ಈ ಒಂದು ಕರ್ಮಕಾಂಡದ ವಿಶೇಷತೆ ಎನ್ನುವುದು ಆ. ತಮ್ಮಂತವರಿಂದಲೇ ಕೇಳಿ ತಿಳಿದಂತಹ ನನಗೆ ಆ. ಅದರ ಮೇಲೆ ವಿಶ್ವಾಸ ಉಂಟು ಸ್ವಾಮಿ. ರಾಜಸೂಯ ಎಂಬ ಒಂದು ಯಾಗವನ್ನು ಮಾಡಿ ಆ ಯಾಗದ ಮುಖ್ಯವಾಗಿ ಯಾರೆಲ್ಲ ಇದ್ದಾರೋ ವಿಶ್ವಾಮಿತ್ರ ಬ್ರಹ್ಮ ವಂಶದವರೆಲ್ಲ ಬರ್ತಾರೋ ಹಾ. ಯಾರು ದಕ್ಷಿಣೆ ಅಪೇಕ್ಷೆ ಮಾಡ್ತಾರೋ ಅವರನ್ನೆಲ್ಲ ಕೊಟ್ಟು ಹಾ. ಅವರ ತೃಪ್ತಿಯಿಂದಾಗಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದಾಗ ಹಾ. ಇಲ್ಲಿದ್ದ ಅವಿಸು ಹೋಗಿ ದೇವಲೋಕಕ್ಕೆ ಅಲ್ಲಿಯೇ ಸ್ವರ್ಗಕ್ಕೆ ಮುಟ್ಟಿದಾಗ ಹಾ. ನಿನ್ನಯ್ಯನೇ ಕೂಡ ತಾನವ ಸಂಪದ ಹಾ. ಅಲ್ಲಿ ಕೂಡ ಸಂಪದವು ದೊರಕುವುದರಲ್ಲಿ ಅನುಮಾನ ಇಲ್ಲ. ಕೈಗೊಳ್ಳುತ್ತ್ಯಾ ಅಂತ ಒಂದು ಪ್ರಶ್ನೆ ಸ್ವಾಮಿ. ಓ. ಈ ಮಾತು ಕೇಳಿದಾಗ ನನಗೆ ಸಂತೋಷ ಆಯ್ತು ಸ್ವಾಮಿ. ಕೈಗೊಳ್ಳುತ್ತ್ಯಾ? ಖಂಡಿತವಾಗಿ. ಹಾ. ಯಾಕೆ ಗೊತ್ತೇ? ಯಾಕೆ? ಯಾಗ ಸಂಕಲ್ಪವನ್ನು ಮನಸ್ಸಿನಲ್ಲಿ ಮಾಡಿ ಆಯ್ತು ಸ್ವಾಮಿ. ಹಾ, ಆಗಲಿ. ತಂದೆಗೆ ಬೇಕಾಗಿ ಮಾಡಬೇಕಾದಂತಹ ಯಜ್ಞ ಅಲ್ವೇ? ಹಾ, ಪಿತೃದೇವೋಭವ ಎನ್ನುವಂತಹ ಮಾತು ಆರ್ಷವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಬಂದಿದೆ ಅಂತ ಆದ್ರೆ ಹಾ. ತಂದೆಯವರ ಸದ್ಗತಿಗೆ ಬೇಕಾಗಿ ನಾವು ಮಕ್ಕಳು ಮಾಡಬೇಕಾದಂತಹ ಕರ್ತವ್ಯ ಎಂಬ ನೆಲೆಯಿಂದ ಹಾ. ಯಾಗದ ಸಂಕಲ್ಪವನ್ನು ಮಾಡಿದ್ದೇನೆ. ಅದು ತಮ್ಮ ಪ್ರೇರಣೆಯಿಂದ ಅಂತ ನಾನು ಭಾವಿಸ್ತೇನೆ. ಹಾ. ಆದರೆ ಹಾ. ಈ ಕಾಲಕ್ಕಾಗುವಾಗ ಹಾ. ಇದರ ಕುರಿತಾಗಿ ಸಂಪೂರ್ಣವಾದಂತಹ ಒಂದು ಯಾವ ಮಾರ್ಗದರ್ಶನ ಎನ್ನುವುದುಂಟು ಹಾ. ಅದು ನಮ್ಮಲ್ಲಿರುವಂತಹ ಋಷಿಮುನಿಗಳು ನನಗೆ ಕೊಡಬೇಕು. ಹೌದು. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳಾಗಬೇಕು. ಹಾ. ಅದೆಲ್ಲವುಗಳಿಗೂ ಕೂಡ ಹಾ. ಮುಂದೆ ನಿಮ್ಮ ಆಶೀರ್ವಾದವೂ ಬೇಕು ಅಂತ ಹೇಳಿಕೊಳ್ಳುತ್ತಾ ತಮ್ಮಲ್ಲಿ ಮತ್ತೊಮ್ಮೆ ವಿನಮ್ರವಾಗಿ ಬೇಡಿಕೊಳ್ಳುತ್ತಾ ಹಾ. ಆ ಸ್ಥಾನವನ್ನು ಸ್ಥಿರಗೊಳಿಸುವಲ್ಲಿ ನೀವು ಕೂಡ ನಮ್ಮ ಪರವಾಗಿ ಪ್ರಾರ್ಥಿಸಬೇಕು ಅಂತ ಕೇಳಿಕೊಳ್ಳುತ್ತಾ ನಾನು ಪ್ರಾರ್ಥನೆ ಮಾಡುತ್ತೇನೆ ಸತ್ಯ. ಹಾ. ನಿನ್ನ ಕುಟುಂಬದೊಳಗೆ ಮಾತನಾಡಾಯ್ತಾ? ಎಲ್ಲವರ ಜೊತೆಯಲ್ಲಿ ಒಂದು ಸಂವಾದವನ್ನು ಏರ್ಪಡಿಸಿ ಹೌದೌದು. ಮುಂದಿನ ಕಾರ್ಯಕ್ರಮಕ್ಕೆ ಹೌದು. ಉದ್ಯೋಗ ತಂದೆಗೆ ಮಾಡುವ ಒಂದು ಮಕ್ಕಳಿಗೆ ಸರಿ ಇಲ್ಲದಿದ್ರೆ ಅದು ಪಾಂಡವರು ಅಂತ ಹೇಳಿದ್ರೆ 5 ಅಂತಲೇ ಲೆಕ್ಕ. ಒಂದೇ ಅಲ್ವೇ? ಕೇಳುವುದು ಒಳ್ಳೇದು ಈ ಕಾಲ ಅದು ಪರಿಸ್ಥಿತಿ. ನೀವು ಹೇಳುವುದಕ್ಕಿಂತ ಮೊದಲೇ ನನ್ನ ತಲೆಯಲ್ಲಿ ಉಂಟು. ಆಗಲಿ. ನೀವಿದ್ರೆ ನಾರಾಯಣ 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 ನಾನು ಅದೇ ನಾರಾಯಣ. ನೆನೆದು ಜ್ಯೋತಿಸುದ ಸಿಂಹಾಸನಗೆ ದೌಮ್ಯಾದಿ ಬಾಂಧವ ಸಚಿವರನು ಜಾತಿ ಮುಖ್ಯರ ಕರೆದು ಬೆಸಗೊಂಡ
ಯೋಗ್ಯತನಲ್ಲದೆ ಕೊಳಲ್ವನಲ್ವೇ ಸ್ವರ್ಗ ವೈಭವ ದೊಡು ಸೇರಲ ಮೈಯನು ಯೋಗ್ಯತನಲ್ಲದೆ ಕೊಳಲ್ವನಲ್ವೇ ಶೀಘ್ರದಿ ರಾಜಸುಯಾತ್ವರವ ಕೈಗೊಂಡು ಹೋಗು ಸಂಗತಿ ಮಾಡಲು ಬೇಡ ನಾರದ ನೀವು ಮಾಡಲಾರಿದೆ ಕೇಳಿ ನೀವೆಲ್ಲ ಸಹೋದರರೇ, ಅಣ್ಣ, ನಾರದರು ಆಡಿದಂತಹ ಮಾತಿಗೆ ನೀವೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದವರು. ಹೌದಣ್ಣ. ಇಂದ್ರಪ್ರಸ್ಥದ ಈ ಓಲಗ ತೃಪ್ತಿದಾಯಕವಾಗಿ ನಾವು ಕೊಡ್ತಾ ಇದ್ದೇವೆ ಎನ್ನುವಂತಹ ಒಂದು ಮಾನಸಿಕವಾದಂತಹ ಭಾವ ನಮ್ಮೆಲ್ಲರಲ್ಲಿಯೂ ಇದ್ದದ್ದು ಸಹಜವೇ. ಸರಿ. ಇದ್ದಕ್ಕಿದ್ದ ಹಾಗೆ ಆ, ಒಂದು ಕರಿ ಛಾಯೆ ಎನ್ನುವುದು ನಮ್ಮದಾದಂತಹ ಈ ಒಂದು ಶುಭ್ರವಾದಂತಹ ಓಲಗಕ್ಕೆ ನಾರದರ ಮೂಲಕವಾಗಿ ಬಂದು ಎರಗಿದ್ದಂತೂ ಸತ್ಯ ತಾನೆ. ಹೌದು. ಏನು ಮಾಡೋಣ ಎನ್ನುವುದನ್ನು ಹಿಂದೆ ಮುಂದೆ ಆಲೋಚಿಸದೆ ಮಾನಸಿಕವಾಗಿ ನಾನೇನು ಯಾಗವನ್ನು ಮಾಡಿಯೇ ತೀರಬೇಕು ಎನ್ನುವಂತಹ ಬದ್ಧತೆಗೆ ಒಳಗಾದವ. ಆ, ಆದರೆ ಏಕಪಕ್ಷೀಯವಾದಂತಹ ತೀರ್ಮಾನವನ್ನು ತೆಗೆದುಕೊಂಡದ್ದೇ ಹೌದು ಅಂತಾದ್ರೆ ಆ, ಲೋಪವಾದೀತು ಎನ್ನುವಂತಹ ದೃಷ್ಟಿಯಿಂದಲೂ ಸಮಷ್ಟಿಯಲ್ಲಿ ಯಾವತ್ತಿದ್ದರೂ ಪಾಂಡವರು ಐಕ್ಯಮತ್ಯದಿಂದಲೇ ಇರುವವರು ಎನ್ನುವುದನ್ನು ನಾವು ಸಾರಿ ಪ್ರಪಂಚಕ್ಕೆ ಸಂದೇಶವನ್ನು ಕೊಟ್ಟವರಾದದ್ದರಿಂದ ಆ, ನಾರದರ ವರ್ತಮಾನ ಎನ್ನುವುದೇನುಂಟು ಈ ಕುರಿತಾಗಿ ನಿಮ್ಮಲ್ಲಿ ಜಿಜ್ಞಾಸುವಾಗಿ ಪ್ರಶ್ನಿಸ್ತಾ ಇದ್ದೇನೆ. ಆ, ಏನು ಮಾಡಬಹುದು, ನಾವು ಯಾವ ರೀತಿಯಲ್ಲಿ ಉಜ್ಜುಗಿಸಬಹುದು, ನಿಮ್ಮ ಅಭಿಪ್ರಾಯ ಏನು ಹೇಳಬಹುದು? ಸರಿಯಾದುದನ್ನೇ ನಿಶ್ಚಯಿಸಿ ಅಣ್ಣ, ಅನುಮಾನವೇಕೆ? ಅನುಮಾನವೇನು ಜಯ? ಹನುಮನವೇನು ಜಯ ದೀಕ್ಷಿತನಗು ಮನದಿ ಚಿತ್ತಿಲ್ಲದಿರಯ್ಯ ಕ್ಷಣ ಮಾತ್ರದಿಂದಲೇ ನಿನಗೂ ಸಾಹಿತ್ಯವ ನಿನಗೂ ಇದುವೇ ನಿನ್ನೆ ಪಾಠ ನೋಡಿದ ಅಣ್ಣ, ಭೀಮಸೇನ, ನಾವೈವರಿದ್ದುಕೊಂಡು ನಮ್ಮಯ್ಯನಿಗೆ ಸದ್ಗತಿಯೊಂದು ದೊರಕಲಿಲ್ಲ ಎನ್ನುವ ಹಾಗಿದ್ರೆ ಹಾ, ಅದು ನಮ್ಮೆಲ್ಲರಿಗೂ ದುಃಖದ ಕಾರಣವೇ. ಆ ನಿಟ್ಟಿನಲ್ಲಿ ನೀನು ಸರಿಯಾದ ದಾರಿಯನ್ನೇ ತೊಡಗಿಸಿಕೊಂಡಿದ್ದೆ ಎನ್ನುವುದು ಸರಿ. ಹಾಗಿದ್ರೆ ಅದಕ್ಕಾಗಿ ಯಾವುದು ಗಂಡಾಂತರ ಬರುತ್ತದೆ, ಹಾ. ಯಾವ ಅಡೆತಡೆಗಳು ಬರುತ್ತದೆ, ಹಾ. ಅಥವಾ ಹೇಗೆ ಪೂರೈಸಬೇಕು ಎನ್ನುವ ಬಗ್ಗೆ ಹಾ. ನೀನು ಅನುಮಾನವನ್ನೇ ಪಡುವುದು ಬೇಡ. ಹಾ. ನೀನು ದೀಕ್ಷಿತನಾಗು. ಹಾ. ಯಾವ ಕಾರ್ಯ ಉಂಟು, ಏನು ಮಾಡಬೇಕು ಎನ್ನುವುದನ್ನು ಸೂಚಿಸಿದರೆ ಸಾಕು. ಹಾ. ಅದೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ನಾವು ಮಾಡಿ ಮುಗಿಸುತ್ತೇವೆ. ಭೀಮಸೇನ, ಅಣ್ಣ, ಮನಸ್ಸಿಗೆ ಸಂತೋಷ ಆಯಿತು. ಈ ಯಜ್ಞ ಎನ್ನುವುದು ವಿಶೇಷವಾದದ್ದು. ಆ. ರಾಜಂ ಸೂಯತೆ ಇತಿ ರಾಜಸೂಯ. ರಾಜರೆಲ್ಲರೂ ಅಸೂಯೆ ಪಡುವ ಹಾಗೆ ಮಾಡಬೇಕು ಅಂತ ಹೇಳುವುದು ಒಂದು. ಹೌದು. ಇನ್ನೊಂದು ನೆಲೆಯಿಂದ ನಾವು ಎಲ್ಲರಿಂದಲೂ ಸ್ವೀಕೃತರಾಗುವ ಹಾಗೆ ಮಾಡಬೇಕು ಎನ್ನುವುದು ಇನ್ನೊಂದು. ಆ, ಅರ್ಜುನನ ಅಭಿಪ್ರಾಯವನ್ನು ಕೇಳಿದಾಗ ಬಹಳ ಸ್ಪಷ್ಟವಾಗಿ ಹೇಳಿದ, ವನಮಾಲಿಯ ಆಜ್ಞೆ ಇಲ್ಲದೆ ನಾವು ಯಾವುದನ್ನೂ ಮಾಡುವ ಹಾಗಿಲ್ಲ. ನಮ್ಮ ಬದುಕಿಗೆ ದಾರಿದೀಪವಾಗಿ ಒದಗಿ ಬಂದವ ಕೃಷ್ಣ. ಹೌದು. ಕೃಷ್ಣಸ್ತು ಭಗವಾನ್ ಎನ್ನುವುದನ್ನು ನಾವು ಒಪ್ಪಿಕೊಂಡವರೇ. ಹಾಗಾಗಿ ನಾವು 5 ಮಂದಿಗಳು ಕೂಡ ಕೃಷ್ಣನ ಪಂಚ ಪ್ರಾಣಗಳ ಹಾಗೆ ಇದ್ದವರು. ಹಾಗಾಗಿ ಒಂದು ಮಾತು ನಾವು ಕೃಷ್ಣನಿಗೆ ತಿಳಿಸುವುದು ಒಳ್ಳೆಯದು ಎನ್ನುವ ಹಾಗೆ ಅರ್ಜುನ ಹೇಳಿದಾಗ ನನಗೂ ಅದು ಸರಿ ಅಂತ ಕಾಣ್ತಾ ಉಂಟು. ಹಾಗಾಗಿ ಒಬ್ಬ ಯೋಗ್ಯನಾದಂತಹ ವ್ಯಕ್ತಿ ಇಂದ್ರಸೇನ ನಾಮಕನಾದವನನ್ನು ಅಲ್ಲಿಗೆ ಕಳುಹಿಸುವುದು ದ್ವಾರಕೆಗೆ ಅಂತ ನಾನು ತೀರ್ಮಾನಕ್ಕೆ ಬಂದಿದ್ದೇನೆ. ಸರಿ. ಆದಷ್ಟು ಶೀಘ್ರವಾಗಿ ನಾವು ಯಾವ ಒಂದು ಉದ್ಯೋಗವನ್ನು ಕೈಗೊಂಡಿದ್ದೇವೆಯೋ ಇದನ್ನು ಕೃಷ್ಣನಿಗೆ ತಿಳಿಸುವುದರ ದ್ವಾರ ಅತಿ ಶೀಘ್ರವಾಗಿ ಅವನು ಇಂದ್ರಪ್ರಸ್ಥಕ್ಕೆ ಬರುವ ಹಾಗೆ ಮಾಡುವುದು ನನ್ನ ಲಕ್ಷ್ಯ. ಹೇಳಿ ಕಳುಹಿಸಿದ್ದೇವೆ. ಕೃಷ್ಣನ ನಿರೀಕ್ಷೆಯಲ್ಲಿರೋಣ. ಆಗದೆ
ಖಳಮಗದ ದ್ಯರಿಗೆ ಕಡೆಗಾಲ ಬಂತು ಎಮ್ಮಯ ಮನೋರಥ ಸಿದ್ಧಿಲೆದೆನುತ ಕಡೆಗಾಲ ಬಂದೆಮ್ಮಯ ಮನೋರಥ ಸಿದ್ಧಿಲೆದೆನುತಾಗ ಶ್ರೀಲಲಾಮನು ನಿಖಿಲಯಾದವ ಜಾಲವನು ಪುರವರಗೆ ನಿಲ್ಲಿಸಿ ಕೃಪಾಳು ನಿಜ ಭಕ್ತರನು ಮುಸವದಿ ಹೊರವದಾಗ ನಿಜ ಭಕ್ತರನು ಮುಸವದಿ ಹೊರವದಾಗ ಕೇಳಿದ ಸುನಗುತ ಜುದನು ಇಂದ್ರಸೇನನ ಮಾತು ಕೇಳಿದವಾಗ ನಗು ಬಂತು. ನಗು ನನಗೆ ಸ್ವಾಭಾವಿಕ. ನಗುತ್ತಲೇ ಆ ಮಾತನ್ನು ನಾನು ಸ್ವೀಕರಿಸಿದ್ದೇನೆ. ಹೌದು, ಧರೆಯಲ್ಲಿ ಧರ್ಮಸ್ಥಾಪನೆಯನ್ನು ಮಾಡುವುದಕ್ಕೆ ಬೇಕಾಗಿ ಅಕುಂಠಿತವಾದಂತಹ ವೈಕುಂಠದಿಂದ ದೇವಕಿಯ ಗರ್ಭವನ್ನೇ ವೈಕುಂಠವನ್ನಾಗಿಸಿ ಭೂಮಿಗೆ ಇಳಿದವನು ನಾನು. ಕೃಷ್ಣಸ್ತು ಸ್ವಯಂ ಭಗವಾನ್. ಹೀಗೆ ಪ್ರಪಂಚ ಕಂಡುಕೊಂಡಂತಹ ಸತ್ಯ. ಲೋಕದಲ್ಲಿ ಧರ್ಮಸ್ಥಾಪನೆಯಾಗಬೇಕು ಅಂತಾದ್ರೆ ಯಾರು ದುಷ್ಟ ಕಾರ್ಯವನ್ನು ಮಾಡುತ್ತಾ ಇದ್ದಾರೋ, ಯಾರು ಲೋಕಕ್ಕೆ ಕಂಟಕರಾಗಿ ಮೆರೆಯುತ್ತಾ ಇದ್ದಾರೋ ಅಂತವರ ದಮನ ಆಗಬೇಕು. ಬಾಲ್ಯದಲ್ಲೇ ನಾ ಹುಟ್ಟಿ ಬೆಳೆದವಾಗಲೇ ಶಕಟ, ಧೇನುಕ, ಪ್ರಳಂಬ, ಕಂಸ, ಪೂತನಿ ಮೊದಲುಗೊಂಡವರನ್ನು ನಾನು ಸಂಹಾರ ಮಾಡಿದವನು. ಅಷ್ಟಕ್ಕೆ ರಾಕ್ಷಸರ ವಧೆಯಿಂದಲಾಗಿ ಲೋಕದಲ್ಲಿ ಧರ್ಮಸ್ಥಾಪನೆಯಾಗುತ್ತದೆ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಇದ್ದಾರಲ್ಲ ಕ್ಷತ್ರಿಯರು, ನಿಜವಾದಂತಹ ಕ್ಷಾತ್ರವರ್ಚಸ್ಸು ಏನುಂಟು ಅದನ್ನು ಮರೆತು ರಾಕ್ಷಸರಾಗಿ ವರ್ತಿಸುತ್ತಾ ಇದ್ದಾರೆ. ಆ ಸಾಲಿನಲ್ಲಿ ಸೇರಿದವರು ಅನೇಕ ಮಂದಿಗಳಿದ್ದಾರೆ. ಶಿಶುಪಾಲ, ಮಗ ಮೊದಲುಗೊಂಡವರಿದ್ದಾರೆ, ರುಕ್ಮಣಂತವರಿದ್ದಾರೆ. ಇವರೆಲ್ಲರೂ ನಿಜವಾದಂತಹ ಕ್ಷಾತ್ರವರ್ಚಸ್ಸು ಏನುಂಟು ಅದನ್ನು ಮರೆತು ವರ್ತಿಸುತ್ತಾ ಇದ್ದಾರೆ. ಅಂತವರ ದಮನ ಆಗಬೇಕು. ನನ್ನ ಮನೋಭೂಮಿಕೆಯಲ್ಲಿ ಒಂದು ವೇದಿಕೆಯನ್ನು ನಾನು ಸಿದ್ಧಪಡಿಸಿದವ. ಎಮ್ಮಯ ಮನೋರಥ ಸಿದ್ಧಿ ಲೇಸು. ಇಂದು ಇಂದ್ರಸೇನ ಬಂದು ಹೇಳಿದಂತಹ ಮಾತಿನಿಂದಲಾಗಿ ನನಗೆ ಅರ್ಥ ಆಯಿತು. ನಾನು ನನ್ನ ಮನೋಭೂಮಿಕೆಯಲ್ಲಿ ಹಾಕಿಕೊಂಡಂತಹ ಒಂದು ವೇದಿಕೆ ಏನುಂಟು, ಆ ಸಿದ್ಧತೆ ಏನುಂಟು, ಅದು ಕಾರ್ಯರೂಪಕ್ಕೆ ಬರುವಂತಹ ಪ್ರಯತ್ನ ಸಕಾಲದಲ್ಲಿ ಸನ್ನಿಹಿತವಾಯಿತು ಅಂತ ಕೇಳಿದೆ ನಾನು. ಎಂಥದ್ದು ವಿಷಯ ಎಂಥದ್ದು ಅಂತ ಇಂದ್ರಸೇನಲ್ಲಿ ಕೇಳಿದವಾಗ ಏನಿಲ್ಲ, ನಾರದರು ಬಂದಿದ್ರು, ಏಕಾಂತದಲ್ಲಿ ಮಾತಾಡುತ್ತಾ ಇದ್ರು. ಕಡೆಗೆ ಶ್ರೀಕೃಷ್ಣನನ್ನು ಭರಿಸಬೇಕು ಎನ್ನುವಂತ ಉದ್ದೇಶ ಇತ್ತು. ನಾರದರು ಒಂದು ಕಡೆಗೆ ಹೋಗುತ್ತಾರೆ ಅಂತ ಆದ್ರೆ ಸ್ಪಷ್ಟ ಅರ್ಥ ಆಯಿತು, ಅವರ ಉದ್ದೇಶ ಲೋಕ ಕಲ್ಯಾಣ. ಹಾಗಾದ್ರೆ ಲೋಕ ಕಲ್ಯಾಣ ಇದರಿಂದ ಆಗುತ್ತದೆ ಎನ್ನುವಂಥದ್ರಲ್ಲಿ ಅನುಮಾನವೇ ಇಲ್ಲ. ಆದುದರಿಂದಲೇ ಇಂದ್ರಸೇನಲ್ಲಿ ಹೇಳಿದ್ದೇನೆ, ನೀನು ಮೊದಲಾಗಿ ಹೋಗಿ ನಿನ್ನ ಬೆನ್ನ ಹಿಂದೆ ನಾ ಬರುತ್ತೇನೆ ಅಂತ. ಹಾಗಂತ ತಟ್ಟನೆ ಈ ದ್ವಾರಾವತಿಯನ್ನು ಬಿಟ್ಟು ಹೋಗುವ ಹಾಗೂ ಇಲ್ಲ. ಯಾವಾಗ ಕೃಷ್ಣ ದ್ವಾರಾವತಿಯಲ್ಲಿ ಇಲ್ಲವೋ ಆ ಸಂದರ್ಭ ಸನ್ನಿವೇಶವನ್ನೇ ಸೃಷ್ಟಿ ಮಾಡಿಕೊಂಡು ಮಗದನಂತವರು ದಂಡೆತ್ತಿ ಬರುವುದಕ್ಕೆ ಇಲ್ಲಿ ಸಾಧ್ಯ ಆಗುತ್ತದೆ. ಮಗದನ ಪಾಪದ ಕೊಡ ತುಂಬಬೇಕು. ಅದಕ್ಕಾಗಿ ನಾನು ಕಾಯ್ತಾ ಇದ್ದವನು. ಈ ಹಿಂದೆ 7 ಬಾರಿ ದಂಡೆತ್ತಿ ಬಂದಾವಾಗಲೂ ಮಗದನಿಂದ ತಪ್ಪಿಸಿಕೊಂಡವನು. ಯಾಕಂದ್ರೆ ನನ್ನ ಕೈಯಿಂದ ಸಾಯುವವನೇ ಅಲ್ಲ ಅವ. ಅವನಿಗೆ ಅವನದ್ದೇ ಆದಂತಹ ಪ್ರತ್ಯೇಕವಾದಂತಹ ಮರಣವನ್ನು ವಿಧಿ ಅವನಿಗೆ ನಿಶ್ಚಯಿಸಿದೆ. ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಗೆ ಮರಣ ಎನ್ನುವಂಥದ್ದು ಅದು ವಿಧಿ ಸಂಕಲ್ಪ, ದೈವ ಸಂಕಲ್ಪ. ಅದನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಬೇಕಾಗಿ ಇಲ್ಲಿ ಯಾದವ ಪ್ರಮುಖರನ್ನು ನಿಲ್ಲಿಸಿದ್ದೇನೆ. ಭಗವಂತ ಯಾವತ್ತಿದ್ರೂ ಭಕ್ತರ ಅಧೀನ. ಭಕ್ತರದ್ದಾದಂತಹ ಮೊರೆ ಏನುಂಟು ಅದನ್ನು ಕೇಳಬೇಕಾದ್ದು ಭಗವಂತನಾದವನಿಗೆ ಕರ್ತವ್ಯ. ಆ ದೃಷ್ಟಿಯಿಂದಲಾಗಿ ಯೋಚಿಸಿದರೆ ಪಾಂಡವರು ನನಗೆ ಬಾಬಂದಿರುವ ಹೌದು, ಭಕ್ತರೂ ಹೌದು. ನಿಜ ಭಕ್ತರನ್ನು ಕಾಣುವಂತಹ ಉತ್ಸಾಹ ನನ್ನಲ್ಲಿ ಉಂಟು ಅಂತ ಆದ್ರೆ ನಾನು ಅವರನ್ನು ಕಾಣಲೇಬೇಕು. ಆದುದರಿಂದಲೇ ಗರುಡನನ್ನು ಸ್ಮರಿಸಿದ್ದೇನೆ. ಸಿದ್ಧನಾಗಿ ನಿಂತಿದ್ದಾನೆ. ತಡ ಯಾಕೆ, ನೇರವಾಗಿ ಇಂದ್ರಪ್ರಸ್ಥದ ಕಡೆಗೆ ಸಾಗುತ್ತೇನೆ. ಸ್ವಾಮಿ
ಸ್ವಾಮಿ ಧರ್ಮಜ ಸುಗ್ಗಿ ಎಡಗೈದವ ಬಾಲಕಿಯ ಹಾಗೆ ತುದಿ ಬೆಟ್ಟದಿಂದ ಕರೆಯುತ್ತಿರುವ ತಾಯಿಯ ಕಡೆಗೆ ಜಿಗಿದು ಬರುವಂತಹ ಮರಿ ಜಿಂಕೆಯ ಹಾಗೆ ಕ್ಷಿತಿಜದಿಂದ ಸಿಡಿದು ಮೇಲೆ ನೆಗೆಯುವ ಮಿಂಚಿನ ಹಾಗೆ ನಮ್ಮ ಭಕ್ತಿಗೆ ಓಗೊಟ್ಟು ಇಲ್ಲಿಗೆ ಬಂದಿದ್ದಿ ಅಂತಾಗುವಾಗ ಪಾಂಡವರದ್ದಾದಂತಹ ನಮ್ಮ ಬದುಕು ಧನ್ಯ ಅಂತ ನಾನು ಭಾವಿಸಿದ್ದೇನೆ ಸ್ವಾಮಿ. ಸಹೋದರರ ಸಹಿತವಾಗಿ ಎದ್ದು ಬಂದು ನಿನಗೆ ಅರ್ಘ್ಯಪಾದ್ಯಾದಿ ಸೇವೆಗಳ ಮೂಲಕವಾಗಿ ನಿನ್ನನ್ನು ಗೌರವಪೂರ್ವಕವಾಗಿ ನಮ್ಮದ್ದಾದಂತಹ ಮಂಟಪಕ್ಕೆ ಕರೆತಂದಿದ್ದೇವೆ. ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸದಾ ಸರ್ವದ ಪಾಂಡವರ ಕುರಿತಾಗಿ ಹಿತಚಿಂತಕನಾಗಿರುವಂತಹ ನೀನು ನಮ್ಮನ್ನು ಸದಾ ಕಾಲ ಹರಸಿ ನಮ್ಮ ಬಾಳಿಗೆ ದಾರಿದೀಪವಾಗಬೇಕು ಎನ್ನುವ ಹಾಗೆ ವಿನಮ್ರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಧರ್ಮಜ, ಓ ನಿನ್ನ ಸಾರಥಿಯಾದಂತಹ ಇಂದ್ರಸೇನ ಬಂದ, ಪರಿಪರಿಯ ಸುವಸ್ತುಗಳನ್ನು ಕೊಟ್ಟು ಕಳುಹಿಸಿದ. ವಿಚಾರ ಏನು ಅಂತ ನನಗೆ ಅರ್ಥ ಆಗ್ಲಿಲ್ಲ. ದೇವರು ತ್ವರಿತವಾಗಿ ಇಂದ್ರಪ್ರಸ್ಥಕ್ಕೆ ಬರಬೇಕು ಅಂದಷ್ಟೇ ಹೇಳಿದ. ಹೌದು. ಈಗ ಕೇಳುತ್ತೇನೆ, ಏನು ಕರೆಸಿದ್ದೀರಿ? ಏನು ಕರೆಸಿದ್ದೀರ ಮನೋ? ವಾಸುದೇವ, ಧರ್ಮದ ಸಾಕಾರ ಮೂರ್ತಿ ನೀನು. ತಣ್ಣೀರನ್ನಾದರೂ ತನಿಸಿ ಕುಡಿಯಬೇಕನ್ನುವಂತ ಉದಾತ್ತ ಗುಣವನ್ನು ಹೊಂದಿದವನು. ನಿನ್ನ ಧರ್ಮದ ಗುಣಕ್ಕೆ ಬೆಂಗಾವಲಾಗಿ ಧರ್ಮದ ರಕ್ಷಣೆಯನ್ನು ಮಾಡಬೇಕು ಅಂತಾದ್ರೆ ಅದಕ್ಕೆ ಬಲ ಬೇಕು. ಆ ಬಲೋದೋಪಾದಿಯಲ್ಲಿ ಭೀಮಸೇನ. ಧರ್ಮದ ಧ್ವಜವನ್ನು ಎತ್ತಿ ಹಿಡಿಬೇಕು ಅಂತಾದ್ರೆ ಅದಕ್ಕೆ ಅರ್ಜುನ. ನ್ಯಾಯ ಮತ್ತು ನೀತಿ ಒಂದು ನಾಣ್ಯದ ಎರಡು ಮುಖಗಳು. ನಿನ್ನ ತಮ್ಮಂದಿರಾದಂತಹ ನಕುಲ ಸಹದೇವರು. ಈ 5 ಒಂದು ಕಡೆ ಉಂಟು ಅಂತ ಆದ್ರೆ
ಅಲ್ಲಿ ಭಗವಂತನಿದ್ದಾನೆ ಎನ್ನುವಂತಹದ್ದು ಸ್ಪಷ್ಟ. ಪಂಚದ ಪಂಚೀಕರಣದ ಹಾಗೆ. ಆದುದರಿಂದಲೇ ಅಲ್ವಾ ನಾನು ನಿಮ್ಮೊಟ್ಟಿಗೆ ಇರುವುದು. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ನಾನು ಯಾವತ್ತೂ ನಿಮ್ಮ ಜೊತೆಗೇ ಇರುವವನು. ನನ್ನನ್ನು ಕಂಡಾಗ ನಿಮ್ಮ ಮುಖ ಯಾವತ್ತೂ ಅರಳುತ್ತದೆ, ಪ್ರಸನ್ನವದನರಾಗುವವರು. ಇಂದು ಆಗಿಲ್ಲ, ಏನೋ ನಿಮ್ಮ ಮುಖದಲ್ಲಿ ಚಿಂತೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಮೊನ್ನೆ ಬಂದು ಹೋದವರು ನಾನು. ಹೌದು. ಆ ಬಳಿಕ ಒಂದು ಸುದ್ದಿ ಬಂತು, ಎಂಥದ್ದು, ಹೊಸಗೆ ಮೆರೆದುದು ಮಯನ ಮಂಟಪ ಅಲ್ವಾ? ಹೌದು ಸ್ವಾಮಿ, ನಿಮ್ಮ ಅನುಗ್ರಹ ಅಂತ ಭಾವಿಸ್ತೇನೆ. ಮಯ ಒಂದು ತಂದುಕೊಟ್ಟಂತ ಒಂದು ವಿಶಿಷ್ಟವಾದಂತಹ ಮಂಟಪ. ನಾವಾಗಿ ಕೇಳಿದ್ದಲ್ಲ, ಅವನೇ ಆಗಿ ತಂದು ಕೊಟ್ಟದ್ದು. ಹೌದಪ್ಪ, ಕೇಳಿ ಪಡೆಯುವಂತಹ ಸ್ವಭಾವದವರಲ್ಲ. ನಾನು ಅರ್ಜುನನು ಕಾಂಡವನವನ್ನು ದಹನ ಮಾಡುವಂತಹ ಹೊತ್ತಿಗೆ ಆ ಕಾಂಡವನ ದಹನದಲ್ಲಿ ಆತ ಉಳಿದುಕೊಂಡ. ಹೌದು. ನನ್ನಿಂದ ಏನು ಸಹಾಯ ಬೇಕು ಅಂತ ಕೇಳಿದವಾಗ ನಮಗೆ ಈಗೊಂದು ಸಹಾಯ ಬೇಕು ಅಂತ ನಾನೇ ಹೇಳಿದ್ದು ಮಯನಲ್ಲಿ. ಹೌದು. 10,000 ರಾಕ್ಷಸರಲ್ವ ಅದನ್ನು ಹೊತ್ತು ತಂದದ್ದು. ಹೌದು. ಭೀಮನಿಗೆ ಭೂಮಿ ತೂಕದ ಗದೆ. ಹೌದು. ಭೀಮನಿಗೆ ಈ ಗದೆಯು ರಿಪು ಸಂಗ್ರಾಮದ ಜಯಸಿರಿಯು. ರುಧಿರಮುಖಿ ಅಂತ ಹೇಳುವ ಹೆಸರುಳ್ಳದ್ದು. ಬೇರೆ ಬೇರೆ ನಿಮಗೆ ಆದಂತಹ ಬೇರೆ ವಿಶಿಷ್ಟವಾದಂತಹ ಸುವಸ್ತುಗಳನ್ನೆಲ್ಲವನ್ನು ಕೊಟ್ಟಿದ್ದಾನೆ ಅಂತ ನಾನು ಕರ್ಣಾಕರ್ಣಿಕೆಯಾಗಿ ಕೇಳಿದ್ದೆ. ಎಲ್ಲರ ಕೈಗೂ ಶಂಕ ಬಂದಿದೆ ಅಲ್ವಾ? ಹೌದು. ಶಂಕದಿಂದ ಹೊರಟಂತಹ ಧ್ವನಿ ಅದು ಮಂಗಲಕರವಾದಂತಹ. ಹೌದು. ಅಂತ ಒಂದು ಮಂಗಲಕರವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಯಾಕೆ ಅಂತ ನಾನು ಇಷ್ಟು ಅವಸರವಾಗಿ ಕರೆಸಿದ್ದು ಅಂತ ಅರ್ಥ ಆಗ್ಲಿಲ್ಲ. ಎಲ್ಲಿಯಾದ್ರೂ ಕೌರವರು ಏನಾದ್ರೂ ನಿಮ್ಮ ಈ ವೈಭವವನ್ನು ಕಂಡು ಆಗೇನಾದ್ರೂ ಒಂದು ದಂಡೆತ್ತಿ ಬಂದು ಪಾಂಡವರು ಇಂದ್ರಪ್ರಸ್ಥದಲ್ಲಿ ಇರಬಾರದು, ಅವರನ್ನು ಮತ್ತೆ ಏನಾದ್ರೂ ಒಂದು ದುಸ್ಥಿತಿಗೆ ತಳ್ಳಬೇಕು ಎನ್ನುವಂತಹ ಉದ್ದೇಶಕ್ಕೆ ಬದ್ಧರಾಗಿದ್ದಾರೋ ನಾನು ಅರಿಯೇ. ಹಾಗೇನಾದ್ರೂ ನಿನಗೆ ಗುಪ್ತಚರರಿಂದ ವರ್ತಮಾನ ಬಂದಿದೋ ಏನೋ ಗೊತ್ತಿಲ್ಲ. ಅಥವಾ ರಾಕ್ಷಸರು ಎಲ್ಲಿಯಾದ್ರೂ ಇಂದ್ರಪ್ರಸ್ಥದ ಮೇಲೆ ದಾಳಿಯನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಹಾಗೇನಾದ್ರೂ ಯೋಜನೆಯನ್ನು ಹಾಕಿಕೊಂಡು ಎಲ್ಲಿಯಾದ್ರೂ ವರ್ತಮಾನ ನನಗೆ ಬಂದಿದ್ದು. ಒಂದು ಒಟ್ಟು ಗೊಂದಲ ಆಗಿದೆ ನನಗೆ. ಯಾಕೆ ನನ್ನನ್ನು ಕರೆಸಿದ್ದು, ಏನಾಗಬೇಕು ನನ್ನಿಂದ ಹೇಳಬಹುದು? ಕೃಷ್ಣ, ದಾನವರಾಗ್ಲಿ ಕೌರವರಾಗ್ಲಿ ಇದರ ಬಗ್ಗೆ ಧರ್ಮಜ, ಪ್ರಪಂಚದಲ್ಲಿ ಭಯದಿಂದ ಆವೃತರಾದವರೇ ಇಲ್ಲ. ನಮಗೆ ಒಂದು ರೀತಿಯ ಭಯವೋ ಭೀತಿಯೋ ಆವರಿಸಿದಾಗ ನಮ್ಮ ಮುಖದಲ್ಲಿ ಇಂತಹ ವರ್ಚಸ್ಸು ಬದಲುಗೊಂಡಂತಹ ಒಂದು ವಿವರಣವಾದಂತಹ ಸ್ಥಿತಿ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಬೇಟೆಯ ನಾಯಿ ಬೆನ್ನಟ್ಟಿದ ಮೊಲ ಅಂತ ಹೇಳಿದರೆ ಅದು ಭಯ. ಕತ್ತಲೆಯಲ್ಲಿ ಕಂಗೆಟ್ಟಂತಹ ಶಿಶು ಅಂತ ಹೇಳಿದರೆ ಅದು ಭಯ. ದಟ್ಟವಾದಂತಹ ಕಾರಡವಿಯಲ್ಲಿ ದಾರಿ ತಪ್ಪಿದ ಗೋವು ಅಂತ ಹೇಳಿದರೆ ಅದು ಭಯ. ಸರಿ, ನಾನಿಲ್ಲಿ ಯಾಕೆ ಇದನ್ನೆಲ್ಲ ಉಲ್ಲೇಖಿಸ್ತೇನೆ ಅಂತ ಕೇಳಿದರೆ,
ಭವ ಬಂಧನವನ್ನು ದೂರಗೊಳಿಸುವಂತಹ ಅಭರತನಾದಂತಹ ಕೃಷ್ಣಸ್ವಾಮಿ ನೀನಿರುವಾಗ ನಮಗೆ ಪ್ರಪಂಚದಲ್ಲಿ ಯಾವ ಕುರಿತಾಗಿರುವಂತಹ ಭಯದ ಭೀತಿ ಎನ್ನುವುದಿಲ್ಲ ಸ್ವಾಮಿ. ಹಾಗೆಂದು ಬದುಕಿನಲ್ಲಿ ಒಂದು ಭವಣೆ ಎನ್ನುವುದು ನಮಗೆ ಬಂತು. ಭವನೆ ಯಾವ ಮಯಮಂಟಪದಲ್ಲಿ ನಾವು ವಿರಾಜಮಾನರಾಗಿ ಓಲಗವನ್ನು ಕೊಡ್ತಾ ಇದ್ದಂತಹ ಸಂದರ್ಭ ಮೊನ್ನೆ ಬಂದವರು ಮಹರ್ಷಿಗಳಾದಂತಹ ನಾರದರು. ಓಹೋ, ಬಂದವರು ಲೋಕಾಂತರದ ಕುರಿತಾಗಿರುವಂತಹ ಸುದ್ದಿಯನ್ನು ನಮ್ಮಲ್ಲಿ ಬಿತ್ತರಿಸುವುದಕ್ಕೆ ಆರಂಭಿಸಿದರು. ಸ್ವರ್ಗದ ಕುರಿತಾಗಿ ಹೇಳುವುದಕ್ಕೆ ತೊಡಗಿದರು. ಸ್ವರ್ಗದಲ್ಲಿ ನಳ ನಹುಷಾದಿಗಳು ಏರಿದಂತಹ ಜಾಗದಲ್ಲಿ ನಮ್ಮಯ್ಯನಾದಂತಹ ಪಾಂಡು ಚಕ್ರವರ್ತಿ ವಿರಾಜಮಾನನಾಗ್ತಾ ಇಲ್ಲ. ಅದರ ಹೊರತಾಗಿ ನರಕದ ಒಂದು ಸ್ಥಿತಿಯಲ್ಲಿ ನರಕಲೋಕದಲ್ಲಿ ಅವನದ್ದಾದಂತಹ ಒಂದು ಅಸ್ತಿತ್ವವನ್ನು ನಾನು ಕಂಡೆ ಎನ್ನುವ ಹಾಗೆ ಹೇಳಿದಾಗ ಮನಸ್ಸಿಗೆ ಘಾಸಿ ಆಯಿತು ಸ್ವಾಮಿ. ಲೋಕೋತ್ತರ ವೀರರಾದಂತಹ ಪುತ್ರರಿರುವಾಗ ನಾವು ಹೀಗೆ ಬಿಡುವುದಕ್ಕೆ ಸಾಧ್ಯವೇ? ಇದಕ್ಕೆ ಪರಿಮಾರ್ಜನೆಗೆ ಏನು ದಾರಿ ಇಲ್ಲವೇ ಎನ್ನುವ ಹಾಗೆ ನಾರದರಲ್ಲೇ ಕೇಳಿದಾಗ ಒಂದು ಪರಿಹಾರ ಮಾರ್ಗವನ್ನು ಅವರು ಸೂಚಿಸಿದರು. ಯಾವುದನ್ನೂ ಕೂಡ ಪ್ರಪಂಚದಲ್ಲಿ ಸಮಸ್ಯೆ ಅಂತ ನಾವು ಸ್ವೀಕರಿಸಿದ್ರೆ ಹಾಗೆಯೇ ಅದನ್ನು ಉಳಿಸಿಕೊಂಡು ಬಿಟ್ರೆ ಪ್ರಪಂಚದಲ್ಲಿ ನಮಗೆ ಉದ್ಧಾರದ ಪಥ ಗೋಚರವಾಗುವುದಿಲ್ಲ. ಅದಕ್ಕಾಗಿ ಆಮನಾಯ ಮಾರ್ಗದಲ್ಲಿ ಒಂದು ವಿಶೇಷವಾದಂತಹ ಸೂತ್ರ ಇದೆ. ಈ ಸೂತ್ರವನ್ನೇ ನೀವು ಅಳವಡಿಸಿಕೊಂಡದ್ದು ಹೌದು ಅಂತ ಆದ್ರೆ ನಿಮ್ಮ ಅಯ್ಯನಿಗೆ ಯೋಗ್ಯವಾದ ಸ್ಥಾನವನ್ನು ಸ್ವರ್ಗದಲ್ಲಿ ಗಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ರಾಜಸೂಯ ಎಂದು ಕರೆಯಲ್ಪಡುವಂತಹ ವಿಶೇಷವಾದಂತಹ ಯಾಗವನ್ನು ನೀವು ಮಾಡಿದರೆ ಮತ್ತೆ ಯಥಾಸ್ಥಾನದಲ್ಲಿ ನಳ ನಹುಷಾದಿಗಳು ಏರಿದಂತಹ ಜಾಗದಲ್ಲಿ ಪಾಂಡು ಚಕ್ರವರ್ತಿಗೂ ಸ್ಥಾನವನ್ನು ಕಲ್ಪಿಸುವುದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿದರು. ಮಾನಸಿಕವಾಗಿ ಸಂಕಲ್ಪವನ್ನೇನೋ ಮಾಡಿಬಿಟ್ಟೆ. ನನ್ನ ತಮ್ಮಂದಿರಲ್ಲಿ ಕೇಳಿದಾಗ ಅವರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಆದರೆ ಯಜ್ಞಮೂರ್ತಿಯಾದಂತಹ ನಿನ್ನಲ್ಲಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತಾ ಇರುವುದು ಸ್ವಾಮಿ, ಏನು? ಯಾಗವನ್ನು ಪೂರೈಸಿ ಹೌದು ಭವಸಾಗರವ ದಾಟಿಸೋ ಸರಾಗದಲ್ಲಿ ಒಡಮಟ್ಟ ಭೂಪನ ನೆತ್ತಿನ ಸುನಗುತ ಸರಾಗದಲ್ಲಿ ಒಡಮಟ್ಟ ಭೂಪನ ಎತ್ತಿನ ಸುನಗುತ ಯಾಗವನ್ನು ಪೂರೈಸುತ್ತೀ ಭವಸಾಗರವನಿ ದಾಟಿಸೋ ದೇವ. ಭಗವಾನ್ ಶ್ರೀಹರಿ ಧರ್ಮಜ, ಈ ಪ್ರಪಂಚದಲ್ಲಿ ಜನ್ಮಿಸಿದಂತಹ ಮನುಷ್ಯರು ನಾವು ಹುಟ್ಟುವುದಕ್ಕಿಂತ ಮೊದಲು ಎಲ್ಲಿದ್ದೇವೆ ಅಂತ ಕೇಳಿದರೆ ನಾವು ಆಕಾಶ ನೋಡ್ತೇವೆ. ಸತ್ತ ನಂತರ ಎಲ್ಲಿ ಹೋಗ್ತಿ ಅಂತ ಕೇಳಿದರೆ ಅದಕ್ಕೂ ನಮ್ಮಲ್ಲಿ ಉತ್ತರ ಇಲ್ಲ. ಆದರೆ ಭಗವಂತನಾದಂತಹ ನೀನು ಹಾಗಲ್ಲ. ಯುಗ ಯುಗಗಳಲ್ಲಿ ಅವತರಿಸಿ ಬರುವವ. ಕಾಲದ ಆದಿಯಿಂದ ಯೋಗಿಗಳು ಋಷಿಮುನಿಗಳು ಸಾಧು ಸಂತರು ಒಂದು ಮುಹೂರ್ತ ಕಾಲವಾದರೂ ಕೂಡ ಭಗವಂತನ ದರ್ಶನಾಪೇಕ್ಷೆಗಳಾಗಿ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಬಂದು ಧ್ಯಾನ ಮಗ್ನರಾಗ್ತಾರೆ ಅಂತ ಆದ್ರೆ ಅಂತಹ ಭಗವದ್ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವುದಕ್ಕೆ ಬೇಕಾಗಿಯೇ ದಿವ್ಯವಾದಂತಹ ಪರಂಧಾಮದಿಂದ ಕೆಳಗಿಳಿದು ಬಂದು ಅವತರಣ ಎನ್ನುವಂತಹ ಲೀಲೆಯಿಂದ ಪ್ರಪಂಚವನ್ನು ಕಾಪಿಡುವಂತಹ ಸ್ವಾಮಿ ನೀನು. ಹಾಗಾಗಿ ಈ ಯಾಗವನ್ನು ಪೂರೈಸಬೇಕು ಅಂತ ಇದ್ರೆ ಅದು ನಿನ್ನಿಂದ ಸಾಧ್ಯ. ಈ ಭವ ಸಾಗರವನ್ನು ನಾವು ದಾಟಬೇಕು ಅಂತ ಇದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ಹಾಗಾಗಿ ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಬರೇ ಭಜನೆಗೆ ಸೀಮಿತವಾಗಿದೆಲ್ಲ, ಉಳಿದ್ರೆ ಸಾಕಾಗುವುದಿಲ್ಲ ಸ್ವಾಮಿ. ಭವ ಎನ್ನುವಂತಹ ಸಾಗರ, ಜನ್ಮ ಜನ್ಮಾಂತರಗಳಿಂದ ನಾವು ಮತ್ತೆ ಮತ್ತೆ ಬರಬೇಕಾದಂತಹ ಈ ಭೂಲೋಕದ ಈ ಒಂದು ವಿಶಿಷ್ಟವಾದ ಪ್ರಯಾಣಕ್ಕೆ ನಮಗೆ ಒಂದು ಮುಕ್ತಿ ಬೇಕು ಅಂತ ಇದ್ದರೆ ಭವ ಬಂಧನವನ್ನು ಬಿಡಿಸುವಂತಹ ಸ್ವಾಮಿ ನಿನ್ನಿಂದ ಸಾಧ್ಯ ಅದು. ಹಾಗಾಗಿ ಅಚಿಂತ್ಯ ಶಕ್ತಿಯುಳ್ಳಂತಹ ಪರಮಾತ್ಮನಾದ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಈ ಯಾಗವನ್ನು ನಾವು ಪೂರೈಸಿ ಯಥಾಸಾಧ್ಯವಾಗಿ ನಮ್ಮ ಅಯ್ಯನಿಗೆ ಯೋಗ್ಯವಾದ ಸ್ಥಾನವನ್ನು ಕಲ್ಪಿಸಬೇಕು ಅಂತ ಇದ್ರೆ ನಿನ್ನ ಅನುಗ್ರಹ ಬೇಕು ಸ್ವಾಮಿ. ಹಾಗಾಗಿ ಕೇಳಿಕೊಳ್ತಾ ಇದ್ದೇನೆ, ಇದನ್ನು ಪೂರ್ಣವಾಗಿ ಸಾಂಗವಾಗಿ ನೆರವೇರಿಸಿ ನಮ್ಮನ್ನು ಉದ್ಧರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧರ್ಮಜ, ಓ ಯಾಗವನ್ನು ಪೂರೈಸುತ್ತಾ ಭವ ಸಾಗರವನ್ನು ದಾಟಿಸಬೇಕು. ಹೌದು, ನೀನು ಸರಾಗದಲ್ಲಿ ಅಲ್ವಾ ಪಡಮಟ್ಟಿದ್ದು? ಹೌದು, ನಿನ್ನನ್ನು ಹಿಡಿದು ಎತ್ತಿದ್ದೇನೆ. ಆಗ್ಲಿ. ಆದ್ರೆ ನನಗೆ ಸಂದೇಹ, ಏನು? ನೀನು ಸ್ವಲ್ಪ ಅವಸರ ಮಾಡಿದ್ಯೋ ಅಂತ. ಆಯ್ತು,
ಹಾಗಾಯ್ತು ಅಂತ. ಇವತ್ತು ನಾವು ಅವಸರದಲ್ಲೇ ಇದ್ದೇವೆ ಸ್ವಾಮಿ. ಆಗಲಿ ಅವಸರ ಮಾಡುವಲ್ಲಿ ಅವಸರ ಮಾಡಬೇಕು, ಆದ್ರೆ ಇದು ಹೆಚ್ಚಾಯ್ತು ಅಂತ. ಯಾಕೆ? ನಿಮ್ಮ ಅಯ್ಯ ನೀವು ಕಾಡಿನಾಣದಲ್ಲಿ ಇರುವಾಗ ಸ್ವರ್ಗಸ್ಥರಾದದಲ್ವಾ? ಹೌದು. ಆ ಬಳಿಕ ಕಾಡಿನಿಂದ ನಾಡಿಗೆ ಬರುವಂತಹ ಹೊತ್ತಿಗೆ ದೌಮೆರೆ ಮೊದಲುಗೊಂಡವರು ಅನೇಕ ಮಂದಿ ಋಷಿಮುನಿಗಳು, ಅಲ್ಲ ನಾ ಕೇಳಿದ್ದಿದ್ದು ಹೌದು ಅಲ್ವೋ ಗೊತ್ತಿಲ್ಲ ನನಗೆ, ಭೀಷ್ಮಾಚಾರ್ಯರೇ ಮೊದಲುಗೊಂಡವರು ನಿಂತು ಗಂಗಾ ತಟದಲ್ಲಿ ನಿಮ್ಮಿಂದ ಪಿಂಡ ಪ್ರದಾನವನ್ನು ಮಾಡಿದ್ದಾರೆ ಅಂತ ಸುದ್ದಿ ನಾ ಕೇಳಿದ್ದು. ಹೌದು. ನಿಮ್ಮ ಅಯ್ಯನಿಗೆ ಸ್ವರ್ಗದಲ್ಲಿ ಸ್ಥಾನ ಸಿಕ್ಕಿತು ಮಕ್ಕಳೇ ಅಂತ ಅಲ್ಲಿದ್ದವರೆಲ್ಲ ಹೇಳಿದ್ದಾರೆ ಅಂತ ಸುದ್ದಿ. ನೀನು ನಾರದರಲ್ಲಿ ಕೇಳಬೇಕಿತ್ತು, ನಾವು ನಮ್ಮ ಅಯ್ಯನಿಗೆ ಸ್ವರ್ಗದಲ್ಲಿ ಸ್ನಾನ ಮಾಡಿದ್ದೇವೆ, ಗಂಗಾ ನದಿಯಲ್ಲಿ ನಮ್ಮ ಹಿರಿಯರೇ ನಮಗೆ ಪಿಂಡ ಪ್ರದಾನವನ್ನೆಲ್ಲ ಮಾಡಿದ್ದಾರೆ, ಕೊಡಬೇಕಾದಂತ ತಿಲೋದಕವನ್ನೆಲ್ಲ ಕೊಟ್ಟಿದ್ದೇವೆ, ಮತ್ತೆ ಹಾಗೆ ಇರುವುದಕ್ಕೆ ಅವರು ಸ್ವರ್ಗದಲ್ಲಿ ಸ್ಥಾನವನ್ನು ಸಿಗದೇ ಇರುವುದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿಲ್ವಾ ನೀನು? ನಾನು ನಿನ್ನಲ್ಲೇ ಒಂದು ಪ್ರಶ್ನೆ ಮಾಡ್ತೇನೆ. ನಾರಲ್ಲಿ ಕೇಳಬೇಕಾದದ್ದನ್ನು ಏನು? ನಾರದರ ಸುಳ್ಳು ಹೇಳುವುದಿಲ್ಲ ಅಂತ ಹೇಳುವುದು ನಾನು ನಾರದರ ಸುಳ್ಳು ಹೇಳುವುದಕ್ಕಿಲ್ಲ, ಹಾಗಂತ ಹೇಳಿದ್ದು ಸತ್ಯವೋ? ಅದೇ ಹೇಳಿದ್ದು. ಯಾಕಂದ್ರೆ ನಮಗೆ ನಾರದರ ಮೇಲೆ ಅವರು ಸುಳ್ಳು ಹೇಳಲಿಕ್ಕಿಲ್ಲ ಅಂತ, ಹಾಗಾಗಿ ನೋಡದೇ ಇರುವುದನ್ನು ಸುಮ್ಮನೆ ಹೇಳಲಿಕ್ಕಿಲ್ಲ. ಈಗ ಒಂದು ವೇಳೆ ಅಲ್ಲಿ ಇಲ್ಲ ಅಂತ ಆದ್ರೆ ನಾರದರು ಹೇಳಿದ್ದು ಸುಳ್ಳು ಅಂತ ನೀನು ಒಂದು ಮಾತು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಅಂತ ಹೇಳಿ. ಅಲ್ಲ, ನಾರದರು ಸತ್ಯ ಹೇಳ್ತಾರೆ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಅಂತೂ ನೀನು ಈಗ ನಾರದರ ಮಾತಿನಿಂದ ನೀನು ಸಂಕಲ್ಪವನ್ನು ಮಾಡಿದ್ದಿ. ಹೌದು. ಯಾಕ ನಾರದರಲ್ಲಿ ಹೇಳಿದ್ಯಾ ನೀನು? ಹೌದು. ಇನ್ನು ನೀನು ಪ್ರಚಾರಕ್ಕೆ ಬೇರೆ ಮಾಧ್ಯಮವೇ ಬೇಡ. ಆಗಲಿ. ನಾರದರಲ್ಲಿ ಹೇಳಿದ್ದೆ ಅಂತ ಆದ್ರೆ ಪ್ರಚಾರಕ್ಕೆ ಇನ್ನು ಅವರೇ ಪ್ರಚಾರ ಮಾಡುತ್ತಾರೆ. ಏನು ಧರ್ಮರಾಜ ಒಂದು ಯಾಗ ಮಾಡುತ್ತಾನಂತೆ, ಬಲು ದೊಡ್ಡದಾದಂತ ಯಾಗ ಅಂತದ್ದು ರಾಜಸೂಯಾಧಾರ ಹೇಳಿದಲ್ವ? ರಾಜಸೂಯಾಧಾರ ಎಂತದ್ದು ಅಂತ ಗೊತ್ತುಂಟ ನನಗೆ? ರಾಜಸೂಯಾಧಾರ ಆರ್ಯಾವರ್ತದಲ್ಲಿದ್ದಂತ ಅಖಂಡ ರಾಜಕುಮಾರರಿಗೆಲ್ಲ ಅಸೂಯೆ ಹುಟ್ಟಬೇಕು. ಅಸೂಯೆ ಹುಟ್ಟುವಂತ ಯಾಗ ರಾಜಸೂಯಾಧ್ವರ ಎನ್ನುವಂತಹ ಶಬ್ದಕ್ಕೆ ಅರ್ಥ. ಈಗ ನೀನೊಂದು ಯಾಗ ಮಾಡುತ್ತಿ ಅಂತ ಆದ್ರೆ ರಾಜರಿಗೆಲ್ಲ ಅಸೂಯೆ ಹುಟ್ಟುತ್ತದೆ ಇದರಿಂದ. ಹೌದಂತೆ. ಯಾಕೆ ಅಸೂಯೆ ಹುಟ್ಟುತ್ತದೆ? ನೀನು ರಾಜಸೂಯಾಧ್ವರವನ್ನು ಮಾಡಬೇಕು ಅಂತಾದ್ರೆ ದಿಗ್ವಿಜಯವನ್ನು ಮಾಡಬೇಕು. ಹೌದು. ಆರ್ಯಾವರ್ತದಲ್ಲಿದ್ದಂತ ಅರಸು ಮಕ್ಕಳನ್ನು ಗೆಲ್ಲಬೇಕು. ಹಾಗೆ ಗೆದ್ದೆ ಅಂತ ಆದ್ರೆ ನಿನ್ನ ತಲೆ ತಯಾರಾಗುವುದು ಚಕ್ರವರ್ತಿ ಸ್ಥಾನಕ್ಕೆ. ಅಷ್ಟು ಸುಲಭದಲ್ಲಿ ನಿನ್ನನ್ನು ಬಿಟ್ಟುಕೊಟ್ಟಾರು ಚಕ್ರವರ್ತಿ ಸ್ಥಾನಕ್ಕೆ. ಮಾಡಬೇಕಾದಂತಹ ಕರ್ಮಾಂಗ ಅಂತ ಆದ್ರೆ ನಾವು ಅದನ್ನು ಮಾಡಲೇಬೇಕು. ಆಗುವುದಿಲ್ಲ ಅಂತ ಯಾಕೆ ಹೇಳ್ತೀವಿ ಸ್ವಾಮಿ ನೀನು? ಈಗ ನೀನು ಯಾರನ್ನು ನಂಬಿ, ನೀನು ಯಾರನ್ನು ಯಾಗಕ್ಕೆ ಒದಗಿದ್ದು, ಯಾರಿದ್ದಾರೆ ಅಂತ ಬೇಕಲ್ಲ. ಸಂಕಲ್ಪಿಸಿ ಅದಕ್ಕೆ ಕಟಿಬದ್ಧನಾಗಿ ನಿಂತಿದ್ದೀಯ ಅಂತ ಆದ್ರೆ ನನಗೆ ಅನಿಸುತ್ತದೆ ಇದರಲ್ಲಿ ಯಾರು ಇದ್ದಾರೆ ಅಂತ ಬೇಕಲ್ಲ. ಅಖಂಡವಾದಂತ ಆರ್ಯಾವರ್ತದಲ್ಲಿ ದಿಗ್ವಿಜಯವನ್ನು ಕೈಗೊಂಡು ಸದೆದು ನಿಲ್ಲಬಲ್ಲಂತ ವೀರ ಭಟರು ಯಾರಿದ್ದಾರೆ ಎನ್ನುವಂಥದ್ದು ಬೇಕು. ನಮ್ಮಲ್ಲಿರುವವರು ಸಾಕಾಗ್ಲಿಕ್ಕಿಲ್ವೋ? ಸಾಕಾಗ್ಲಿಕ್ಕಿಲ್ಲ. ಯಾಕೆ ಸಾಕಾಗ್ಲಿಕ್ಕಿಲ್ಲ ಗೊತ್ತಾ? ಆರ್ಯಾವರ್ತದಲ್ಲಿರುವಂತಹ ಅರಸು ಮಕ್ಕಳೇನು ಕಡಿಮೆಯವರೇನು ಅಲ್ಲ. ಒಬ್ಬೊಬ್ಬರಿಗಿಂತ ಬಲಿಷ್ಠರಾದವರಿದ್ದಾರೆ. ಒಬ್ಬ ಶಿಶುಪಾಲ, ಒಬ್ಬ ಮಗಧ, ಒಬ್ಬ ದಂತವಕ್ರ, ಸೋಮದತ್ತ ಮೊದಲುಗೊಂಡವರೆಲ್ಲ ಅಪ್ರತಿಮ ಬಲಶಾಲಿಗಳು. ಇವರ ಜೊತೆ ಹೋರಾಟವನ್ನು ಮಾಡಿ ರಾಜಸೂಯಾಧ್ವರ ಎನ್ನುವಂತಹ ಒಂದು ಮಹತ್ತರವಾದಂತಹ ಯಾಗವನ್ನು ಸಂಕಲ್ಪ ಮಾಡಿ ಪೂರೈಸುತ್ತೇನೆ ಎನ್ನುವಂಥದ್ದು ಅದು ಅಷ್ಟು ಸುಲಭದ ಮಾತಲ್ಲ. ಯಾರನ್ನು ಬೇಕಾದ್ರೂ ಗೆಲ್ಲಬಹುದು. ಈ ಮಗಧವಧ ಏನು ಉಂಟಲ್ಲ, ಅದು ಅಷ್ಟು ಸುಲಭದ ಪ್ರಸಂಗವೇ ಅಲ್ಲ. ಅದನ್ನು ಮುಗಿಸಬೇಕು ಅಂತಾದ್ರೆ ತುಂಬಾ ಕಷ್ಟ ಉಂಟು. ನನಗೆ ಅನಿಸುತ್ತದೆ ನೀನು ನಾರದರ ಮಾತು ಕೇಳುವಾಗ ಎಲ್ಲಿಯಾದ್ರೂ ಸಭೆಯಲ್ಲಿ ಹೆಣ್ಣು ಮಕ್ಕಳಿದ್ರು
ಸಭೆಯಲ್ಲಿ ಹೆಣ್ಣು ಮಕ್ಕಳ ಮುಖ ನೋಡಿ ನೀ ಮಾತಾಡಿದ್ದ? ಅಲ್ಲ, ನನ್ನ ಸ್ವಭಾವ ಗೊತ್ತಿದ್ದು ನೀ ಹೇಳುವುದಾ ಗೊತ್ತಾಗುವುದು? ಅಲ್ಲ, ನೀನು ಮಕ್ಕಳ ಮುಖ ನೋಡಿ ಮಾತಾಡ್ಲಿಕ್ಕಿಲ್ಲ. ಆದ್ರೂ ಎಲ್ಲಿಯಾದ್ರೂ ಸತಿ ನನಗೆ ಅನಿಸುತ್ತದೆ ಸುದತಿಯರ ಮುಂದೆ ಉಬ್ಬಿದೆಯೋ ಏನೋ ಅಂತ. ಉದಾಹರಣೆ ಕೊಡುವಾಗ ಹಾಗಿದ್ದವರು ಅವರನ್ನು ಕಾಣುವಾಗ ಮಾಡಿದ ಹಾಗೆ ಅಂತ ನೀ ಹೇಳುವುದು ಅಲ್ಲ, ಇರಬಹುದೋ ಏನೋ ಅಲ್ಲಿ ಗೊತ್ತಿಲ್ಲ ನನಗೆ. ಅದೇ ಹೇಳಿದ್ದು, ಉಪಮೆಗೆ ಕೆಲವೊಮ್ಮೆ ಬಳಸುವುದುಂಟು ಹಾಗೆ. ಹೌದೌದು, ಎಲ್ಲಿಯಾದ್ರೂ ಹೆಣ್ಣು ಮಕ್ಕಳ ಮುಖ ನೋಡಿ ಮಾತಾಡಿದ್ದು ಅಂತ. ಈಗ ಉಳಿದವರ ವಿಷಯ ಬಿಡೋಣ. ಒಂದು ವೇಳೆ ನೀವ್ಯಾರು ಧರ್ಮಾತ್ಮರು ಎನ್ನುವುದನ್ನು ನಂಬಿಕೊಂಡು ಯಾರಾದ್ರೂ ಈಗ ನಾನು ಹೇಳಿದಂತ ಉಳಿದವರ ಪಟ್ಟಿ ಬಿಟ್ಟು ಎಲ್ಲಿಯಾದ್ರೂ ಒಂದಷ್ಟು ಮಂದಿಗಳು ಇದಕ್ಕೆ ಬೆಂಗಾವಲಾಗಿ ನಿಂತರು, ಈಗ ನಿಮ್ಮವರು ಅಂತ ಇದ್ದಾರಲ್ಲ ಕೌರವರು, ನಿನ್ನ ದೊಡ್ಡಪ್ಪನ ಮಕ್ಕಳು, ಹೌದು ನಿಮ್ಮವರಲ್ವಾ? ನಮ್ಮ ಅಣ್ಣ ತಮ್ಮಂದಿರು ಒಂದು ಯಾಗ ಮಾಡ್ತಾರೆ, ನೋಡೋಣ ನಾವು ಹೋಗಿ ಅವರ ಯಾಗವನ್ನು ಸುಧಾರಿಸಿ ನಮ್ಮ ಚಿಕ್ಕಪ್ಪನಿಗೆ ಒಂದು ಸ್ವರ್ಗದಲ್ಲಿ ಸ್ಥಾನ ಕೊಡಿಸುವ ಅಂತ. ನಿನಗೆ ವಿಶ್ವಾಸ ಉಂಟು ಅವರು ಬಂದು ಒಂದು ಸುಧಾರಿಸಿಯರು ಯಾಗವನ್ನು ಅಂತ? ನಂಬಬಹುದಾ ನಿನಗೆ ಅವರನ್ನು? ಸ್ವಾಮಿ, ನಾವು ಲೋಕ ಸರಿ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ನಾವು ಸರಿಬೇಕು. ಹಾಗಂತ ಅವರು ಮಾಡ್ತಾರೆ ಅಂತ ಆದರೆ ಲೋಕದಲ್ಲಿ ಸರಿ ಇಲ್ಲದೆ ಇದ್ದವರನ್ನೆಲ್ಲ ಸರಿ ಮಾಡುವ ಆ ಗುರುತರವಾದ ಹೊಣೆ ನಿನಗುಂಟು. ವ್ಯತ್ಯಾಸ ಆದ್ರೆ ನೀನು ಸರಿ ಮಾಡಬೇಕು ಅಂತಲೇ ನಿನ್ನನ್ನು ಕರೆದದ್ದಲ್ವೋ? ಈಗ ನಾನು ಒಬ್ಬನಿಂದ ಇದು ಆಗುವಂತಹ ವಿಷಯವೇ ಅಲ್ಲ. ಈಗ ನಾನು ಒಬ್ಬ ದೇವನಾಗಿ ನಿಂತು ಈ ಅಖಂಡವಾದಂತಹ ಆರ್ಯಾವರ್ತದಲ್ಲಿ ದಿಗ್ವಿಜಯವನ್ನು ಇದು ನೀವು ಮಾಡಬೇಕಾದ ನಿಮ್ಮ ತಂದೆಗೆ ಮಾಡಬೇಕಾದಂತ ಈಗ ನಾನು ನಿಂತು ಸಹಾಯವನ್ನು ಮಾಡಬಹುದು, ಅದು ಬೇರೆ ವಿಷಯ. ಹಾಗಂತ ನಿಮ್ಮಲ್ಲಿ ಇದಕ್ಕೆ ಕಟಿಬದ್ಧರಾಗಿ ನಿಂತು ಆರ್ಯಾವರ್ತಕ್ಕೆ 4 ದಿಕ್ಕುಗಳಿಗೂ ಹೋಗಿ ದಿಗ್ವಿಜಯವನ್ನು ಮಾಡಿ ಅವರಿಂದ ಕಪ್ಪಗಾಣಿಕೆಯನ್ನು ಪಡೆದು ಅದನ್ನು ಪೂರೈಸುವಂತದ್ದು ಇದೆಯಲ್ಲ, ಇದು ನನಗೆ ಯಾಕೋ ಸ್ವಲ್ಪ ಕಷ್ಟದಾಯಕವಾದಂತಹ ವಿಚಾರ ಅಂತಲೇ ನನಗೆ ಅನಿಸುತ್ತಾ ಉಂಟು. ನೀನು ನನ್ನ ಮುಖವನ್ನೇ ನೋಡ್ತೀಂತಾದ್ರೆ ಈ ಕುರಿತಾಗಿರುವ ಸಂದೇಹಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ನನ್ನ ತಮ್ಮಂದಿರ ಮುಖವನ್ನೇ ನೋಡ್ಬೇಕಾಗ್ತದೆ. ಈಗ ನಿನಗೆ ಧೈರ್ಯ ಕೊಟ್ಟದವರಲ್ವಾ? ಹೌದು. ನಾವಿದ್ದೇವೆ, ಅನುಮಾನ ಯಾಕೆ ಅಂತ. ಹೌದು, ಹಾಗಾದ್ರೆ ಅವರೇ ಮಾತಾಡಬೇಕು. ಇದನ್ನು ಪೂರೈಕೊಂತದ್ದು ಅವರೇ ಅಲ್ವಾ, ನಿಮ್ಮ ತಮ್ಮಂದಿರಳು? ಯಾಕಂದ್ರೆ ಈಗ ನೀನು ಯಾಗಕ್ಕೆ ಸಿದ್ಧನಾಗಿ ಕೂತೋಳುವ, ಯಾಗ ದೀಕ್ಷಿತನಾಗಿ ಕೂತೋಳು. ಹೌದು, ದಿಗ್ವಿಜಯಕ್ಕೆ ಹೊರಡಬೇಕು ಅಂತಾದ್ರೆ ನಿನ್ನ ಉಳಿದ 4 ಮಂದಿಗಳಾಗಬೇಕು. ನೋಡೋಣ ಅವರ ಬಾಯಿಂದ ಎಂತದ್ದು ಬರ್ತದೆ ಅಂತ. ಭೀಮಾ, ಏನು ಹೇಳ್ತೀಯಪ್ಪ ನೀನು? ಬಂದುದೇ ವೃತಭಂಗಗಳು ಅಂತ ಕೇಳಿದೆ. ಕೃಷ್ಣದೇವ ಬಂದು ಹೇಳಿದ್ರು ಇದನ್ನು ಪೂರೈಸುವವರು ಯಾರಿದ್ದಾರೆ ಅಂತ ಹೇಳಿದ್ರೆ, ಹಾಗಿದ್ರೆ ಈ ಯಾಗಕ್ಕಾಗಿ ಕೊಲ್ಲುವಾಗ ಯಾವ ಗಂಡಾಂತರ ಬರ್ತದೆ, ಯಾರು ಬರುತ್ತಾರೆ ಅಂತ ನೋಡಿದ್ರೆ ಒಬ್ಬರ ಹೆಸರುಗಳನ್ನೇ ದೇವನಾದವನು ಹೇಳ್ತಾ ಇದ್ದಾನೆ ಅಂತ ಆದ್ರೆ ಅವರೆಲ್ಲರೂ ಅಷ್ಟು ಬಲಾಢ್ಯರೇ ಅಂತ ಕೇಳುತ್ತೇನೆ ನಾನು. ಮಗದೇಂದ್ರ ಅಷ್ಟು ಬಲಾಢ್ಯವಂತನೇ ಅವನು. ಯಾರೇ ಬರಲಿ ಅವರನ್ನು ಸದೆಬಡಿದು ಈ ಯಾಗವನ್ನು ಮಾಡುವುದಕ್ಕಾಗಿ ನಾನು ನೆರವೇರಿಸುತ್ತೇನೆ. ಸಂಕಲ್ಪಕ್ಕೆ ಅವರು ಬದ್ಧರಾಗಿದ್ದಾರೆ ಅಂತ ಹೇಳುವುದು ಸ್ಪಷ್ಟ ಆಯ್ತಲ್ಲ ಕೃಷ್ಣ? ಅಲ್ಲ, ಈಗ ಹಾಗೆ ಇರುವುದು ನಿನ್ನನ್ನೆಲ್ಲ ಅಲ್ಲ ನಿನ್ನಲ್ಲಿ ಅಲ್ಲ, ನನ್ನಲ್ಲಿ ಮಗನಾಳಿಗೆ ಹಾಗೆ ಇರುವುದು. ಅಣ್ಣ ಕೈಗೊಂಡಂತಹ ಸಂಕಲ್ಪಿಸಿದಂತಹ ಯಾಗಕ್ಕೆ ಹಗೆಗಳ ಯಾರಾದರೂ ಬರ್ತಾರೋ ಅಂತ ಕೇಳಿದ್ರೆ ನಾನಿದ್ದೇನೆ ಅದನ್ನು ನೆರವೇರಿಸುವುದಕ್ಕೆ ಅಂತ ಕೇಳಿದ್ರೆ ನೀನು ಹೇಳ್ತಾ ಇದ್ದೀ ನನಗೂ ಹಗೆಗಳಿದ್ದಾರೆ ಅಂತ. ಯಾರಿದ್ದಾರೆ ನಿನಗೆ ಹಗೆಗಳು? ತೋರಿಸುವವರು ಈ ಭೂಮಿಯಲ್ಲಿಯೋ ನಾಕಲೋಕದಲ್ಲಿಯೋ ಎಲ್ಲಿಯೇ ಇದ್ದರೂ ಅವರನ್ನು ಸೋಲಿಸ್ತೇನೆ ನಾನು. ಯಾರವರು ಅಂತ ತೋರಿಸು, ಮೊದಲು ಅವರನ್ನು ನಿರ್ನಾಮ ಮಾಡೋಣ ನಾನು. ನೀನು ಬಾಯಿದೆರೆಯಾಗಿ ಮಾತಾಡಿದರೆ ಸಾಕಾಗುವುದಿಲ್ಲ, ಏನು ಏನಾದ್ರೂ ಭಾಷೆ ಕೊಟ್ಟೆ ಮಾತಾಡು.
ಒಡನೆ ಮರೆತು ಒಡೆಗಲು ಊತನ ಮಾಡದೆ ನಲ್ಗಿ ದಯಾಳು. ಅಣ್ಣ ಯಾಗವನ್ನು ಸಂಕಲ್ಪಿಸಿದೆವನಲ್ಲ ನೀನು ನಿಲ್ಲಿಸಬಾರದು, ಅದನ್ನು ಮುಂದುವರಿಸು. ಯಾವುದು ಬರುತ್ತದೆ ಗಂಡಾಂತರ ಅದನ್ನು ಎದುರಿಸುವುದಕ್ಕೆ ನಾವಿದ್ದೇವೆ. ನಾನೋರ್ವನೇ ಸಾಕು. ಹಾಗೂ ನನ್ನವರಿದ್ದಾರೆ ತಮ್ಮಂದಿರು, ಎಲ್ಲರೂ ಸೇರಿಸ್ತೇನೆ. ಏನು ನನ್ನ ಪೌರುಷದ ಪತಾಕೆ ಆಗಿರುವಂತಹ ನೀತಿಯನ್ನು ತಿರುಗಿಸುತ್ತಾ ರುದ್ರಮುಖಿಯಾದಂತಹ ಗದೆಯನ್ನು ತಿರುಗಿಸುತ್ತಾ ಹೇಳ್ತಾ ಇದ್ದೇನೆ, ಯಾರೇ ಬಂದರೂ ಅವರನ್ನು ಬಡಿದೋಡಿಸುತ್ತೇವೆ, ಸದೆಬಡಿಯುತ್ತೇವೆ. ಯಾಗ ನಿರ್ವಿಘ್ನವಾಗಿ ನೆರವೇರುವುದಕ್ಕೆ ನಾವು ಸಹಕಾರಿಯಾಗಿದ್ದೇವೆ. ವಿಹಿತವೀ ನುಡಿ ನೋಡಿ ಚಾಲಿ ಬಿಬಾಗೆ ಧರ್ಮಜ. ಕೃಷ್ಣ, ಭೀಮಾರ್ಜುನರ ಬಾಯಿಯಿಂದ ಇಷ್ಟು ಮಾತು ಬರಬೇಕು ಅಂತ ನಾ ಈ ಮಾತನ್ನು ಹೇಳಿದ್ದು. ಓಹೋ, ಬೆಣ್ಣೆ ಕರಗಬೇಕು, ಬಿಸಿ ಬಿಸಿ ಆಗಬೇಕು. ಹೌದಲ್ಲ? ಇಂಥ ಒಂದು ಮಹತ್ತರವಾದ ಯಾಗವನ್ನು ನಾವು ಸಂಕಲ್ಪಿಸಿ ಹೊರಡುತ್ತೇವೆ ಅಂತ ಆದ್ರೆ ಇದಕ್ಕೆ ಬರುವಂತಹ ವಿಘ್ನಗಳು ನೂರಾರು. ಆ ವಿಘ್ನಗಳು ನೂರಾರು ಬಂದಾವಾಗ ಅದರ ಮಧ್ಯೆ ಇವರು ಎಲ್ಲಿಯಾದ್ರೂ ಹಿಂದೆ ಉಳಿದರು ಅಂತ ಆದ್ರೆ ಯಾಗವನ್ನು ಪೂರೈಸುವುದಕ್ಕೆ ಕಷ್ಟ ಆದೀತು. ಆದುದರಿಂದಲೇ ಅವರ ಕೆಚ್ಚನ್ನು ಕೆರಳಿಸಿ ಅವರ ಬಾಯಿಂದ ಪೌರುಷದ ಮಾತು ಬಂತು ಅಂತ ಆದ್ರೆ ಸರಾಗವಾಗಿ ಯಾಗವನ್ನು ನಡೆಸುವುದಕ್ಕಾಗುತ್ತದೆ. ನಿನಗೆ ಕಾಣುವುದಕ್ಕೆ ಕಣ್ಣು ಬೇಡ, ಕೇಳುವುದಕ್ಕೆ ಕಿವಿ ಬೇಡ, ಆಲೋಚಿಸುವುದಕ್ಕೆ ಮನಸ್ಸು ಬೇಡ. ಹಾಗಾಗಿ ಎಲ್ಲವನ್ನು ಬಲ್ಲವನಾದದ್ದರಿಂದ ಪೂರ್ವ ತಯಾರಿಯನ್ನು ಮಾಡುವುದಕ್ಕಾಗಿ ನೀನು ಆಡಿದೆ ಅಂತ ಸ್ಪಷ್ಟ ಆಯಿತು. ವಿಹಿತವೀ ನುಡಿ ಕ್ಷಾತ್ರ ಪಂಥಕ್ಕೆ ನಿಜವಾದಂತಹ ಕ್ಷಾತ್ರ ವರ್ಚಸ್ಸು ಏನುಂಟು, ಆ ತೇಜಸ್ಸು ಏನುಂಟು, ಅದು ಭೀಮಾರ್ಜುನನ ಮುಖದಿಂದ ಈಗ ಮಾತಿನಿಂದ ಅದು ನನಗೆ ವ್ಯಕ್ತವಾಯಿತು. ಅವ ಎತ್ತಿ ತೋರಿಸಿದನಲ್ಲ, ಏಕೆ ಈ ಗಾಂಡಿ ಇವ, ಏಕೆ ಈ ನಾಕಾಧಿಪರ ಅಸ್ತ್ರಗಳು ಮೊನ್ನೆ ಸಿಕ್ಕಿದಂತದ್ದು. ಇದರಿಂದಲಾಗಿ ನಾನು ಪ್ರಪಂಚವನ್ನು ಜಯಿಸುತ್ತೇನೆ ಅಂತ. ಪಾಂಡವರು ನನ್ನ ಕೈ ಆಯುಧಗಳು ಅಂತ ನಾನು ಸ್ವೀಕಾರ ಮಾಡಿದವನು. ಸರಿ, ಪಾಂಡವರನ್ನು ಕೈ ಆಯುಧಗಳನ್ನಾಗಿಸಿ ಧರೆಯಲ್ಲಿ ಧರ್ಮಸ್ಥಾಪನೆಯನ್ನು ಮಾಡುತ್ತೇನೆ ಅಂತ ನಾನು ಹೇಳಿದವನು. ಅದು ಇಂದು ಸಕಾಲಕ್ಕೆ ಒದಗಿ ಬಂದಿದೆ, ಅದಕ್ಕೆ ಸಮಯ ಸಂದರ್ಭ ಕೂಡಿ ಬಂದಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸರಿ, ಮಗದ ವಧೆ, ಆ ಒಬ್ಬ ಮಾಗದ ಅವನ ವಧೆ ಆಯಿತು ಅಂತಾದ್ರೆ ಉಳಿದವರು ತನ್ನಿಂದ ತಾನೇ ನಮಗೆ ತಮ್ಮ ಶಿರವನ್ನು ಒಡ್ಡುತ್ತಾರೆ, ನಮಗೆ ಬೇಕಾದಂತಹ ಕಪ್ಪ ಕಾಣಿಕೆಯನ್ನು ಕೊಡುತ್ತಾರೆ. ಯಾರು ಮತ್ತೆ ಯಾಗಕ್ಕೆ ಅಷ್ಟು ಪ್ರಬಲವಾಗಿ ಅಡ್ಡಿಯನ್ನು ಮಾಡತಕ್ಕವರು ಯಾರೂ ಇಲ್ಲ. ಮಗದ ವಧೆಯನ್ನು ಮೊದಲಾಗಿ ನಾವು ಮಾಡಬೇಕಾದದ್ದು. ಅದಾಯ್ತು ಅಂತಂದ್ರೆ ಉಳಿದ ಪ್ರಸಂಗವನ್ನು ಸುಲಭದಲ್ಲಿ ನಾವು ಮುಗಿಸಬಹುದು. ಹಾಗಾಗಿ ಇನ್ನು ಚಿಂತಿಸಬೇಕಾದಂತ ಅವಶ್ಯಕತೆ ಸರಿ, ಸ್ಪಷ್ಟ ಹೇಳ್ತೇನೆ. ಏನು ಮಾಡಬೇಕು ಸ್ವಾಮಿ? ಕೊಡು ಎನಗೆ ಭೀಮಾರ್ಜುನರ ಕೊಡುವ ತ್ರಿಪುರಮಣಿಯರ ವೈದವ್ಯವಾದ ನಿಮಿಷದಲ್ಲಿ ತರಿಸುವೆನು ಪರಿಸುವೆನವನೇ ಪರಮೋ ಯಮಗೆ ಭೀಮಾರ್ಜುನರ ಕೊಡು. ನನಗೆ ಭೀಮಾರ್ಜುನರನ್ನು ಕೊಡು, ಯಾಗದೀಕ್ಷಿತನಾಗು. ಯಾರು ಪ್ರಪಂಚದಲ್ಲಿ ವಿರೋಧಿಗಳು ಯಾರಿದ್ದಾರೆ, ಯಜ್ಞಕಂಟಕರು ಯಾರಿದ್ದಾರೆ, ಲೋಕಕಂಟಕರು ಯಾರಿದ್ದಾರೆ, ಅಂತವರನ್ನು ತರಿದು ಲೋಕದಲ್ಲಿ ಧರ್ಮ ಸ್ಥಾಪನೆಯನ್ನು ಮಾಡುತ್ತೇನೆ. ಈ ಮಹತ್ತರವಾದಂತಹ ಯಾಗವನ್ನು ಪೂರೈಸುವುದರ ಮೂಲಕವಾಗಿ ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಬೆಳಕು, ಸರಿ, ಹೊಸ ಬೆಳಕು ಮೂಡಬೇಕು. ಮಯನು ನಿರ್ಮಿಸಿ ತಂದಂತಹ ಈ ಹೊಸ ಮಂಟಪ ಏನುಂಟು ಅದರಲ್ಲಿ ಹೊಸ ಬೆಳಕನ್ನು ನೀವು ಹಚ್ಚಬೇಕು, ಹೊಸ ಪ್ರಪಂಚವನ್ನು ನೀವು ಕಾಣಬೇಕು. ನೀವು ಹಚ್ಚಿದಂತಹ ಬೆಳಕು, ಆ ಯಾಗದ ಬೆಳಕು ಲೋಕದಲ್ಲಿ ಅದು ವಿಶಿಷ್ಟವಾದಂತಹ ಕಾಂತಿಯಿಂದ ಕೂಡಿದಂತಹ ಬೆಳಕು, ಅದಾಗಿ ಪ್ರಪಂಚ ಮುಖಕ್ಕೆ ಒಳ್ಳೆಯದನ್ನೇ ಕಾಣಬೇಕು. ನಾವೆಲ್ಲರೂ ಒಂದೇ ರೀತಿಯಿಂದ ಬದುಕುವಂತಹ ಒಂದು ಸದ್ಭಾವ ನಮ್ಮ ಮುಖದಲ್ಲಿ, ನಮ್ಮ ಜೊತೆಯಲ್ಲಿ ಬೆಳಗಲಿ ಅಂತ ನಾನು ಹಾರೈಸುತ್ತೇನೆ. ಇನ್ನು ಚಿಂತಿಸಬೇಕಾದಂತ ಅಗತ್ಯ ಇಲ್ಲ. ಕೃಷ್ಣ, ಲೋಕದಲ್ಲಿ ಎಲ್ಲಾ ಕಡೆಯಿಂದಲೂ ಒಳ್ಳೆಯ ಸಂದೇಶವೇ ಹರಿದು ಬರಲಿ ಎನ್ನುವ ಹಾಗೆ ಆಶಿಸುವವರು ನಾವು ಪಾಂಡವರು.
ವರ್ತಮಾನ ಕಾಲದಲ್ಲಿ ನಮ್ಮ ಅಯ್ಯನಿಗೆ ಒಂದು ಸ್ಥಾನ ಸಿಗುವುದರ ಜೊತೆಯಲ್ಲಿ ಸುವ್ಯವಸ್ಥಿತವಾದಂತಹ ಆಡಳಿತ ವ್ಯವಸ್ಥೆ ಲೋಕದಲ್ಲಿಯೂ ಬರಬೇಕು ಎನ್ನುವುದು ನಮ್ಮ ಆಶಯ. ಅದನ್ನು ಊರ್ಜಿತಗೊಳಿಸುವುದಕ್ಕೆ ನಿನ್ನ ಪೂರ್ಣವಾದಂತಹ ಸಹಕಾರ ಬೇಕು. ಒಂದೇ ಒಂದು ವಿನಂತಿಯನ್ನು ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ನನಗೆ ಭೀಮಾರ್ಜುನರ ಕೊಡು ಅಂತ ನೀ ಕೇಳಿದೆ. ಭೀಮಾರ್ಜುನರನ್ನು ನಿನಗೆ ಕೈ ಎತ್ತಿ ಕೊಡುವುದಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಆದರೆ ನಿನ್ನದಾದಂತಹ ಅನುಗ್ರಹದ ಕಕ್ಷೆಯ ಒಳಗೆ ಅವರು ಸದಾ ರಕ್ಷಿತರಾಗಿ ಇರ್ತಾರೆ ಎನ್ನುವಂತಹ ವಿಶ್ವಾಸ ನನಗುಂಟು. ನಿನ್ನದಾದಂತಹ ಅಭಯ ರಕ್ಷೆಯ ಒಳಗೆ ಅವರನ್ನು ಕರೆದುಕೊಂಡು ಹೋಗಿ ಏನು ಮಾಡಬೇಕು ಆ ಕಾರ್ಯಕ್ಕೆ ನೀನು ಉಜ್ಜುಗಿಸಿ ಅತಿ ಶೀಘ್ರವಾಗಿ ನಮ್ಮ ಮುಂದಿನದ್ದಾದಂತಹ ಯಾಗದ ಕಾರ್ಯಕ್ರಮ ಎನ್ನುವುದೇನುಂಟೋ ಅದನ್ನು ಮಾಡುವುದಕ್ಕೆ ಅನುಗ್ರಹವನ್ನು ಮಾಡಬೇಕು. ಮಗದ ದೇಶದ ಕಡೆಗೆ ನೀನು ಹೋಗ್ತಿ ಅಂತಾದ್ರೆ ಇವರಿಬ್ಬರನ್ನೂ ನೀನು ಕರ್ಕೊಂಡು ಹೋಗ್ತಿ ಅಂತಾದ್ರೆ ಸಂತೋಷವಾಗಿ ನಾನು ಕೈ ಎತ್ತಿ ನನ್ನ ತಮ್ಮಂದಿರನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ನಿನಗೆ ಶುಭವಾಗಲಿ, ಲೋಕಕ್ಕೆ ಒಳ್ಳೆಯದಾಗಲಿ. ಆಗಲಿ. ಕರೆದೊಳು ಮನಜು ಪಾಶಾಂಕುಶಾದವರಿಗೆ ಹರುಷದಿ ಭಕ್ತರ ಪೊರೆ ಬವಾಗಿ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಕೋರದಿ ಎತ್ತಿರೆ ಕೋರದಿ ಬೆಳಗಿರಿ ಗಜಮುಖದ ಬಗೆ ಗಣಬಗೆ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಯುವ ವಾಹಿನಿ ಕೊಲ್ಯ ಘಟಕ ರೋಟರಿ ಸಮುದಾಯ ದಳ ಜಮಾತೆ ಇಸ್ಲಾಮಿ ಹಿಂದೂ ಉಳ್ಳಾಲ ವಲಯ ನವೋದಯ ಫ್ರೆಂಡ್ಸ್ ಕ್ಲಬ್ ಉಳ್ಳಾಲ ಬೈಲ್ ಹಾಗೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಕಿನ್ಯ ಇವುಗಳ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಸೌಹಾರ್ದ ದೀಪಾವಳಿ ಸಂಗಮದ ಪೂರ್ವಭಾವಿಯಾಗಿ ಯಕ್ಷಗಾನ ತಾಳಮದ್ದಲೆಯನ್ನು ನಮ್ಮ ಮಿತ್ರ ಕಲಾವಿದರು ನಡೆಸಿಕೊಟ್ಟಿದ್ದಾರೆ. ಭಾಗವತರಾಗಿ ಸರ್ವಶ್ರೀ ರತ್ನಾಕರ ಆಳುವ ದೇವಿಪುರ ತಲಪಾಡಿ ಹಿಮ್ಮೇಳದಲ್ಲಿ ಸರ್ವಶ್ರೀ ಕೃಷ್ಣಪ್ಪ ಕಿನ್ಯ, ಕೇಶವಾಚಾರ್ ಕಿನ್ಯ, ಹರಿಶ್ಚಂದ್ರ ನಾಯ್ಕ ಮಾಡೂರು, ಅರ್ಥಧಾರಿಗಳಾಗಿ ಶ್ರೀ ಕೃಷ್ಣನಾಗಿ ಗಣೇಶ್ ಕುಂಜತೂರು, ಧರ್ಮರಾಯನಾಗಿ ಸದಾಶಿವ ಆಳುವ ತಲಪಾಡಿ, ನಾರದನಾಗಿ ಹರಿಶ್ಚಂದ್ರ ನಾಯ್ಕ ಮಾಡೂರು ಹಾಗೂ ಭೀಮನ ಪಾತ್ರದಲ್ಲಿ ಪುರಂದರ ಮಂಗಳೂರು ಇವರು ಸಹಕಾರ ನೀಡಿದ್ದಾರೆ. ಈ ಎಲ್ಲ ಕಲಾವಿದರಿಗೆ ಪೊಸಕೂರ ಬಳಗ ಹಾಗೂ ಜಂಟಿ ಸಂಸ್ಥೆಗಳ ಆಶ್ರಯದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇನ್ನು ಕೇವಲ ಕೆಲವೇ ಕ್ಷಣಗಳಲ್ಲಿ ನಮ್ಮ ಸೌಹಾರ್ದ ದೀಪಾವಳಿ ಸಭಾ ಕಾರ್ಯಕ್ರಮವನ್ನು ಆರಂಭಿಸಲಿದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಎಲ್ಲ ಮಿತ್ರ ಕಲಾವಿದ ಬಂಧುಗಳಿಗೆ ವಂದನೆಗಳು. ಎಲ್ಲರೂ ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಸೌಹಾರ್ದ ದೀಪಾವಳಿ ಸಂಗಮ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ.
ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ, ಶ್ರೀ ಹರೀಶ್ ಮುಂಡೋಳಿ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ, ಲತೀಶ್ ಎಂ ಸಂಕೋಳಿಗೆ ಅಧ್ಯಕ್ಷರು ಯುವ ವಾಹಿನಿ ಕೊಲ್ಯ ಘಟಕ, ಆನಂದ ಸುಧಾ ಸುರೇಶ್ ಉಪಾಧ್ಯಕ್ಷ, ಸುಧಾ ಸುರೇಶ್ ಉಪಾಧ್ಯಕ್ಷರು, ಅಂಜನ ಶ್ರೀ ಆನಂದ ಮಳೆಯಲಕೋಡಿ ಅಧ್ಯಕ್ಷರು ರೋಟರಿ ಸಮುದಾಯದಳ ಕೊಲ್ಯ, ಪ್ರವೀಣ್ ಉಳ್ಳಾಲಬೈಲ್ ಅಧ್ಯಕ್ಷರು ನವೋದಯ ಫ್ರೆಂಡ್ಸ್ ಸರ್ಕಲ್ ಉಳ್ಳಾಲಬೈಲ್, ಮಾತಾ ಗಣ್ಯ ಬಿನ್ನೆರಡು ಮಾತೆರಲ್ಲ ಮೋಕೆಡು ಈ ಸಭೆಲಿಸಿಗೆ ಎದುಕು ನೋಡೊಂದು ಪೊಸಕುರಲ್ ಈ ಒಂಜಿ ಬಲಗದ ನಿರ್ದೇಶಕರು ಶ್ರೀತ ವಿದ್ಯಾಧರ್ ಶೆಟ್ರು ಲೆತ್ತಬಡಿನಂತೆ ಮಲ್ತವಲ್ಲೇ ನವೋದಯ ಫ್ರೆಂಡ್ಸ್ ಸರ್ಕಲ್ದ ಗೌರವಾಧ್ಯಕ್ಷರು ಪದ್ಮನಾಭ ಉಳ್ಳಾಲ್ ಬೈಲ್ ಮೇರ್ಲ ವೇದಿಕೆ ಬರಡೊಂದು ಭಿನ್ನೆ ಮಲ್ತೊಂದುಲ್ಲೆ ಬತ್ತಿನಚ್ಚಿದ ಮಾತ ಬಿನ್ನೇರು ನಕಲ್ನ ವೇದಿಕೆದ ಎದುರು ಭಾಗಡು ಇತ್ತಿನಚ್ಚಿತ್ನ ಈ ಆಚರಣೆ ಮಾತಿರಲ್ಲ ಕುಲ್ಲುದು ಈ ಪೊರ್ಲ ಕಂಠದ ಈ ಒಂಜಿ ಲೇಸಿನ ನಾನಾ ತೆಡ್ಡೆ ಮಲ್ತ್ಕೊಡು ನಿಕಲ್ದ ಭಿನ್ನೆ ಮಲ್ತೊಂದುಲ್ಲೆ ಏಚ್ ಮೊಹಮ್ಮದ್ ವೇದಿಕೆ ಬರೋಡು ಇರಲ್ಲ ವೇದಿಕೆಗೆ ಮೂಕ ಹಿಡಿದುಕೊಂಡಲ್ಲೇ ಬತ್ತಿನಚ್ಚಿದ ಮಾತ ಬಿನ್ನೆರೆಲ್ಲ ನಾನೂರ ಮೂಕ ಹಿಡಿದುಕೊಂಡು ದೇವರನ ಸುಗಿಪಿ ಮಲ್ಪನ ಚಿತ್ನ ಪ್ರಾರ್ಥನೆಗದ್ದು ಶ್ರೀಮತಿ ಭಾರತಿ ಸನಿಲ್ ಶ್ರೀಮತಿ ಸೌಮ್ಯ ಕುಸುಮಾಕರ್ ಮೇರೆಡೆ ಬಿನ್ನೆ ಮಲ್ತೊಂದಲ್ಲೇ ಇತ್ತೆ ದೇವರನ ಸುಗಿಪು ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ ಭವಬಂಧನದೊಳು ಸಿಲುಕಿದೆ ನಮ್ಮ ಭವಬಂಧನದೊಳು ಸಿಲುಕಿದೆ ನಮ್ಮ ಮೋಕ್ಷದಿ ಪೊರೆಯೋ ಹೇ ದೇವಾ ಮೋಕ್ಷದಿ ಪೊರೆಯೋ ಹೇ ದೇವಾ ನಿರುತದಿ ಕಾಯೋ ಪಾರ್ವತಿ ತನಯ ವಿನಯದಿ ಬೇಡುವೆ ಶಾರದ ಮಾತೆ ವಿನಯದಿ ಬೇಡುವೆ ಶಾರದ ಮಾತೆ ಕರುಣಿಸು ಅಭಯವ ಈ ಶುಭ ಕಾರ್ಯಕ್ಕೆ ಕರುಣಿಸು ಅಭಯವ ಈ ಶುಭ ಕಾರ್ಯಕ್ಕೆ ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ ದೇವರನ ಸುಗುಪ್ಮಲ್ತಿನ ಕುಮಾರಿ ಭಾರತಿ ಸನಿಲ್ ಬೊಕ್ಕ ಸೌಮ್ಯ ಕುಸುಮಾಕರ್ ಮೇರೆಗೆ ಸೊಲ್ಮೆ ಸಂದ ಒಂದು ಕರಿಣ ಇರುವ ವರ್ಷದಿಂಚಿ ಈ ಭಾಗಡ್ ತುಳು ಭಾಷೆದ ಕಡೀರ ಚಾನೆಲ್ ಆದ ಈ ಭಾಗದ ಮಾತೆರಲ್ನ ಪ್ರತಿ ಒರೆಲ್ನ ಮುಟ್ಟು ನಂಚಿತ್ನ ಕೆಲಸ ಮಲ್ತಿನಂಚಿತ್ನ ಈ ಪುಸ್ತಕರಲ್ಲಿ ಚಾನೆಲ್ ದೊಟ್ಟಿಗೆ ಪುಸ್ತಕರು ಬಳಗ ಪಣಪುನ ಸೃಷ್ಟಿ ಮಲ್ತೊಂದು ಪ್ರತಿ ಒರಿಲ ಈ ಒಂಜಿ ಚಾನೆಲ್ದ ಮೂಲಕ ಈ ಒಂಜಿ ವಾಹಿನಿದ ಮೂಲಕ ಪ್ರತಿ ಒರಿನ ಮುಲ್ತ ವಿಚಾರವನ್ನು ಪೂರ ಮುಟ್ಟವನಚ್ಚ ಕೆಲಸ ಮಲ್ತೊಂದು ಇಪ್ಪು ನಂಚಿತ್ನ ಈ ಸಂಸ್ಥೆದ ನಿರ್ದೇಶಕರು ಶ್ರೀ ವಿದ್ಯಾಧರ್ ಶೆಟ್ಟಿ ಮೇರು ಬತ್ತಿನಂಚಿತ್ನ ಮಾತೆರಲ್ಲ ನಮ್ಮನ್ನು ಮೂಕಿಡಿದುಕೊಂಡು ಪ್ರಸ್ತಾವನೆದ ಪಾತ್ರ ಪಣೊಂದು ಭಿನ್ನಯ ಮಲ್ತೊಂದುಲ್ಲೆ ಕೊಡ್ದಿಂಚಿ ಮಾತಾ ಆತ್ಮೀಯ ಬಂಧುಲೆ ಎಕಡೆ ಪಣ್ಲೆಕನೆ ಪೊಸಕುರಲ್ ಬಳಗ ಸದ್ಭಾವನಾ ವೇದಿಕೆ ಉಳ್ಳಾಲ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಬಿಲ್ಲವ ಸೇವಾ ಸಮಾಜ ಕೊಲ್ಯ ರೋಟರಿ ಸಮುದಾಯ ದಳ ಯುವ ವಾಹಿನಿ ಕೊಲ್ಯ ಜಮಾಅತೆ ಇಸ್ಲಾಮಿ ಹಿಂದ್ ಉಳ್ಳಾಲ ನವೋದಯ ಫ್ರೆಂಡ್ಸ್ ಉಳ್ಳಾಲ ಬೈಲ್ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಕಿನ್ಯ ಮೊಗಲ ಪೂರ ಜಂಟಿ ಆಶ್ರಯೋಡು ಈ ಒಂಜಿ ಕಾರ್ಯಕ್ರಮ ವರ್ಷಲ ನಡತೊಂದುಂಡು ಇಂದು ಎಂಗೆ ತೆರಿಲೆಕ್ಕ 11ನೇ ವರ್ಷದ ನಮ್ಮ ಸೌಹಾರ್ದ ದೀಪಾವಳಿ ಸಂಗಮಡುಲ್ಲ 2013 ಪುಸಕುರದ ದಶಮ ಸಂಭ್ರಮಡು ಕಾರ್ಯಕ್ರಮ ಶುರುವಾಂಡು ಇತ್ತ ದುಂಬರಿಯೊಂದುಂಡು
ಈ ಕಾರ್ಯಕ್ರಮವನ್ನು ನಿರಂತರವಾದ ಮನ್ಪೆರೆ ಕೆಲವಾತು ಜನಕಲ್ನ ಪ್ರೇರಣೆ ಕೆಲವಾತು ಜನಕಲ್ನ ಉತ್ಸಾಹಡು ಸಾಧ್ಯ ಆತನು ವರ್ಷಂ ಪ್ರತಿ ಕಾರ್ಯಕ್ರಮ ಮನ್ಪಡು ಕೇವಲ ಜನಕಲೇನು ಕೂಡುಪಾಡ್ನವೇ ಕಾರ್ಯಕ್ರಮ ಆತು ಅಕಲ್ನ ಒಟ್ಟಿಗೆ ಸೌಹಾರ್ದದ ಸಂದೇಶದ ಒಟ್ಟಿಗೆ ನಮ್ಮ ಮಾತೆಲ್ಲ ಒಂಜಾದು ಬೇತೆ ಬೇತೆ ಕಾರ್ಯಕ್ರಮ ಮನ್ಪಡು ಪನ್ಪುನ ಉದ್ದೇಶಡು ಸದ್ಭಾವನಾ ವೇದಿಕೆ ಜತೆಯಾದ ಅವು ಒಂಜಿ ಎಡ್ಡೆ ಮನಸ್ಥಿತಿನ ಬಂಡ ಸತ್ ಚಿಂತನೆದ ಮನಸ್ಥಿತಿನ ಕೆಲ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ಪಾಡೊಂದು ನಮ್ಮ ಈ ಕಾರ್ಯಕ್ರಮ ನಿರಂತರವಾದ ಕರಿ 7ನೇ ವರ್ಷದ ಸದ್ಭಾವನಾ ವೇದಿಕೆಲ್ಲ ಒಟ್ಟಿಗೆ ಉಂಡು ಐದು ಜಮಾತೆ ಇಸ್ಲಾಮಿ ಹಿಂದ್ ಸೇರಲು ರೋಟರಿ ಸಮುದಾಯದಳ ಬಿಲ್ಲವ ಸೇವಾ ಸಮಾಜದಕ್ಕೂ ವರ್ಷಂ ಪ್ರತಿ ಈ ಹಾಲನ್ನು ನಂಗೆ ಉಚಿತವಾದ ಒದಗಂದು ಕೊರೋದಲ್ಲಿ ಇಂಚ ಮಾತೆರ್ನಲ್ಲ ಸಹಕಾರಡು ಕಾರ್ಯಕ್ರಮ ನಿರಂತರವಾದ ನಡತೊಂದುಂಡು ವರ್ಷದ ವರ್ಷ ಈ ಕಾರ್ಯಕ್ರಮ ಪೊರ್ಲುಡೆ ಆಪುಂಡು ಸೌಹಾರ್ದ ಸಂದೇಶದ ಒಟ್ಟೊಟ್ಟಿಗೆ ಸಮಾಜದಕ್ಕಲಿನ ಒಟ್ಟುಪಾಡಿನ ಕಾರ್ಯಕ್ರಮ ಆಯ್ತು ಒಟ್ಟೊಟ್ಟಿಗೆ ಸದ್ಭಾವನಾ ವೇದಿಕೆ ದಕ್ಕಲು ಒಟ್ಟೊಟ್ಟಿಗೆ ಒಂಜಾತು ಸಮಾಜಗೂ ಎಡ್ಡೆ ಚಿಂತನೆ ಕೊರ್ಪುನಂಚಿನ ಮಾದಕ ದ್ರವ್ಯ ದುಶ್ಚಟದ ವಿರುದ್ಧ ಪರಿಣಾಮ ಕೊರ್ಪಿನಂಚಿನ ಜಾಗೃತಿ ಅಭಿಯಾನಗಳು ಸಾಮಾಜಿಕ ಚಿಂತನೆದ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಾರ್ಯಕ್ರಮಗಳು ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ನಡಪ ಒಂದು ಬರೋದುಂಡು ಇಂಚ ನಡಪ ಒಂದು ಬತ್ತಿಲೆಕನೇ ಈ ಕಾರ್ಯಕ್ರಮ ಬೇತೆ ಬೇತೆ ಸ್ತರೊಟ್ಟು ಸಮಾಜಕ್ಕೂ ಬೇತೆ ಬೇತೆ ರೀತಿಯ ಉಪಯೋಗ ಆವಡು ಪನ್ಪನ ರಿಟ್ಟಿಡು ಈ ಕಾರ್ಯಕ್ರಮ ನಡಪ ಒಂದಿಲ್ಲ ಆಯ್ತೊಟ್ಟಿಗೆ ಈ ಒಂಜಿ ಸೌಹಾರ್ದ ಕೊರ್ಪಿನಂಚಿನ ವರ್ಷದ ಮೂಜಿ ಕಾರ್ಯಕ್ರಮ ಸೌಹಾರ್ದ ಈದ್ ಸಂದೇಶ ಉಪ್ಪಡು ಸೌಹಾರ್ದ ದೀಪಾವಳಿ ಇಂದು ವರ್ಷದ 2ನೇ ಕಾರ್ಯಕ್ರಮ ಸೌಹಾರ್ದ ಕ್ರಿಸ್ಮಸ್ ನನ್ನ ದುಂಬಗೆ ನಡಪ 2 ವರ್ಷದ ಮೂಜೆ ಕಾರ್ಯಕ್ರಮ ಇಂಚ ಮಾತ ಕಾರ್ಯಕ್ರಮಗಳನ್ನು ಜೋಡಣೆ ಮಂತೊಂದು ಮಾತೆರೆಲ್ಲ ಜೋಡಣೆ ಮಂತೊಂದು ಈ ಕಾರ್ಯಕ್ರಮನು ನಿರಂತರವಾದ ಮಂತೊಂದುಲ್ಲ ಮಾತೆರಲ ಸಹಕಾರಲ್ಲ ಕೊರೊಂದುಲ್ಲೇರು ಆಯ್ತು ಒಟ್ಟೊಟ್ಟಿಗೆ ಹೊಸ ಕುರಲ್ದ ಒಂಜಿ ಚಿಂತನೆ ಎಂಜಿನ ಬಂಡ ಮಾತೆರಲ ಸೇರ್ನಾಗ ಮಾತೆರ್ನಲ ಮನಸ್ಸು ಒಂಜಾವಡು ಪನ್ಪುನಂಚಿನ ಈ ನೆಟ್ಟು ಈ ಕಾರ್ಯಕ್ರಮವನ್ನು ಮಂತೊಂದುಲ್ಲ ಆಯ್ತು ಒಟ್ಟೊಟ್ಟಿಗೆ ಸಾಂಸ್ಕೃತಿಕವಾದ ಆಯಾಯ ಧರ್ಮದ ಕಾರ್ಯಕ್ರಮನ ಆಚರಣೆ ಮಾಡ್ಕೊಂಡಾಗ ಆಯಾಯ ಧರ್ಮದ ಸಾಂಸ್ಕೃತಿಕలను ಒಂಜಾತ್ ಚಿತ್ರಣಲೆಯನ್ನು ತೋಜಾವನ ಕಾರ್ಯಕ್ರಮಗಳು ಮೂಲ ಇತ್ತೇನೆ ಯಕ್ಷಗಾನ ತಾಳಮದ್ದಲೆ ಅವು ದೀಪಾವಳಿ ಬೊಕ ಸೌಹಾರ್ದ ಸಂದೇಶ ಕೊರ್ಪಿನಂಚಿನ ಒಂಜಿ ಎಲ್ಯ ಯಕ್ಷಗಾನ ತಾಳಮದ್ದಲೆ ಎಂಕಲ ಮಿತ್ರ ಕಲಾವಿದರು ನಡಪಾದು ಕೊರಿಯರು ಇತ್ತೆ ನಮ್ಮ ಧಾರ್ಮಿಕ ಸೌಹಾರ್ದ ಸಂದೇಶದ ಸಭಾ ಕಾರ್ಯಕ್ರಮಗಳು ಇಲ್ಲ ಈ ಕಾರ್ಯಕ್ರಮಗಳು ವರ್ಷಂ ಪ್ರತಿ ನಂಗೆ ಕರಿ 11 ವರ್ಷಗಳ ಮಲ್ಲ ರೀತಿಯ ಸಹಕಾರ ಕೊರನಾರು ಶ್ರೀಯುತ ಕೃಷ್ಣ ಗಟ್ಟಿ ಅಡ್ಕ ಪ್ರತಿ ವರ್ಷ ಈ ಕಾರ್ಯಕ್ರಮದ ಕರಿ ವರ್ಷ ಮಾತ್ರ ಯಾರಿಗೊಂದು ಆತ ಅನಾರೋಗ್ಯದ ಕಾರಣ ಬರ್ರಾಜಿಂದ ಹೊರತು ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸೊಂದು ಎಂಗೆ ಪ್ರೋತ್ಸಾಹ ಕೊರೋದು ಮಲ್ಲ ರೀತಿಯ ಪ್ರಾಯೋಜಕತ್ವವನ್ನು ಕೊರೋದು ಈ ಕಾರ್ಯಕ್ರಮಕ್ಕೂ ಬೇರೆ ಸಹಾಯದಂತದೇರು ಅರೆ ನಾನು ಮಾತೆರ್ನಲ್ಲ ಪರವಾದ ಮೋಕೆಡೆ ಎತ್ಕೊಂಡುಲ್ಲ ಅರೆಗೂ ಕುಲ್ಲಿನಲ್ತದೆ ಈ ಲಕ್ಕ ಹೊಡ್ಸಿ ಅರೆಗೆ ಲಕ್ಕೆರೆ ಪ್ರಾಯದ ನೆಟ್ಟು ತೀರು ಜಾಂಡಲ ತುಳಿ ಉಮೇದಿದ್ದು ಈ ಕಾರ್ಯಕ್ರಮ ಈ ಪ್ರಾಯೋಡ್ಲ ಬೈದೇರೆ ಐಕು ಬಡದಾರಿಗೆ ಒಂಜಿ ಜೋರ್ದ ತಾಟಿ ಬೊಟ್ಟದು ಅರೆನ ಅಭಿನಂದನೆ ಮಾಡ್ಕೊಡು ಪಣ್ಣದಕ್ಕೇನೊಂದು ಈ ಕಾರ್ಯಕ್ರಮಡು ನಂಗೆ ಮೂಜಿ ಜನ ಸೌಹಾರ್ದ ಸಂದೇಶ ಕೊರಿಯರಲ್ಲಿ ಸುರುಕಾದ ಸರ್ಪಂಗಳ ಈಶ್ವರ ಭಟ್ರು ಎಂಕೆಲ್ಲ ಯಕ್ಷಗಾನ ತಾಳಮದ್ದಲೆ ಕೂಟೋಡು ಯಕ್ಷಗಾನ ಕೂಟೋಡು ಎಂಕ್ ಆತ್ಮೀಯರಾದ ಕೆಲವು ವರ್ಷದ ಪರಿಚಯ ಎಡ್ಡೆ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಮಾತ ರೀತಿಯ ಸಹಕಾರಗಳು ಮಾತೆರ್ನಲ್ಲ ಪರವಾದ ಮೋಕೆಡೆ ಎತ್ಕೊಂಡುಲ್ಲ ಶ್ರೀಯುತ ಸರ್ಪಂಗಳ ಈಶ್ವರ ಭಟ್ರು ಐದೊಟ್ಟಿಗೆ ಜಮಾತೆ ಇಸ್ಲಾಮಿ ಹಿಂದೆ ಕರಿ ಕೆಲವು ವರ್ಷದಿಂಚಿ ಎನ್ನೊಟ್ಟಿಗೆ ನಿರಂತರವಾದ ಬೇರೆ ತಟ್ಟದ ಹೆಂಗೆ ತಾಂಗು ಕೊರ್ಪಿನಕಲು ಐತ ಒಂಜಿ ವಲಯ ಸಂಚಾಲಕರಾದ ಜನಾಬ್ ಸೈದ್ ಇಸ್ಮಾಯಿಲ್ ಇನಿತ ದಿನತ ಒಂಜಿ ಸೌಹಾರ್ದ ಸಂಧಿ ಕೊರಿಯರ ನಮ್ಮೊಟ್ಟಿಗೆ ಅರೆಲ್ಲ ಮಾತೆರ್ನಲ್ಲ ಪರವಾದ ಮೋಕೆಡೆ ಕೊಂದಿಲ್ಲ ಅರ್ಲ ಎಡ್ಡೆ ವಾಗ್ಮಿ ಐತ ಒಟ್ಟೊಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ದೇನಲ್ಮಿ ಯೋಜನೆದ ವ್ಯವಸ್ಥಾಪಕರಾದ ಶ್ರೀಮತಿ ಐರಿನ್ ರೆಬೆಲ್ಲೋ ಕೆಲವಾತ ಕಾರ್ಯಕ್ರಮಗಳಲ್ಲಿ ಅರೇನು ಸೋಮೇಶ್ವರ ಪುರಸಭೆ ಉಳ್ಳಾಲ ನಗರಸಭೆ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಇಡ್ತು ಒಂದಿಲ್ಲ ಅವಳು ಅಕ್ಳಿಗೆ ವ್ಯಾಪಾರಸ್ಥರಿಗೆ ಬೀದಿ ಬದ ವ್ಯಾಪಾರಸ್ಥರಿಗೆ ವಿಶೇಷವಾದ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಮುಟ್ಟವನಂಚಿನ ತರಬೇತಿ ಎಂಚ ಅಕಲ್ನ ಆ ವ್ಯಾಪಾರ ಬೊಳೆವಡು ಎಂಚ ವ್ಯಾಪಾರದ ಮೂಲಕ ವ್ಯಕ್ತಿತ್ವ ಬೊಳೆವಡು ಪನ್ಪುನಂಚಿನ ಮಾಹಿತಿಲೇನು ಕೊರೊಂದುಲ್ಲೇರು ಎಡ್ಡೆ ಆರ್ಲೆ ಎಡ್ಡೆ ವಾಗ್ಮಿ ಅರೆಲ್ಲ ಮಾತೆರ್ನಲ್ಲ ಪರವಾದ ಮೋಕೆಡೆ ಎತ್ಕೊಂದುಲ್ಲ ಐತೊಟ್ಟಿಗೆ ಸದ್ಭಾವನಾ ವೇದಿಕೆದ ಅಧ್ಯಕ್ಷರಾದ ಕರಿ 7 ವರ್ಷದ ಹೆಚ್ಚಿನ ಕಾಲ ನಂಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ವಿಶೇಷ ಸಹಕಾರ ಕೊರ್ನಾರು ಇನ್ನು ಒಂದು ಎಲ್ಲಿಯ ಸದ್ಭಾವನಾ ಸಂದೇಶನ ಕೊರಿಯರ ಒಲ್ಲೇರು ಅರೆಲ್ಲ ಯಾನು ಮಾತೆರ್ನಲ್ಲ ಪರವಾದ ಲಯನ್ ಪ್ರಸಾದ್ ರೈ ಕಲ್ಲಿಮಾರ್ ಮಾತೆರೆಗಳ ಆತ್ಮೀಯ ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆ ಏಪಲ ಮುಂಚೂಣಿಡುಪುನಾರು ಒಂದ ದಿನಕ್ಕೂ ದುಂಬು ನಾನ ದುಂಬಾಗ ಒಂಜಿ ಮಾರಿ ಮಲ್ಲ ವಲಯದ ಒಂಜಿ ದೀಪಾವಳಿ ಕಾರ್ಯಕ್ರಮ ನೇತೃತ್ವಡು ನಡಪೆರೆ ಉಂಡು ಮಲ್ಲ ಕಾರ್ಯಕ್ರಮ ಅರೆಲ್ಲ ಮೋಕೆಡೆ ಎತ್ಕೊಂದಿಲ್ಲ ಹಿಡಿದು ಬಕ್ಕ ನಮ್ಮೊಟ್ಟಿಗೆ ಗೌರವ ಉಪಸ್ಥಿತಿಯಿಂದ ಬಂಡ ನಂಗೆ ಮಾತ ರೀತಿ ಲಕ್ಕಲು ಸಹಕಾರ ಕೊರ್ಪಿನಕಲು ಇನ್ನು ಕೆಲವೇರು ಬರೆಯರ ಆಪುಂಡು ಕೆಲವೇರು ಬರೆಯರ ಆಪುಜಿ ಬಂಡದು ತೆರಿಪದೆ ರಾಂಡಲಕ್ಕಲ ಪುದರ್ ಗೌರವ ಓಡೋದು ಪಾಡ್ದದೆ ಬಂಡ
ಒಂಜಿ ಕಾರ್ಯಕ್ರಮ ಮನ್ಪುವೆ ಬಂಡಿ ಕೂಡಲೇ ಮನ್ಪುಲೆ ಬಂಡದು ಪ್ರೋತ್ಸಾಹ ಕೊರ್ಪಿನಕಲು ಅಕಲು ನಂಗೆ ಜಿಂಜ ಅಗತ್ಯ ಅಕ್ಲಿಗೆ ಏಪಲ್ಲ ನಮ್ಮ ಗೌರವ ಉಂಡು ಪನ್ಪಿನ ನೆಲೆಟ್ ಇನಿ ಅಕಲ್ನ ಗೌರವ ಉಪಸ್ಥಿತಿ ಪಾಡ್ದೆ ಐಟ್ ನಮ್ಮ ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗೊತ್ತು ಅಧ್ಯಕ್ಷರು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಕೋಟೆಕಾರ್ ಆರ್ ನಮ್ಮೊಟ್ಟಿಗೆ ಉಳ್ಳೇರು ಅರೆಗೆ ಈ ಸರ್ತಿದ ಅಕಲ್ನ ಸಂಸ್ಥೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬೈದಿದ್ದು ಐಕಾರಿನ ಅಭಿನಂದನೆ ಬಂತೊಂದು ಮಾತಿರಲ್ಲ ಪರವಾದ ಮೋಕೆಡೆ ಎತ್ಕೊಂಡುಲ್ಲೆ ನಮ್ಮ ರವೀಂದ್ರ ಶ್ರೀ ಉಳಿದೊಟ್ಟು ಅಧ್ಯಕ್ಷರು ಆಂಗ್ಲ ವಿದ್ಯಾಮಾಧ್ಯಮ ಶಾಲೆ ಕರ್ನಾಟಕ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಅರೇನಿ ಅನ್ನೋ ದಯದಿದ್ದು ವೇದಿಕೆಗೆ ಎತ್ಕೊಂಡುಲ್ಲೆ ಮಾತಿರಲ್ಲ ಪರವಾದ ಅರೆಲ್ಲ ಮೋಕೆಡೆ ಎತ್ಕೊಂಡುಲ್ಲೆ ಅಂಚನೆ ನಮ್ಮೊಟ್ಟಿಗೆ ಶ್ರೀಯುತ ಫ್ರಾನ್ಸಿಸ್ ಕುಟಿನೋ ಇತ್ತ ವಿನ್ಸೆಂಟ್ ಪೌಲ್ ಸಂಸ್ಥೆ ಪಾನೀರು ಚರ್ಚ್ ಘಟಕದ ಅಧ್ಯಕ್ಷರಾದ ಗುರ್ಕಾರರಾದ ಕೆಲಸ ಮಂತೊಂದುಲ್ಲೇರು ಬೇತೆ ಬೇತೆ ಸ್ತರೊಟ್ಟು ಕೆಲಸ ಮಂತಿನಾರು ದಕ್ಷಿಣ ಕನ್ನಡ ಜಿಲ್ಲಾ ಡಿ ವರ್ಗದ ನೌಕರರ ಸಂಘದ ಸತತ 5 ವರ್ಷ ಕಾಲ ಅಧ್ಯಕ್ಷರಾದ ಇತ್ತೆಲಾಯಿತ ಒಂಜಿ ಗೌರವಯುತ ಹುದ್ದೆಡುಲ್ಲೇರು ಅಕಲ ಬೇತೆ ಬೇತೆ ಜಿಲ್ಲಾ ನೌಕರರ ಸಂಘ ಉಪ್ಪಡು ಪಾನೀರು ಚರ್ಚ್ ಘಟಕ ಉಪ್ಪಡು JCIದ ನಿಕಟಪೂರ್ವ ಅಧ್ಯಕ್ಷರು ಇಂಚ ಬೇತೆ ಬೇತೆ ಸ್ತರೊಟ್ಟು ಕೆಲಸ ಮಂತಿನಾರು ಅರೆಲ್ಲ ನಾನು ಮಾತಿರ್ನಲ್ಲ ಪರವಾದ ಹೆಂಗೆ ಮಸ್ತ್ ರೀತಿ ಬೆಂಬಲ ಕೊರ್ಪಿನಾರು ಮಾತಿರ್ನಲ್ಲ ಪರವಾದ ಮೋಕೆಡೆ ಎತ್ಕೊಂಡುಲ್ಲೆ ಅಂಚನೆ ಶ್ರೀಯುತ ವೇಣುಗೋಪಾಲ್ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಹಿಂದೆ ಅಧ್ಯಕ್ಷರು ಮೂಲತಃ ಟ್ರಸ್ಟ್ದ ಅಧ್ಯಕ್ಷರು ಈ ಸರ್ತಿ ಅಕಲ ಸಂಸ್ಥೆಗಳ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬೈದನ್ನು ಅಕ್ಲಿಗೆ ಐಕ್ಯಬೋಡೋದು ಅಕ್ಲಿಗೆ ಅಭಿನಂದನೆ ಸಂದ ಒಂದು ಅರೆಲ್ಲ ನಾನು ಮಾತಿರ್ನಲ್ಲ ಪರವಾದ ಮೋಕೆಡೆ ಎತ್ಕೊಂಡುಲ್ಲೆ ಅಂಚನೆ ನಮ್ಮ AH ಮೆಹಮೂದ್ ಉಲ್ಲೇರು ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ವಲಯದ ಉಳ್ಳಾಲ ಘಟಕದ ಉಪಾಧ್ಯಕ್ಷರಾದ ಹಿರಾ ಎಜುಕೇಷನ್ ಟ್ರಸ್ಟ್ದ ಅಧ್ಯಕ್ಷರಾದ ಬೇತೆ ಬೇತೆ ರೀತಿ ಕೆಲಸ ಮನ್ಪಿನಾರು ಹಿಂಗೆ ಮಸ್ತ್ ಸಹಕಾರ ಕೊರ್ಪಿನಾರು ಅರೆಲ್ಲ ನಾನು ಮಾತಿರ್ನಲ್ಲ ಪರವಾದ ಮೋಕೆಡೆ ಎತ್ಕೊಂಡುಲ್ಲೆ ಅಂಚನೆ ಶ್ರೀಯುತ ಹರೀಶ್ ಮುಂಡೋಳಿ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ನೆತ ಅಧ್ಯಕ್ಷರಾದ ನಂಗೆ ಮಾತಾ ರೀತಿಗಳ ಸಹಕಾರ ಕೊರ್ಪಿನಾರು ಅರೆಲ್ಲ ನಾನು ಮಾತಿರ್ನಲ್ಲ ಪರವಾದ ಮೋಕೆಡೆ ಎತ್ಕೊಂಡುಲ್ಲೆ ಅಂಚನೆ ಶ್ರೀಯುತ ಆನಂದ ಮಲಯಾಳ ಕೊಡಿ ಮುಲ್ತನೆ ಒಂಜಿ ಸಂಸ್ಥೆ ರೋಟರಿ ಸಮುದಾಯ ದಳ ಕೊಲ್ಯ ಹಿಂದೆ ಅಧ್ಯಕ್ಷರಾದ ಸೇವೆ ಸಂದ ಒಂದುಲ್ಲೇರು ಅರೆಲ್ಲ ನಾನು ಮಾತಿರ್ನಲ್ಲ ಪರವಾದ ಮೋಕೆಡೆ ಎತ್ಕೊಂಡುಲ್ಲೆ ಅಂಚನೆ ಶ್ರೀಯುತ ಪದ್ಮನಾಭ ಉಳ್ಳಾಲ ಬೈಲು ನವೋದಯ ಫ್ರೆಂಡ್ ಸರ್ಕಲ್ದ ಗೌರವ ಅಧ್ಯಕ್ಷರಾದ ಇನಿ ನಮ್ಮೊಟ್ಟಿಗೆ ಉಳ್ಳೇರು ಅವೇ ರೀತಿ ಶ್ರೀಮತಿ ಸುಧಾ ಸುರೇಶ್ ಯುವ ವಾಹಿನಿದ ಉಪಾಧ್ಯಕ್ಷರಾದ ನಮ್ಮೊಟ್ಟಿಗೆ ಉಳ್ಳೇರು ಅಕ್ಲೆಲ್ಲ ನಾನು ಮೋಕೆಡೆ ಎತ್ಕೊಂಡುಳ್ಳೇರು ಅರ್ಜನಲ್ಲ ವೇದಿಕೆ ಮಲ್ಲ ದಿಂಜಿದುಂಡು ಅಂಚದು ಹೊರ ತೋಡಾಪುಡು ಮಾತೆರೆಲ್ಲ ಎದುಕೊಂದೇನು ಮಾತೆರೆಗಳ ಮೋಕೆಡೆ ಎತ್ಕೊಂಡು ನಾನು ಎಕಡೆ ಕೆಲವಾತು ಜನಕ್ಕೆ ಪುದರ್ಪಂಡೆ ನಮ್ಮ ರೂಪೇಶ್ ಉಪ್ಪಡು ನಮ್ಮ ಅಬ್ದುಲ್ ರೆಹಮಾನ್ರು ಅಬ್ದುಲ್ ಕರೀಮ್ರು ಮಾತೆರ್ಲ ಬತ್ತದು ಸಾಲ್ಡ್ ಆನಂದ್ ಶೆಟ್ರು ಪೂರ ಬಲೆ ಸಾಲಡು ವೇದಿಕೆ ಇತ್ತಿನ ಅಧ್ಯಕ್ಷರ ಗೌರವ ಉಪಸ್ಥಿತಿ ಉಪನಕ್ಲಿಗೆ ನಿತ ಮಲ್ಲ ಬಿನ್ನೇರ್ನಕ್ಲಿಗೆ ಪೂತ ಗೌರವ ಕೊರಡು ಪಂಡದಕ್ಕೆ ಏನೊಂದುಲ್ಲೆ ಬಲೆ ಮಾತೆರ್ಲ ಆನಂದ್ ಶೆಟ್ರು ಬಲೆ ನಮ್ಮ ರೂಪೇಶ್ ಬಲೆ ನಮ್ಮ ಅಬ್ದುಲ್ ರೆಹಮಾನ್ರು ಎಕಡೆ ಕೆಲವಾದ ಅಂತ ಪುದಾರ ಪಂಡೆ ಮಾತಿರಲ ಬಲೆ ಏರೆಗೆ ಏರಂದು ಅತ್ತ ಲೈನ್ ಕೊರ್ಕ ನಮಗೆ ಸಮಯದ ಮಿತಿಟಿ ಕಾರ್ಯಕ್ರಮವನ್ನು ಮುಗಿಪೆರೆ ಉಂಡು ಬಲೆ ಸತೀಶ್ ಭಂಡಾರ್ಲ ಬಲೆ ಮೋಹನ್ ಬಲೆ ಮಾತಿರಲ ಸಾಲಾಡು ಬತ್ತದು ವೇದಿಕೆ ಉಪ್ಪುನ ಗಣ್ಯ ಭಿನ್ನಕಲು ಮಾತ ವೇದಿಕೆ ಇದೆ ಎದುರುಳ್ಳ ಉಪ್ಪುನಕಲು ಮಾತೆಲ್ಲ ಗಣ್ಯರೇ ನಮ್ಮ ರವೀಂದ್ರ ಮಾಸ್ಟರ್ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಅರೆಗಳೆ ಅಭಿನಂದನೆ ಸಂದಾವಲೆ ದಯಂದು ಪಂಡ ಮಾತೆರ್ನಲ್ಲ ಪುದರ್ಪನ್ ಪೂಜಿ ಸಂಜೀವ ಶೆಟ್ರ್ ಅವಡು ಸೋಮಶೇಖರ್ ಸೌಟ್ ಅವಡು ಅಬ್ದುಲ್ ಕರೀಂ ರಾವಡು ಅವಳು ಚುಟುಕು ಸಾಹಿತ್ಯ ಪರಿಷತ್ತದ ಇರ ನೇಮ ಪೂಜಾರ್ಲು ಪದ್ಮನಾಭ ನರಿಂಗಾಂಡ್ರು ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು ಪದ್ಮನಾಭ ನರಿಂಗಾಣ ಉಳ್ಳೇರು ಇರ ನೇಮ ಪೂಜಾರಿ ಉಳ್ಳೇರು ಉಮೇಶ್ ಪೋಳಾರ್ ಉಳ್ಳೇರು ಸಾಜಿದ್ ಉಳ್ಳೇರು ಜಿಂಜ ಜನ ಉಳ್ಳೇರು ಮಾತ ಎದುಡಿತಿನ ಗಣ್ಯ ಭಿನ್ನರ್ನಕಲೆಲ್ಲ ಎದುಕೊಂದು ಮಾತೆರ್ಲ ಈ ಕಾರ್ಯಕ್ರಮಗೂ ನಿರಂತರ ನಿಕಲ ಸಹಕಾರ ಉಪ್ಪಡು ಪಣದಕ್ಕೇನೊಂದು ಮಾತೆರೆಗಳ ಅಭಿನಂದನೆ ಸಂದ ಒಂದು ಎನ್ನ ಸ್ವಾಗತ ಬೊಕ್ಕ ಪ್ರಾಸ್ತಾವಿಕವನ್ನು ಮುಗಿತೊಂದುಲ್ಲೆ ದುಂಬಗ್ ಮೋಹನ್ ಶಿರ್ಲಾಲ್ ನಮ್ಮನ್ನು ಮಾತಿರೆಲ್ಲ ಮೋಕೆಡಿದುಕೊಂಡು ನಂಚಿದ್ನ ನಮ್ಮ ಪೋಷಕರು ಬಳಗದ ನಿರ್ದೇಶಕರೇನಂಚಿದ್ನ ವಿದ್ಯಾಧರ ಶೆಟ್ಟಿ ಇರೆಗ್ಲ ಈ ಕಾರ್ಯಕ್ರಮಗೂ ಬಾರಿ ಪೂರ್ಲುಡು ಮೋಕೆಡಿದುಕೊಂದುಲ್ಲ ದೀಪುಳಿದ ಈ ಒಂಜಿ ಬಾರಿ ಪುರ್ಲ ಸಬಿಟಿನ ಮಾತೆಲ್ಲ ಸೇರಿದ ದೀಪ ನಮ್ಮ ಅಧ್ಯಯನ ದೂರ ಮಲ್ತದ್ದು ಧ್ಯಾನದ ಸಂಕೇತ ದೀಪ ನಮ್ಮನ್ನು ಇಪ್ಪು ಹಚ್ಚಿದ ಅಂಧಕಾರನ ದೂರ ಮಲ್ತದ್ದು ಎಡ್ಡೆ ಮನಸ್ಸಿನ ಕೊರಪು ಹಚ್ಚಿದ ಈ ದೀಪನು ಅರಳಾದ ಇಣಿತ ಈ ಒಂಜಿ ಲೇಸಿನ ಉದೀಪನ ಮಲ್ತು ಕೊರಡುದು ಎಂಕಲ್ಲ ಮಾತ ಬಿನ್ನೆರಡ ಸೌಹಾರ್ದ ಸಂದೇಶ ಕೊರಪು ಹಚ್ಚಿದ ಗಣ್ಯರೆಡ ಮಾತೆರಡ ಬಿನ್ನೆ ಮಲ್ತೊಂದುಲ್ಲೆ
ದೀಪನು ಅರಳಾದು ನಮ್ಮ ದೀಪದನೆ ಪರ್ಬ ಪನ್ಪಂಚಿನ ದೀಪಾವಳಿದ ಪರ್ಬ ಈ ಸಮಯಡು ಬರ್ಪಣಚಿನ ಪರ್ಬ ನಮ್ಮ ಇತ್ತಿನ ತುಂಬ ಒಂಜಿ ವಾರದ ದುಮ್ಮೆ ನಮ್ಮ ಈ ಒಂಜಿ ಉತ್ಸವನು ಬಾರಿ ಪೊರ್ಲುಡು ಸರ್ವ ಧರ್ಮದಗಳ ಸೇರಿದ ನಾವು ಮಲ್ತೊಂದಲ್ಲ ನಮ್ಮನ ಉಲೈಡಿತ್ತಿನ ಚಿತ್ನ ಅಂಧಕಾರನು ದೂರ ಮಲ್ತದು ಸುಜ್ಞಾನನು ಮಾತ ಎಡ್ಡೆನೆ ಮಲ್ಪನ ಚಿತ್ನ ಈ ದೀಪನರಲಾದ ಏತನು ದೀಪನ ಮಲ್ಪಡೊಂದು ನಮ್ಮ ಮಲ್ಲ ಬಿನ್ನೆರು ಶ್ರೀ ಸರ್ಪಂಗಳ ಈಶ್ವರ ಭಟ್ರು ನಿವೃತ್ತ ಪ್ರಾಂಶುಪಾಲರು ಕೇಂದ್ರೀಯ ವಿದ್ಯಾಲಯ ಅಂಜನೇಯ ಕೃಷ್ಣ ಕಟ್ಟಿಯಡ್ಕ ಜನಂ ಸೈಯದ್ ಇಸ್ಮಾಯಿಲ್ ಐರಿನ್ ರೆಬೆಲು ಪ್ರಸಾದ್ ರೈ ಕಲ್ಲಿಮಾರು ಒಟ್ಟಿಗೆ ಮಾತ ಎಂಗೆಲ್ಲ ಬಿನ್ನೆರ್ನಕ್ಕೆಲ್ಲ ಕೈ ಜೋಡಿಸಿ ಹೊಡೆದು ವಿನಂತಿ ಮಾಡ್ತದಲ್ಲೇ ಈ ತುಳುನಾಡು ಪನ್ಪಿನವು ನಮ್ಮ ಬೇತೆ ಬೇತೆ ಧರ್ಮ ದೈವ ದೇವರನ್ನ ವಿಚಾರ ಬಂದಾಗ ನಮ್ಮ ಮಾತಾಡಿದ ಭಿನ್ನವಾದ ತೋಜಂದಿಪ್ಪ ವೈವಿಧ್ಯ ಆಚರಣೆ ಮಲ್ಪನಾಗಲ್ಲ ನಮ್ಮವಿನ ಏನಂಚಿನ ಒಂದು ಶೈಲಿ ನಮ್ಮ ಮಲ್ತೊಂದು ಪೋಪಿನಂಚಿನಾಗಲ್ಲ ನಮ್ಮ ತುಳುನಾಡು ದೀಪಾವಳಿ ಪರ್ವ ಮಲ್ಪೊಡದಂಡ ಬಲಿಯಂದ್ರನ ಲೆಪ್ಪು ನಂಚಿನ ಒಂಜಿ ಕಟ್ಟುಪಾಡು ನಮ್ಮಡ ಉಂಡು ಈ ಬಲಿಯಂದ್ರನ ಲೆಪ್ಪು ನಂಚಿನ ಒಂಜಿ ಲೆಪ್ಪುನು ಈ ಕೂಟು ನಡಪದಕರೋಡು ಯಕ್ಷಗಾನ ಕಲಾವಿದರು ತುಳು ವಿಚಾರವಾದಿರಾಯಿನ ಸದಾಶಿವ ಆಳುವ ತಲಪಾಡಿ ಮೇರಡ ಭಿನ್ನಯ ಮಲ್ತೊಂದಲ್ಲೇ ವೇದಿಕೆದ ಮಿತ್ತಿತ್ತಿನ ಅಂಚನೆ ತೀರ್ತಿತ್ತಿನ ಮಾತ ಬಂಧುಲೆಗೆ ದೀಪಾವಳಿ ಪರ್ವದ ಶುಭಾಶಯನು ಪಂಡೊಂದು ಬಂಧುಲೆ ವರ್ಷಂ ಪ್ರತಿ ನಮ್ಮ ಈ ಸದ್ಭಾವನಾ ವೇದಿಕೆ ಅಂಚನೆ ಪೊಸಕುರಲ್ ಅಂಚನೆ ಬೇತೆ ಬೇತೆ ಸಂಘ ಸಂಸ್ಥೆದ ಮಾತಿರ್ನ ಸೇರಿಗೆ ನಮ್ಮ ಮಲ್ಪುನಂಚಿತ್ತಿನ ಈ ಕಾರ್ಯಕ್ರಮಡು ತುಳುನಾಡದ ಒಂಜಿ ಕಟ್ಟುಗಟ್ಟಳೆ ದೀಪಾವಳಿದ ಬೊಂತ್ಯೊಲ್ದ ಕೊಡಿ ಪರ್ಬದಾನಿ ನಮ್ಮ ಬಲೀಂದ್ರ ಲೆಪ್ಪುನಂಚಿತ್ತಿನ ಕಟ್ಟು ಸರಳವಾದ ಐತ ಸಂಕ್ಷಿಪ್ತವಾಗಿ ನಂಚಿತ್ತಿನ ಸಾರನ್ನು ಪಂಡದು ಆ ಬಲೀಂದ್ರ ಲೆಪ್ಪುದ ಕಾರ್ಯಕ್ರಮದಂಚಿ ನಮ್ಮ ದುಂಬಾಕ ತುಳುನಾಡದ ಒಂಜಿ ಪುರಾಪುದ ಹಿನ್ನೆಲೆಡು ಬಾರಿ ಒಂಜಿ ಪ್ರಸಿದ್ಧಿನ ಪಡೆಯಿನಂಚಿತ್ತಿನ ನಮ್ಮ ಹಿರಿಯಾಯಿ ಬಲಿಚಕ್ರವರ್ತಿ ಪನ್ಪುನಾಯಿ ಶ್ರೀಮನ್ನಾರಾಯಣ ದೇವರು ಆಯಗ ಈ ಮಣ್ಣಿಡ್ದು ಅಗತ್ತದ ಪೋಪುನಂಚಿತ್ತಿನ ಪೊರ್ತುಡು ಆಯನ ಅಂಗನ ಕೇಣುವೇರು ಸ್ವರ್ಗದ ಲೋಕೋಗು ದಾಳಿ ಮಲ್ತದು ದೇವೇಂದ್ರನ ನೆಲಕಲನು ದಾಂತಿ ಲೆಕ್ಕ ಮಲ್ತನಂಚಿತ್ತನ ಸ್ಥಿತಿ ಇಟ್ಟು ದೇವೇಂದ್ರಗೆ ನ್ಯಾಯ ಕೊರಡು ಪನ್ಪುನಂಚಿತ್ತಿನ ಉದ್ದೇಶುಡು ವಾಮನಾವತಾರಿಯಾದ ಶ್ರೀಮನ್ನಾರಾಯಣ ಭೂಮಿಗೆ ಬರ್ಪೇರು ಬಲಿಡ ಮೂಜಿ ಮುಟ್ಟು ಭೂಮಿದ ದಾನಕೇನ್ವೇರು ಒಂಜಿ ಮುಟ್ಟುಡು ಸ್ವರ್ಗಲಪ್ಪುವೇರು ರಡ್ಡು ಮುಟ್ಟುಡು ಪಾತಾಳಾದಿ ಲೋಕುಲೆಲ್ಲಪ್ಪುವೇರು ಮೂಜಿನ ಮುಟ್ಟುಡು ಜಾಗುವೋಲು ಒಂದು ಕೆನ್ನಗ ಬಲಿಚಕ್ರವರ್ತಿ ತರೆನು ತೋಜಾವೆ ಎನ್ನ ತರೇಕ ಕಾರದಿಲ್ಲ ಈ ಲೋಕನು ಬಿಡ್ದು ಪಾತಾಳದ ಅಡಿಪಾತಾಳಗೂ ನಾರಾಯಣ ದೇವೇರು ಆಯನ ಪೋಯರೆ ಬೂಳ್ಯ ಕೊರ್ಪೇರು ಅಪಗ ಆ ಪೊರ್ತುಡು ಬಲಿಚಕ್ರವರ್ತಿಡ ಕೇನುವೇರು ನಿನ್ನ ಅಂಗದಾನೆ ಎಂದು ಅಪಗ ಆಯ್ ಬಲಿಚಕ್ರವರ್ತಿ ಪನ್ಪಿನ ಪಾತೆರ ಎನ್ನ ತುಳುನಾಡು ನಿಂಗೆ ತುವೋಡು ಅಂಚಾದ ಹಿಂಗೆ ಬರಿಯರೆಯಪ್ಪ ಅವಕಾಶ ಉಂಡು ಪಂಡದಕ್ಕೆ ಎನ್ನಗ ಮೂಜಿ ಅವಕಾಶನು ನಾರಾಯಣ ದೇವೇರು ಆನಿಕಾಲುಡು ಕೊರ್ದುಪ್ಪೇರು ಒಂಜಿ ಆಟಿದ ಅಮಾಸೆಗೆ ಕೂಟದಕ್ಲೇನು ನಿನ್ನ ಜನಕ್ಲೇನು ಕೊರ್ದು ನಿನ್ನ ಊರದ ಸುದ್ದಿ ಸುಳಿಕೊನು ಕೇಳ್ನಾನ್ ಅಂಚೆನೆ ಸೋಣದ ಸಂಕ್ರಮಣಕ್ಕೂ ಅಪ್ಪೆನ ಕೊರ್ದು ಕಡಪುಡ್ಲಾನ್ ಊರ್ದ ಸುದ್ದಿ ಸುಳಿಕೊನು ಅಪ್ಪೆನ ಮೂಲಕ ಕೇಳ್ನಾನ್ ಅಂಚ ಸೋಣದ ಆ ಸಂಕ್ರಾಂತಿಗೆ ತಡ್ಯದಜ್ಜಿನ ಎದುಕೊನ್ನ ಕ್ರಮ ಇನಿಲ ತುಳುನಾಡುಂಡು ಅಂಚೆನೆ ಬೊಂತ್ಯೊಳ್ದ ಕೊಡಿ ಬರ್ಬೋಗು ಬಲಿಚಕ್ರವರ್ತಿಗೆ ಬರಿಯರೆ ಅವಕಾಶ ವೇದಿಕೆಡು ಇತ್ತೆ ನಮ್ಮ ನಡಪಾಗ ಆ ವೇದಿಕೆಡು ಇತ್ತೆ ನಮ್ಮ ನಡಪಾಗ ಆ ಬಲೀಂದ್ರ ಲೆಪ್ಪುನು ಯಾನು ಲೆಪ್ಪುವೆ ವೇದಿಕೆಡಿತ್ತನ ಮಾತ ಗಣ್ಣೀರು ಕೈಟಿತ್ತನ ಪುರ್ಪುನ ಅಕೇರಿಗೆ ಕೂಪಾಡ್ನಾಗ ಆ ದೀಪಗು ಪಾಡುಡು ಸೇರ್ದಿತ್ತನ ಸಬೆಲ ದಯಮಂತದೊಂಜಿ ಕೂಪಾಡ್ದ ಲೆಪ್ಪುಲೆ ಬಲೀಂದ್ರಗ ನಮ್ಮ ಲೆಪ್ಪು ಕೇನಡು ಗರ್ಗಲ್ ಕಾಯಾನಗ ಬೊಳ್ಗಲ್ ಪೂಪೋನಗ ಉರ್ದು ಮದ್ದೊಳಿಯಾನಗ ಜಾಲು ಪಾದ್ಯಾನಗ ಎರು ದಡ್ಡೆಯಾನಗ ನೆಕ್ಕಿದರಿಟ್ಟು ಆಟಾನಗ ತುಂಬೆದರಿಟ್ಟು ಕೂಟಾನಗ ಮಂಜಲ್ ಪಕ್ಕಿ ಮೈಪಾಡ್ನಗ ಕೊಟ್ರುಂಜೆ ಕೊಡಿಯೇರ್ನಗ ನಂದಿ ಕಲ್ಲನಂದಿ ಮುಕ್ಕುರ್ದಕ್ಕನಗ ಅಲೆಟ್ ಬೊಳ್ಳೆ ಮುರ್ಕುನಗ ಆಜಿ ದಿನ ತಪ್ಪುಳಿ ಮೂಜಿ ದಿನ ತಪ್ಪುಳಿ ಬಲಿಕೊನೆಯರೆ ಆ ಊರ ಬಲಿಕೊನಲ ಈ ಊರ ಬಲಿಕೊನಲ ಕೊಟ್ಟುಗು ಗೊಂಡೆ ಪೂ ಕಟ್ಟದು ಬಲಿಯೇಂದ್ರ ಸೊಲ್ಮೆಲು ಬಲಿಯೇಂದ್ರನ
ಲೆಪ್ಪುನ ಮೂಲಕ ನಮ್ಮ ದೀಪುಳಿದ ಈ ಪರ್ವ ಬಾರಿ ಪೊರ್ಲು ನಮ್ಮ ಆಚರಣೆ ಮಲ್ತೊಂದುಲ್ಲ ಇವೊಂಜಿ ಲೆಪ್ಪು ಕೊರ್ನಂಚಿತ್ನ ಸದಾಶಿವಾಳು ಆ ತಲಪಾಡಿ ಮೇರೆಗೆ ಸೊಲ್ಮೆ ಸಂದಾಯಿತ ಮಲ್ತೊಂದು ವಿಶೇಷವೈನಂಚಿತ್ನ ಈ ಒಂಜಿ ಸೌಹಾರ್ದ ಕೂಟೋಡು ಸೌಹಾರ್ದ ಸಂದೇಶ ಕೊರ್ಪುನ ಮೂಲಕ ಈ ಒಂಜಿ ಲೇಸದ ಮಾತ್ರೆಗಳ ಲೇಸದ ಬಗೆಟ್ ತೆರಿಪವನಂಚಿತ್ನ ಒಂಜಿ ಮಲ್ಲ ಕಾರ್ಯಕ್ರಮ ಇನ್ನಿತ್ತ ಈ ಸೌಹಾರ್ದ ಸಂದೇಶ ಕೊರಡೊಂದು ಜನಾಬ್ ಸಯೀದ್ ಇಸ್ಮಾಯಿಲ್ ವಲಯ ಸಂಚಾಲಕರು ಜಮಾತೆ ಇಸ್ಲಾಮಿ ಹಿಂದ್ ದಕ್ಷಿಣ ಕನ್ನಡ ಬೊಕ ಉಡುಪಿ ಮೇರಡ ಭಿನ್ನಯ ಮಲ್ತೊಂದುಲ್ಲ ಸೌಹಾರ್ದ ಸಂದೇಶಗಾದ ನಹ್ಮದುಹು ನುಸಲ್ಲಿ ಅಲಾ ರಸೂಲಿಲ್ ಕರೀಂ. ಸರ್ವಸ್ತುತಿಯು ಸರ್ವಲೋಕಗಳ ಪ್ರಭುವಾದ ಆ ದೇವನಿಗೆ ಮೀಸಲು. ಅವನ ಅಪಾರ ಅನುಗ್ರಹಗಳು ಸದಾ ವರ್ಷಿಸುತ್ತಿರಲಿ ಎಲ್ಲ ಪ್ರವಾದಿಗಳ ಮೇಲೆ, ಎಲ್ಲ ಸುಧಾರಕರ ಮೇಲೆ ಮತ್ತು ಅವರ ಕುಟುಂಬದವರ ಮೇಲೆ. ಸದ್ಭಾವನಾ ವೇದಿಕೆ ಉಳ್ಳಾಳ ಮತ್ತು ಹೊಸಕುರ್ಲ್ ಹಾಗೆಯೇ ಇನ್ನಿತರ ಹಲವಾರು ಸಂಘಟನೆಗಳು ಆಯೋಜಿಸಿರುವಂತಹ ಈ ದೀಪಾವಳಿ ಸೌಹಾರ್ದ ಸಂಗಮ ಏನಿದೆ, ಇದರ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮಾನ್ ಪ್ರಸಾದ್ ಕಲ್ಲಿಮಾರ್ರವರೇ, ಶ್ರೀ ಕೃಷ್ಣರವರೇ, ಪ್ರಸಾದ್ ಕಲ್ಲಿಮಾರ್ರವರೇ ಮತ್ತು ಇತರ ಎಲ್ಲ ವೇದಿಕೆಯಲ್ಲಿ ನೆರೆದಿರುವಂತಹ, ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಮಹನೀಯರೇ, ನೆರೆದಿರುವಂತಹ ಹಿರಿಯ ಕಿರಿಯ ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೂ ಅಸ್ಸಲಾಮು ಅಲೈಕುಂ. ದೇವನ ಶಾಂತಿ ಮತ್ತು ರಕ್ಷಣೆ ತಮ್ಮೆಲ್ಲರ ಮೇಲಿರಲಿ ಎಂದು ಹೇಳುತ್ತಾ, ದೀಪಾವಳಿ ಸೌಹಾರ್ದ ಈ ಸಂಗಮ ಕೂಟ ಏನಿದೆ, ಇದನ್ನು ಆಯೋಜಿಸಿರುವಂತಹ ಎಲ್ಲ ಸಂಘಾಟಕರಿಗೆ ಪ್ರಥಮವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಏಕೆಂತ ಹೇಳಿದರೆ, ಇದು ಇಂದು ಈ ನಮ್ಮ ದೇಶದ ಕಾಲದ ಬೇಡಿಕೆ ಕೂಡ ಆಗಿದೆ. ಈ ದೇಶವನ್ನು ಒಗ್ಗೂಡಿಸುವಂತಹ ಕೆಲಸ ಈ ಸಂಘಟನೆಗಳಿಂದ ನಡೆಯುತ್ತಾ ಇರುವುದು ತುಂಬ ಸಂತೋಷದ ವಿಷಯವಾಗಿದೆ. ನಮ್ಮ ದೇಶ ಬಹುಧರ್ಮೀಯ ದೇಶ, ಬೇರೆ ಬೇರೆ ವಿಚಾರಗಳನ್ನು ಹೊಂದಿರುವಂತಹ ಕೋಟ್ಯಾನುಕೋಟಿ ಜನರು ಇಲ್ಲಿದ್ದಾರೆ. ಈ ದೇಶ ಒಟ್ಟಿನಲ್ಲಿ ದೇವ ವಿಶ್ವಾಸಿಗಳ ದೇಶ. ಈ ದೇಶ ಧರ್ಮ ವಿಶ್ವಾಸಿಗಳ ದೇಶ. ಈ ದೇಶ ಸೌಹಾರ್ದ ಬಯಸುವವರ ದೇಶ. ಈ ಸಮಾಜದಲ್ಲಿ ಒಳಿತು ಸಂಸ್ಥಾಪಿಸಲ್ಪಡಬೇಕು, ಕೆಡುಕು ನಿರ್ಮೂಲನ ಆಗಬೇಕು ಎಂದು ಸಂಕಲ್ಪ ತೊಟ್ಟಿರುವಂತಹ ಸದ್ಭಾವನಾ ವೇದಿಕೆ ಮತ್ತು ಅದಕ್ಕೆ ಸಹಕರಿಸುವಂಥ ಎಲ್ಲ ಸಂಘಟನೆಗಳು ಮಾಡುವಂಥ ಕೆಲಸದಲ್ಲಿ ನಾವೆಲ್ಲರೂ ಸಹಕರಿಸುವ ಅಗತ್ಯವಿದೆ. ಹಬ್ಬ ಎಂದ ಕೂಡಲೇ ನಮ್ಮ ದೇಶದ ಒಂದು ದುರವಸ್ಥೆ, ಎಲ್ಲ ಮಸೀದಿ, ಎಲ್ಲ ಚರ್ಚ್, ಎಲ್ಲ ಮಂದಿರ, ಎಲ್ಲ ಭಜನಾ ಮಂಡಳಿಯ ಬಳಿ ಒಬ್ಬೊಬ್ಬ ಪೊಲೀಸ್. ಇದು ನಮ್ಮ ದೇಶದ ದುರಂತವಾಗಿದೆ. ಅದು ಕೆಲವಾರು ವರ್ಷಗಳ ಹಿಂದೆ ಇದು ಆರಂಭವಾದದ್ದು. ಈ ಮೊದಲೆಲ್ಲ ಅದು ಹಾಗೆ ಇರಲಿಲ್ಲ ಎಂಬುದನ್ನು ನಾವು ಚರಿತ್ರೆ ನೋಡಿದಾಗ ತಿಳಿಯುತ್ತದೆ. ತುಂಬ ದುಃಖದ ವಿಷಯವಾಗಿದೆ. ಒಂದು ಹಬ್ಬ ಬರುವಾಗ ಎಲ್ಲ ಮಠ, ಮಂದಿರ, ದೇವಸ್ಥಾನ, ಮಸೀದಿ, ಚರ್ಚಿನ ಬಳಿ ಒಬ್ಬ ಪೊಲೀಸ್ ಕಾಯುವಂಥದ್ದು ಅಂದರೆ ಏನೋ ಒಂದು ಅಪಾಯದ ಸೂಚನೆ. ನಿಜವಾಗಿ ಒಂದು ಹಬ್ಬ ಅಂತ ಹೇಳಿದರೆ ನನ್ನ ಮುಂದಿರುವಂಥ ವ್ಯಕ್ತಿ ಸಂತೋಷ ಪಡಬೇಕು, ನನ್ನ ನೆರೆಯವ ಸಂತೋಷ ಪಡಬೇಕು, ನನ್ನ ಸಹಪಾಠಿ ಸಂತೋಷ ಪಡಬೇಕು, ನನ್ನ ಬಂಧುಗಳು ಸಂತೋಷ ಪಡಬೇಕು ಎಂದು ಬಯಸುವುದೇ ನಿಜವಾದ ಹಬ್ಬ. ಎಲ್ಲಿವರೆಗೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಯಾರೊಂದಿಗೆಲ್ಲ ವ್ಯವಹರಿಸ್ತೇವೆಯೋ ಅವರೆಲ್ಲರೊಂದಿಗೆ ಜೀವಿಸುವಂತಹ ನಾವು, ಇದರ ಒಂದು ಸ್ಲೋಗನ್ ನಾನು ಕೇಳಿದೆ, ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ. ನಿಜವಾಗಿ ಸ್ನೇಹ ಎಂಬುದು ಧರ್ಮ ಕಲಿಸಿಕೊಡುವಂಥ ಪಾಠ. ಜನರನ್ನು ಪ್ರೀತಿಸಬೇಕೆಂದು ಕಲಿಸಿಕೊಡುವುದು ಧರ್ಮವಾಗಿದೆ. ಧರ್ಮ ಮತ್ತು ಅಧರ್ಮದ ವ್ಯತ್ಯಾಸ ಇಂದು ತಿಳಿಯದ ಕಾರಣದಿಂದ ಮುಸ್ಲಿಮರಿಗೆ ಅವರ ಧರ್ಮದ ವಿಷಯ ಗೊತ್ತಿಲ್ಲ,
ಹಿಂದೂ ಬಾಂಧವರಿಗೆ ಅವರ ಧರ್ಮದ ವಿಷಯ ಗೊತ್ತಿಲ್ಲ, ಕ್ರೈಸ್ತರಿಗೆ ಅವರ ಧರ್ಮದ ವಿಷಯ ಗೊತ್ತಿಲ್ಲ. ಇಂಥ ಒಂದು ಕಾಲಾವಸ್ಥೆಯಲ್ಲಿ ನಾವು ಜೀವಿಸುವಾಗ ಧರ್ಮದ ನಿಜವಾದ ಮೌಲ್ಯಗಳು ಏನು ಅದನ್ನು ಜನರಿಗೆ ತಿಳಿಸಿಕೊಡಬೇಕಾಗಿದೆ. ದೀಪಾವಳಿ ಅಂತ ಹೇಳುವಾಗ ಬೆಳಕು ಅಂತ ನಾವು ಹೇಳ್ತೇವೆ. ಬೆಳಕು ಅಂತ ಹೇಳಿದರೆ ಅದು ಜನರಿಗೆ ದಾರಿಯನ್ನು ತೋರಿಸುವಂತಹದ್ದು. ಬೆಳಕು ಅಂತ ಹೇಳಿದರೆ ಜನರಿಗೆ ಜ್ಞಾನವನ್ನು ಕೊಡುವಂತಹದ್ದು. ಬೆಳಕು ಅಂತ ಹೇಳಿದರೆ ಜನರ ಅಜ್ಞಾನವನ್ನು ಹೋಗಲಾಡಿಸುವಂಥದ್ದು, ಕಗ್ಗತ್ತಲೆಯನ್ನು ಹೋಗಲಾಡಿಸುವಂಥದ್ದು. ಅಂತ ಈ ಹಬ್ಬಗಳು ಹಾಗೆ ಆಗಬೇಕು. ನಮ್ಮೊಳಗಿರುವ, ನಮ್ಮ ಸಮಾಜದಲ್ಲಿರುವ ಕತ್ತಲೆಯನ್ನು, ಅಜ್ಞಾನವನ್ನು ಹೋಗಲಾಡಿಸುವಂತಹ ಹಬ್ಬಗಳಾಗಬೇಕು. ಹಾಗಿದ್ದರೆ ಮಾತ್ರ ಆ ಹಬ್ಬಕ್ಕೆ ಬೆಲೆ ಬರುತ್ತದೆ. ನಾವು ಬುದ್ಧಿವಂತರು, ನಾವು ಶೈಕ್ಷಣಿಕವಾಗಿ ಮುಂದುವರಿದವರು, ನಮ್ಮಲ್ಲಿ ಅನೇಕ ಬುದ್ಧಿಜೀವಿಗಳಿದ್ದಾರೆ, ನಮ್ಮಲ್ಲಿ ಅನೇಕ ಚಿಂತಕರಿದ್ದಾರೆ, ನಮ್ಮಲ್ಲಿ ಅನೇಕ ಧರ್ಮಿಷ್ಠರಿದ್ದಾರೆ. ಆದರೆ ದೇವನು ಹೇಳ್ತಾನೆ, ನಿಮಗೆ ನಿಜವಾಗಿ ಒಂದು ಮಾರ್ಗದರ್ಶನ ಬೇಕಾಗಿದ್ದರೆ ದೊಡ್ಡ ದೊಡ್ಡ ಗ್ರಂಥ ಧರ್ಮದ ಅಗತ್ಯ ಇರಲಿಲ್ಲ. ಮನುಷ್ಯ ಎಂಬ ಜೀವಿ ಅತಿ ಶ್ರೇಷ್ಠ ಜೀವಿ. ಅವನು ಚಿಂತಿಸುವುದಿಲ್ಲ ಎಂಬುದಾಗಿದೆ ದೇವನ ಸಂದೇಶ. ನಿಜವಾಗಿ ಅವನು ಚಿಂತಿಸಿದ್ದರೆ ಅವನು ಉತ್ತಮ ಪ್ರಜೆಯಾಗಿ ಬದುಕುತ್ತಿದ್ದ. ನಾವು ಮನುಷ್ಯರು ಅಂತ ಹೇಳ್ತೇವೆ. ಮನುಷ್ಯರಂತ ಹೇಳಿದರೆ ಎಲ್ಲ ಜೀವಿಗಳಿಗಿಂತ ಶ್ರೇಷ್ಠವಾದ ಜೀವಿ. ಈ ಭೂಮಿಯಲ್ಲಿ ಎದೆ ಎತ್ತಿ ನಡೆಯುವ, ಈ ಭೂಮಿಯ ಎಲ್ಲ ನಿಯಂತ್ರಣವನ್ನು ನಮ್ಮ ಕೈಯಲ್ಲಿರಿಸುವ ನಾವು ಮನುಷ್ಯರಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾವು ಮನುಷ್ಯರಾಗಿ ಬದುಕಲಿಕ್ಕೆ ದೇವನು ಹೇಳುತ್ತಾನೆ, ಒಂದು ಪ್ರಾಣಿಯನ್ನು ನೋಡಿ ನೀವು ಬದುಕು ಕಲಿಯಬಹುದು. ಒಂದು ಪ್ರಾಣಿ, ಪವಿತ್ರ ಕುರಾನ್ನ ಒಂದು ವಚನ ಇದೆ, ವೈನ್ನ ಲಕುಂ ಫಿಲ್ ಅನ್ಆಮಿ ಲೈಬ್ರ ನುಸ್ಕೀಕುಂ ಮಿಮ್ಮಾ ಫೀ ಬುತೂನಿಹಿ ಮಿನ್ ಬೈನಿ ಫರ್ಸಿನ್ ವದಮಿನ್ ಲಬನನ್ ಖಾಲಿಸನ್ ಸಾಯಿಗನ್ ಲಿಶಾರಿಬೀನ್. ನಿಮಗೆ ಒಂದು ಜಾನುವಾರಿನಲ್ಲಿ ಪಾಠ ಇದೆ. ಜಾನುವಾರನ್ನು ಮುಂದಿಟ್ಟುಕೊಂಡು ನಾವು ಜಗಳ ಮಾಡುತ್ತೇವೆ, ಕೋಲಾಹಲ ನಡೀತದೆ, ಕೋಮುಗಲಭೆ ನಡೀತದೆ, ಪರಸ್ಪರ ದ್ವೇಷ ಉಂಟು ಮಾಡುತ್ತಾರೆ. ನಿಜವಾಗಿ ನಿಮಗೆ ಜಾನುವಾರು ಕೊಟ್ಟದ್ದು ಪಾಠ ಕಲಿಯಲಿಕ್ಕೆ. ನೀವೆಷ್ಟು ಪಾಠ ಕಲಿತಿದ್ದೀರಿ ಎಂಬುದನ್ನು ನೋಡಲಿಕ್ಕೆ ನೀವು ಜಾನುವಾರುವನ್ನು ನೋಡಿ. ಒಂದು ಜಾನುವಾರು ಈ ಸಮಾಜಕ್ಕೆ ಕೊಡುವಷ್ಟು ಕೊಡುಗೆ ಒಬ್ಬ ಮನುಷ್ಯ ಕೊಡುವುದಿಲ್ಲ ಎಂದಾದರೆ ಅದರ ಅರ್ಥ ಏನು? ಜಾನುವಾರು ದನ, ಸುಲಭದಲ್ಲಿ ಹೇಳ್ಬೋದು. ದನದ ಬಗ್ಗೆ ಕುರಾನ್ನಲ್ಲಿ ಹೇಳುವ, ನಿಶ್ಚಯವಾಗಿಯೂ ನಿಮಗೆ ಜಾನುವಾರುಗಳಲ್ಲಿಯೂ ನಿಮಗೊಂದು ಪಾಠ ಇದ್ದೇ ಇದೆ. ಅವುಗಳ ಹೊಟ್ಟೆಯೊಳಗಿರುವ ಸೆಗಣಿ ಮತ್ತು ರಕ್ತ ಮಧ್ಯದಿಂದ ಕುಡಿಯುವವರಿಗೆ ಆಹ್ಲಾದಕರವಾದ ಶುದ್ಧ ಹಾಲನ್ನು ಕುಡಿಸುತ್ತೇವೆ. ನಾವು ಪಾಠ ಕಲಿಯಲಿಕ್ಕೆ, ನಾವು ಮನುಷ್ಯರಾಗಿ ಬದುಕಲಿಕ್ಕೆ ಇದುವೇ ಸಾಕು. ದನ ಅಂತ ಹೇಳಿದರೆ ಅದಕ್ಕೆ ನಾವು ಕೊಡುವ ವಸ್ತು ಏನು ಎಂಬುದನ್ನು ನೋಡಿ. ನಮಗೆ ಬೇಡವಾದ ವಸ್ತುವನ್ನು ಅದಕ್ಕೆ ನಾವು ಕೊಡ್ತೇವೆ. ಹಲಸಿದ ವಸ್ತುಗಳನ್ನು ಅದಕ್ಕೆ ಕೊಡುತ್ತೇವೆ. ಬಾಳೆಹಣ್ಣು ನಾವು ತಿನ್ನುತ್ತೇವೆ, ಸಿಪ್ಪೆ ಅದಕ್ಕೆ ಕೊಡುತ್ತೇವೆ. ಹಲಸಿನ ಹಣ್ಣು ನಾವು ತಿನ್ನುತ್ತೇವೆ, ಸಿಪ್ಪೆ ಅದಕ್ಕೆ ಕೊಡುತ್ತೇವೆ. ತಂಗಳನ್ನು ಅದಕ್ಕೆ ಕೊಡುತ್ತೇವೆ ಮತ್ತು ಕೊಳೆತ ತರಕಾರಿ, ಹಣ್ಣು, ಹಂಪಲನ್ನು ಅದಕ್ಕೆ ಎಸೆಯುತ್ತೇವೆ. ಆದರೆ ಆ ಪ್ರಾಣಿ ತನ್ನ ಧನಿಕನಿಗೆ, ತನಗೆ ಸಿಪ್ಪೆ ಕೊಟ್ಟವನಿಗೆ, ತನಗೆ ಹಲಸಿದ್ದು ಕೊಟ್ಟವನಿಗೆ ಕೃತಜ್ಞತೆ ತೋರಿಸುವುದಿಲ್ಲ. ಬದಲಾಗಿ ಅದು ತನ್ನ ದೇಹವನ್ನು ಪುಷ್ಟಿಯಾಗಿ ಬೆಳೆಸ್ತದೆ, ತನ್ನ ಮಾಂಸಖಂಡಗಳನ್ನು ಬೆಳೆಸ್ತದೆ, ನಮಗೆ ಉತ್ತಮವಾದ ಹಾಲನ್ನು ಕೊಡುತ್ತದೆ. ಅದು ನಮಗೆ ಕೆಟ್ಟ ಹಾಲನ್ನು ಕೊಡುವುದಿಲ್ಲ. ಅದು ನಮಗೆ ಒಳ್ಳೆಯ ಸೆಗಣಿಯನ್ನು ಕೊಡುತ್ತದೆ. ಅದು ನಮಗೆ ಒಳ್ಳೆಯ ಚರ್ಮವನ್ನು ಕೊಡುತ್ತದೆ. ಅದು ನಮಗೆ ಒಳ್ಳೆಯ ಮಾಂಸವನ್ನು ಕೊಡುತ್ತದೆ. ಆದರೆ ಮನುಷ್ಯ ಒಳ್ಳೆಯ ವಸ್ತನ್ನು ತಿನ್ನುತ್ತಾನೆ. ಅವನಿಗೆ ಬಾಸ್ಮತಿ ರೈಸ್ ಆಗಬೇಕು, ಅವನಿಗೆ ತುಪ್ಪ ಆಗಬೇಕು, ಅವನಿಗೆ ಒಳ್ಳೆಯ ಹಣ್ಣು ಹಂಪಲಾಗಬೇಕು, ಒಳ್ಳೆಯ ತರಕಾರಿ ಆಗಬೇಕು. ಆದರೆ ಮನುಷ್ಯನ ಕೊಡುಗೆ ಏನು ಈ ಸಮಾಜಕ್ಕೆ? ಆಲೋಚನೆ ಮಾಡಿ. ನಾವು ಈ ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ? ನಾವು ಒಳ್ಳೆಯದನ್ನು ಪಡೆಯುತ್ತೇವೆ ಸಮಾಜದಲ್ಲಿ. ಈ ಸಮಾಜಕ್ಕೆ ಒಳ್ಳೆಯದನ್ನು ಏನು ಕೊಟ್ಟಿದ್ದೇವೆ ಎಂಬುದನ್ನು ನಮ್ಮಲ್ಲಿ ಒಬ್ಬೊಬ್ಬರು ಆತ್ಮಾವಲೋಕನ ನಡೆಸುವಂತಹ ಕಾಲ ಬಂದಿದೆ. ಆ ಪ್ರಾಣಿ, ಅದರ ಹಾಲು, ಆ ಹಾಲಿನಿಂದ ಏನೆಲ್ಲ ಉಂಟಾಗ್ತದೆ ನೀವು ನೋಡಿ. ಅದರಲ್ಲಿ ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ, ಮತ್ತೆ ಏನು ಬೇರೆಲ್ಲ ಅನೇಕ ವಸ್ತುಗಳು, ಅವೆಲ್ಲವುಗಳಿಗೆ ಸೇರಿದಾಗ
ಇನ್ನಷ್ಟು ಉತ್ತಮವಾದ ವಸ್ತುಗಳಾಗಿ ಮಾರ್ಪಡುತ್ತೆ. ಅವುಗಳ ಸೆಗಣಿ ಅದು ಗೊಬ್ಬರವಾಗಿದೆ. ಅವುಗಳ ಮಾಂಸವನ್ನು ತಿನ್ನುತ್ತಾರೆ. ಅದರ ಚರ್ಮದಿಂದ ಚಪ್ಪಲಿ, ಬೆಲ್ಟು, ಪರ್ಸು, ಬೇರೆ ಬೇರೆ ವಸ್ತುಗಳನ್ನು, ಡೋಲುಗಳನ್ನೆಲ್ಲ ಉಂಟು ಮಾಡ್ತಾರೆ. ಆದರೆ ಮನುಷ್ಯರಾದ ನಮ್ಮ ಹಾಲು ಯಾರಿಗೆ ಬೇಕು? ನಮ್ಮ ಚರ್ಮ ಯಾರಿಗೆ ಬೇಕು? ನಮ್ಮ ಮಾಂಸ ಯಾರಿಗೆ ಬೇಕು? ನಮ್ಮ ಸೆಗಣಿ ಯಾರಿಗೆ ಬೇಕು? ನಾವು ಆಲೋಚನೆ ಮಾಡುವಂಥ ವಿಷಯ ಇದು. ಆದ್ದರಿಂದ ಅದು ಏಕೆ ಹೀಗೆ ಒಂದು ಪ್ರಾಣಿ ಈ ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನು ಕೊಡುತ್ತದೆ? ಸೃಷ್ಟಿಕರ್ತನಾದ ದೇವನು ಆ ಪ್ರಾಣಿಯನ್ನು ಯಾವ ಉದ್ದೇಶಕ್ಕಾಗಿ ಸೃಷ್ಟಿಸಿದ್ದಾನೋ ಆ ಉದ್ದೇಶವನ್ನು ಅದು ಈಡೇರಿಸುತ್ತದೆ. ಸೃಷ್ಟಿಕರ್ತನಾದ ದೇವನು ನಮ್ಮನ್ನು ಯಾವ ಉದ್ದೇಶಕ್ಕೆ ಉಂಟು ಮಾಡಿದ್ದಾನೆ? ನಾವು ಆ ದೇವನನ್ನು ಅರಿತು ಬದುಕಬೇಕು, ಆ ದೇವನಿಗೆ ನಿಷ್ಠರಾಗಿರಬೇಕು, ಆ ದೇವನ ಆದೇಶಗಳನ್ನು ಪಾಲಿಸಿ ಬದುಕಿದರೆ ಮಾತ್ರ ಈ ಸಮಾಜದಲ್ಲಿ ನಾವು ಉತ್ತಮವಾದ ಕೊಡುಗೆಗಳನ್ನು ಕೊಡಲಿಕ್ಕೆ ಸಾಧ್ಯ. ಆ ಕಾರಣದಿಂದ ಅಲ್ಲಿ ಪ್ರಾಣಿ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಡುತ್ತದೆ. ಅದನ್ನು ಯಾವ ಉದ್ದೇಶಕ್ಕಾಗಿ ದೇವನುಂಟು ಮಾಡಿದನೋ ಆ ಉದ್ದೇಶವನ್ನು ಅದು ಈಡೇರಿಸ್ತದೆ. ಹಾಗೆಯೇ ಒಬ್ಬ ಮನುಷ್ಯ ದೇವನನ್ನು ಅರಿತು, ಧರ್ಮವನ್ನು ಅರಿತು, ಒಳಿತನ್ನು ಅರಿತು ಅವನು ಬದುಕುವುದಾದರೆ ಈ ಸಮಾಜಕ್ಕೆ ಒಳ್ಳೆಯದನ್ನು ಕೊಡಲಿಕ್ಕೆ ಸಾಧ್ಯ. ಈ ಸೌಹಾರ್ದ ಸಂಗಮದಲ್ಲಿ ನಾವು ಬಂದು ಅನೇಕ ವಿಚಾರಗಳನ್ನು ಆಲಿಸ್ತೇವೆ. ಈ ವಿಚಾರಗಳು ನಮ್ಮ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳಾಗಿವೆ. ಈ ವಿಚಾರಗಳನ್ನು ನಾವು ಅಳವಡಿಸಬೇಕು. ನಮ್ಮ ಸಮಾಜದಲ್ಲಿ ಅದು ಬೆಳೆಯಲಿಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ನಾವು ಅದಕ್ಕಾಗಿ ಪ್ರಯತ್ನಿಸಬೇಕು. ಈ ಸಮಾಜ ಸುಮ್ಮನೆ ಒಳ್ಳೆಯದಾಗುವುದಿಲ್ಲ, ಅದು ತನ್ನಿಂತಾನೇ ಒಳ್ಳೆಯದಾಗುವಂಥದ್ದಲ್ಲ, ಎಲ್ಲರ ಪ್ರಯತ್ನದಿಂದ ಒಳ್ಳೆಯದಾಗುವಂಥದ್ದು. ಈ ಸಮಾಜದಲ್ಲಿ ಕೆಡುಕು ಕಂಡಾಗ ಅದರ ವಿರುದ್ಧ ಧ್ವನಿ ಎತ್ತಿದರೆ ಮಾತ್ರ ಆ ಕೆಡುಕನ್ನು ದೂರಗೊಳಿಸಲು ಸಾಧ್ಯ. ಹಾಗೆ ಈ ಸಮಾಜದಲ್ಲಿ ಒಳಿತು ಬರಬೇಕೆಂದು ಬಯಸುವುದಾದರೆ ಆ ಒಳಿತಿನ ಕಾರ್ಯಕ್ರಮಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ಒಳಿತಿನ ವ್ಯವಸ್ಥೆಗಾಗಿ ನಾವೆಲ್ಲರೂ ಪರಿಶ್ರಮ ಪಡಬೇಕು. ಹಾಗಿದ್ದರೆ ಮಾತ್ರ ಈ ಸಮಾಜ ಒಂದು ಒಳ್ಳೆಯ ಸಮಾಜವಾಗಿ ಮಾರ್ಪಡಲಿಕ್ಕೆ ಸಾಧ್ಯ. ಇಂತಹ ಏನೆಲ್ಲ ಕೂಟಗಳಿವೆಯೋ, ಸಂಗಮಗಳಿವೆಯೋ, ಇವೆಲ್ಲವೂ ಖಂಡಿತವಾಗಿಯೂ ಈ ಸಮಾಜವನ್ನು ಒಳ್ಳೆಯ ದಾರಿಗೆ ಕೊಂಡೊಯ್ಯುವಂತಹ ಒಳ್ಳೆಯ ಮಾರ್ಗಗಳಾಗಿವೆ. ಸರ್ವಶಕ್ತನಾದ ದೇವರನ್ನು ಅನುಗ್ರಹಿಸಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಆಗ್ತಾನೆ. ನನಗೆ ಅವಕಾಶವನ್ನು ಕೊಟ್ಟಂತಹ ಸಂಘಾಟಕರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತೇನೆ. ವಾಹಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವ ಸ್ತುತಿಯು ಸರ್ವ ಲೋಕಗಳ ಪ್ರಭುವಾದ ದೇವನಿಗೆ ಮೀಸಲು. ಸಮಾಜದಿಂದ ಎಲ್ಲವನ್ನು ಪಡೆದಂಥ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ ಪನಿಪನಂಚಿತ್ನ ಈ ಎಡ್ಡೆ ವಿಚಾರನು ನಮ್ಮೊಟ್ಟಿಗೆ ಪಟ್ಟೊಂದು ನಂಗೆ ಎಡ್ಡೆ ಸಂದೇಶ ಕೊರ್ನಂಚಿತ್ನ ಸೈಯದ್ ಇಸ್ಮಾಯಿಲ್ ವಲಯ ಸಂಚಾಲಕ ಜಮಾತೆ ಇಸ್ಲಾಮಿಕ್ ಹಿಂದ್ ದಕ್ಷಿಣ ಕನ್ನಡ ಉಡುಪಿ ಮೇರೆಗೆ ಸೊಲ್ಮೆ ಸಂದ ಒಂದು ಶ್ರೀಮತಿ ಐರೀನ್ ರೆಬೆಲು ದಕ್ಷಿಣ ಕನ್ನಡ ಜಿಲ್ಲಾ ವ್ಯವಸ್ಥಾಪಕರು ಡೆನಲ್ಮ್ ಯೋಜನೆ ಬೀದಿ ಬದಿ ವ್ಯಾಪಾರ ಮಲ್ಪನಂಚಿತ್ನ ವ್ಯಾಪಾರಿಗಳಿಗೆ ಅಕಲಿಗೆ ಕೌಶಲ್ಯ ಅಭಿವೃದ್ಧಿ ಮಲ್ಪನ ಮೂಲಕ ಅಕಲಿನ ಅಭಿವೃದ್ಧಿ ಗುಣಪನಂಚಿತ್ನ ಒಂಜಿ ಮಲ್ಲ ಯೋಜನೆ ವ್ಯವಸ್ಥಾಪಕರ ಏನಂಚಿತ್ನ ಐರೀನ್ ರೆಬೆಲು ಇಣಿತ ಸೌಹಾರ್ದ ಸಂದೇಶ ಪನ್ನೋಡು ನಾರಿಡ ಭಿನ್ನಯ ಮಲ್ತೊಂದುಲ್ಲೆ. ಇಂದಿನ ಈ ಶುಭ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮಗೆ ಇಂದಿನ ಈ ಸಮಾಜವನ್ನು ನೋಡಿದರೆ, ಈ ಸಮಾಜದಲ್ಲಿ ಆಗ್ತಾ ಇರುವ ಎಲ್ಲ ಆಗು ಹೋಗುಗಳನ್ನು ಒಂದು ಸ್ವಲ್ಪ ಗಮನಿಸಿದರೆ ನಿಜಕ್ಕೂ ನಮಗೆ ಬೇಸರ ತರಿಸುವಂತಹ ಸಾಕಷ್ಟು ವಿಷಯಗಳು ನಡೀತಾ ಇವೆ. ನಾವು ಮನುಷ್ಯರಾಗಿ ಹುಟ್ಟಿ ಬದುಕ್ತಾ ಇದ್ದೇವೇನೋ ಹೌದು, ಆದರೆ ಮನುಷ್ಯತ್ವದಿಂದ ಬದುಕ್ತಾ ಇದ್ದೇವಾ ಎಂಬ ಒಂದು ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ. ನಿಜಕ್ಕೂ ನಾವು ಮನುಷ್ಯತ್ವವನ್ನು ಬಿಟ್ಟು ಈಗ ನನ್ನ ಮೊದಲು ಮಾತಾಡಿದವರು ಮಹನೀಯರು ಹೇಳಿದರು, ಸ್ವಾರ್ಥದಿಂದಾಗಿ ನಮಗೆ ಏನು ಸಿಗ್ತದೆ ಅದನ್ನು ತಗೊಂಡು ನನಗೇನು ಬೇಕು, ನನಗೆ ಹೇಗೆ ಬೇಕು ಹಾಗೆ ಬದುಕುವಂಥ ಒಂದು ಪರಿಪಾಠ ಈ ಸಮಾಜದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗಿದ್ದರೂ ಕೂಡ ಇಲ್ಲಿ ಸಾಕಷ್ಟು ಸುಮನಸ್ಕರು ನಾವು ಒಟ್ಟು ಸೇರಿದ್ದೇವೆ. ಯಾಕೆ? ಈ ಸಮಾಜದಲ್ಲಿ ಬದಲಾವಣೆಯ ಗಾಳಿ ಬೀಸಬೇಕು, ಮನಸ್ಸುಗಳನ್ನು ನಾವು ಬೆಳಗಬೇಕು. ದೀಪಾವಳಿಯ ಈ ಹಬ್ಬದ
ಈ ವಾತಾವರಣ ಎಲ್ಲೆಡೆ ಒಂದು ಸಂಭ್ರಮದ ವಾತಾವರಣ ಏರ್ಪಟ್ಟಿದೆ. ಎಲ್ಲರಿಗೂ, ಎಲ್ಲ ಧರ್ಮದವರಿಗೂ ಈ ದೀಪಾವಳಿ ಹಬ್ಬ ಒಂದು ಸಂಭ್ರಮ ತರ್ತದೆ. ನಾವು ಕೂಡ ಬಾಲ್ಯದಲ್ಲಿ ದೀಪಾವಳಿ ಹಬ್ಬದ ಸಮಯದಲ್ಲಿ ತುಂಬ ನಮ್ಮ ನೆರೆ ಮನೆಯಲ್ಲಿ ಹೋಗಿ ಅವರ ಹಬ್ಬದಲ್ಲಿ ಪಾಲ್ಗೊಂಡಂತಹ ನೆನಪುಗಳು ನಮಗೆ ಮರುಕಳಿಸ್ತಾ ಇದೆ. ಆದರೆ ನಾವು ಬಾಲ್ಯದಲ್ಲಿ ಈ ಹಬ್ಬಗಳನ್ನು ಆಚರಿಸುತ್ತಿದ್ದಂತಹ ಆ ಒಂದು ಸೌಹಾರ್ದತೆಯ ವಾತಾವರಣ ಇವತ್ತು ಇಲ್ಲದಿರುವುದು ನಮಗೆ ಬೇಸರ ತರಿಸ್ತಿದೆ. ಆದರೂ ಅದನ್ನು ನಾವು ಹಿಂದಕ್ಕೆ ತರಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ. ನಾವೆಲ್ಲರೂ ಒಂದು ಮನಸ್ಸಿನಿಂದ, ಅದು ಕೂಡ ಒಳ್ಳೆಯ ಮನಸ್ಸಿನಿಂದ, ನಾವು ಮನುಷ್ಯರು, ಮೂಲತಃ ನಾವು ಮನುಷ್ಯರು, ಮನುಷ್ಯತ್ವದಿಂದ ಬದುಕಬೇಕಾದವರು, ಇದನ್ನು ನಾವು ತಿಳ್ಕೊಂಡು ಪ್ರತಿಯೊಬ್ಬರು, ಮಕ್ಕಳು, ಯುವಜನರು, ಹಿರಿಯರು, ನಾವೆಲ್ಲರೂ ಈ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಬದುಕಿದರೆ ಖಂಡಿತ ಆ ಒಂದು ಗತಕಾಲದ ವೈಭವವನ್ನು ಮರಳಿ ತರಲಿಕ್ಕೆ ಸಾಧ್ಯ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಅದು ಬರಬೇಕು, ಆಗಲೇ ನಮ್ಮ ಮುಂದಿನ ಪೀಳಿಗೆಗೆ. ಯಾಕಂದರೆ ಇವತ್ತು ಭಯದಿಂದ ಎಲ್ಲಿಯಾದರೂ ಸಂಚರಿಸೋದಿರ್ಬೋದು, ಯಾರ ಹತ್ರ ಮಾತಾಡೋದಿರ್ಬೋದು, ಏನೇ ಕಾರ್ಯಕ್ರಮ ಮಾಡೋದಿರ್ಬೋದು, ಏನಕ್ಕೂ ಒಂದು ಹಿಂದೆ ಮುಂದೆ ನೋಡಬೇಕಾದ ಪರಿಸ್ಥಿತಿ ಇರುವುದು ಖೇದಕರ. ಇದು ಬದಲಾಗಬೇಕು. ಅದಕ್ಕೆ ನಾವೆಲ್ಲರೂ ಹೊಣೆಗಾರರು, ನಾವೆಲ್ಲರೂ ಜವಾಬ್ದಾರರು. ಪ್ರತಿಯೊಬ್ಬರು, ನಾವು ತಾಯಂದಿರು, ಮುಖ್ಯವಾಗಿ ನಾವು ತಾಯಂದಿರು ಈ ಒಂದು ವಿಚಾರದಲ್ಲಿ ನಮ್ಮ ಮಕ್ಕಳ ಮನಸ್ಸುಗಳಲ್ಲಿ ನಾವು ಈ ಏನೀಗ ಸಮಾಜದಲ್ಲಿ ಜಾತಿ ಧರ್ಮ ಎಂಬ ಭೇದ ಭಾವ ಇದೆ, ಇದನ್ನು ಹೋಗಲಾಡಿಸಲಿಕ್ಕೆ ಮಕ್ಕಳ ಬೆಳವಣಿಗೆಯ ಸಮಯದಲ್ಲಿ ನಾವು ಅವರ ಮನಸ್ಸುಗಳಲ್ಲಿ ಹಾಕುವಂಥ ವಿಚಾರಗಳು ಅದು ವಿಷದ ವಿಚಾರಗಳಾಗಬಾರದು. ಅದನ್ನು ನಾವು ಜಾಗೃತಿಯಿಂದ ನಿರ್ವಹಿಸಿದರೆ ಖಂಡಿತ ಒಂದೊಂದು ಮನೆಯ ಮಕ್ಕಳು ಕೂಡ ಈ ರೀತಿಯ ಸಮಾನ ಮನಸ್ಕರಾಗಿ ಬೆಳೆದರೆ ಈ ಸಮಾಜ ಖಂಡಿತ ಬದಲಾಗ್ತದೆ ಎಂಬ ಆಶಾಭಾವ ನಮ್ಮದೆಲ್ಲರದಾಗಲಿ. ನಮಗೆ ಈ ಜಾತಿ ಧರ್ಮದ ಗೋಡೆಗಳನ್ನು ಭೇದಿಸಲಿಕ್ಕಿದೆ. ನಾವೆಲ್ಲರೂ ಎಲ್ಲರೂ ಮನುಷ್ಯರು. ಅದಕ್ಕೆ ಮನುಷ್ಯತ್ವವನ್ನು ನಾವು ನಮ್ಮ ದಿನಂದಿನ ಚಟುವಟಿಕೆಯ ಒಂದು ಭಾಗವಾಗಿ ನಾವು ಪರಿಗಣಿಸಬೇಕು. ಮಾತ್ರವಲ್ಲ, ಎಲ್ಲ ಇದಕ್ಕೆ ಏನೆಲ್ಲ ಇದೆ ಅದನ್ನೆಲ್ಲ ಹೋಗಲಾಡಿಸಲಿಕ್ಕೆ ನಾವು ಶ್ರಮಿಸಬೇಕು. ಆಗ ಮಾತ್ರ ಈ ಅಸಮಾನತೆ ಏನಿದೆ ಅದನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಸಂತ ಮದರ್ ತೆರೇಸಾ ಅವರು ಅನಾಥರು, ಅಸಹಾಯಕರು, ನಿರ್ಗತಿಕರು, ರೋಗಿಷ್ಠರು ಅವರ ಸೇವೆಯಲ್ಲಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟವರು. ಅವರು ಹೇಳಿದ ಮಾತು, ಇಂದಿನ ಸಮಾಜದಲ್ಲಿ ಬಡತನದಲ್ಲಿ ಜನ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಊಟ, ಬಟ್ಟೆ, ವಸತಿ ಇಲ್ಲದೆ ಅವರು ಬಡತನದಲ್ಲಿ ಇದ್ದಾರೆ ಅಂತ ನಿಜವಾದರೂ ಕೂಡ ಇದಕ್ಕಿಂತ ಮಿಗಿಲಾದ ಒಂದು ಬಡತನ ಅಂತ ಇದೆ. ಅದು ಏನು ಅಂತ ಹೇಳಿದರೆ, ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ಎಂಬ ಏಕಾಂಗಿತನದ ಮನೋಭಾವ. ಇದು ನಿಜವಾಗಲೂ ನಮ್ಮ ಮನೆಗಳಲ್ಲಿ ಇದೆ. ಆದರೆ ಅದಕ್ಕೆ ನಾವು ಎಷ್ಟು ಜವಾಬ್ದಾರರು ಅಂತ ನಾವು ತಿಳ್ಕೊಳ್ಬೇಕು. ನಾವು ಹಬ್ಬ ಆಚರಣೆ ಮಾಡ್ತೇವೆ, ಆದರೆ ಹಬ್ಬ ಆರಂಭವಾಗಬೇಕು ನಮ್ಮ ಮನೆಗಳಲ್ಲಿರುವ ಕುಟುಂಬದ ಸದಸ್ಯರಿಗೆ ಈ ಹಬ್ಬದ ಸಂಭ್ರಮವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುವ ಹಾಗೆ ನಾವು ಮಾಡಬೇಕು. ಇಲ್ಲಿ ಮಕ್ಕಳಿದ್ದಾರಾದರೆ ಮಕ್ಕಳು ಸಂತೋಷವನ್ನು ಅನುಭವಿಸ್ತಾರೆ ಹಬ್ಬದ ವಾತಾವರಣದಲ್ಲಿ. ಪ್ರಾಯದವರಿದ್ದಾರಾದರೆ ಆ ಪ್ರಾಯದವರ ಹತ್ರ ದಿನನಿತ್ಯ ನಾವು ಹೋಗಿ ಎರಡು ಮಾತಾಡ್ತೀವ, ಅವರಿಗೆ ಗೌರವ ಕೊಡ್ತೀವ, ಅವರ ಬೇಕು ಬೇಡಗಳನ್ನು ನಾವು ವಿಚಾರಿಸ್ತೇವ. ಒಂದು ವೇಳೆ ನಾವು ಮಾಡ್ತಾ ಇಲ್ಲದಿದ್ದರೆ ನಮ್ಮ ಹಬ್ಬಕ್ಕೆ ಏನೂ ಒಂದು ಅರ್ಥ ಇಲ್ಲ. ನಮ್ಮ ಕುಟುಂಬದಲ್ಲಿ ಯಾರಿಗೆ ಏನು ಅಗತ್ಯ ಇದೆ ಅದನ್ನು ತಿಳ್ಕೊಳ್ಳುವ ಕುಟುಂಬದ ಸದಸ್ಯರು ನಾವಾದರೆ ಖಂಡಿತ ನಮ್ಮ ಮನೆಗಳಲ್ಲಿ ಆಗುವಂಥ ದೀಪಾವಳಿ ಹಬ್ಬಕ್ಕೆ ನಿಜವಾಗ್ಲೂ ಅರ್ಥ ಇದೆ. ಅದಕ್ಕೆ ಎಲ್ಲ ಹಿರಿಯರನ್ನು ಗೌರವಿಸುವಂಥ ಕೆಲಸ ಆಗಲಿ. ಹಿರಿಯರಿಗೆ ಯಾವತ್ತೂ ಅನಿಸಬಾರ್ದು ನನ್ನನ್ನು ಪ್ರೀತಿಸುವವರಿಲ್ಲ, ನನ್ನ ಹತ್ರ ಮಾತಾಡುವವರಿಲ್ಲ, ನನ್ನ ಬೇಕು ಬೇಡಗಳನ್ನು ಗಮನಿಸುವವರಿಲ್ಲ, ನಾನು ಇಡೀ ಜೀವನದಲ್ಲಿ ಇಷ್ಟು ಕಷ್ಟಪಟ್ಟು ಏನು ಪ್ರಯೋಜನ, ಮಕ್ಕಳಿಗೆ ಬೇಕಾದ್ದನ್ನು ಕೊಟ್ಟು ಈಗ ಮಕ್ಕಳೇ ನನ್ನನ್ನು ಆ ಕಡೆ ನೋಡಿ ಹೋಗ್ತಾ ಇದ್ದಾರೆ, ಈ ಭಾವನೆ ಬಂತು ಅಂತ ಹೇಳಿದರೆ ಅದು ನಮಗೆ ಖಂಡಿತ ಒಂದು ಆಶೀರ್ವಾದ ಅಲ್ಲ. ಅದನ್ನು ನಾವು ತಿಳ್ಕೊಳ್ಬೇಕು. ಈ ಲೋಕದಲ್ಲಿ ನಾವು ಸಾಕಷ್ಟು ಸಂಪತ್ತನ್ನು ಗಳಿಸಬಹುದು, ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಬಹುದು, ಬೇಕಾದಷ್ಟು ಚಿನ್ನವನ್ನು ಮಾಡ್ಕೊಳ್ಬಹುದು, ಆಸ್ತಿ ಬೇಕಾದಷ್ಟು ಮಾಡಬಹುದು. ಆದರೆ ಹಿರಿಯರ ಒಂದು ಆಶೀರ್ವಾದವನ್ನು ಪಡೆಯುವಂತಹ ಒಂದು ಮಹತ್ತರವಾದ ಕೆಲಸ ನಮ್ಮಿಂದ ಆಗಬೇಕು. ಒಂದು. ಎರಡನೇದು, ನಮಗೆ ದೇವರು ಕೊಟ್ಟ ಎಲ್ಲ ಪ್ರತಿಭೆಗಳು,
ಸಾಮರ್ಥ್ಯಗಳು ಅದು ನಮಗಿಂತ ಕೆಳಮಟ್ಟದಲ್ಲಿ ಇರುವವರ ಒಂದು ಅಭ್ಯುದಯಕ್ಕೆ ನಾವು ಬಳಸುವಂಥ ಕೆಲಸ ಆಗಬೇಕು. ಆ ಮೂಲಕ ಪುಣ್ಯವನ್ನು ಕಟ್ಟಿಕೊಳ್ಳುವ ಕೆಲಸ ನಮ್ಮಿಂದ ಆಗಬೇಕು. ಸಂಪತ್ತು ನಾವು ಕಟ್ಟಿಕೊಳ್ತೇವೆ, ಅದನ್ನು ಜಾಸ್ತಿ ಏನು ಪರಿಶ್ರಮ ಪಡಬೇಕಾಗಿಲ್ಲ. ಆದರೆ ಪುಣ್ಯ ಕಟ್ಟಿಕೊಳ್ಳುವ ಕೆಲಸ ಯಾರು ಮಾಡ್ತಾರೆ ಅವರು ನಿಜವಾಗ್ಲೂ ಈ ಲೋಕದಲ್ಲಿ ಪುಣ್ಯವಂತರು. ಮಾತ್ರ ಅಲ್ಲ, ನನ್ನ ಜೀವನದಲ್ಲಿ ಆಸ್ತಿ ಸಂಪತ್ತೇನು ಜಾಸ್ತಿ ನಾನು ಮಾಡಲಿಕ್ಕೂ ಹೋಗಲಿಲ್ಲ. ಆದರೆ ಒಂದು ಮಾತಂತೂ ನಿಜ, ನನ್ನ ಅಪ್ಪ ಅಮ್ಮ ತುಂಬ ಒಂದು ಬಡ ಕುಟುಂಬದಲ್ಲಿ ಇದ್ದರೂ ಕೂಡ ಅವರು ಗಳಿಸಿದ ಒಂದು ಪುಣ್ಯದ ಫಲವಾಗಿ ನಾನು ಇವತ್ತು ನಿಮ್ಮ ಮುಂದೆ ನಿಂತು 4 ಮಾತು ಆಡ್ತಾ ಇದ್ದೇನೆ. ಅದಕ್ಕೆ ಈ ಒಂದು ವಿಚಾರ ನಾನು ಪ್ರತಿಯೊಂದು ಕಡೆ ಹೇಳ್ತೇನೆ. ನಾವು ನಮ್ಮ ಸಣ್ಣ ಪುಟ್ಟ ಕೆಲಸಗಳ ಮೂಲಕ, ಅದೇ ಮದರ್ ತೆರೇಸಾ ಅವರು ಹೇಳಿದ್ದು ಏನು ಅಂತ ಹೇಳಿದ್ರೆ, ನಾವು ಎಲ್ಲರೂ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ನಾವು ಮಾಡುವ ಸಣ್ಣ ಸಣ್ಣ ಕೆಲಸಗಳಿಂದ ಮಹತ್ತರವಾದ ಬದಲಾವಣೆಯನ್ನು ಈ ಸಮಾಜದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಸಣ್ಣ ಸಣ್ಣ ಕೆಲಸ ಯಾವುದದು? ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋದು, ಯಾರು ನೊಂದುಕೊಂಡಿರ್ತಾರೆ ಅವರ ಬಳಿ ಹೋಗಿ ಅವರ ಹತ್ರ ಮಾತಾಡೋದು, ಯಾರು ತಮ್ಮವರನ್ನು ಕಳೆದುಕೊಂಡು ರೋಧಿಸ್ತಾ ಇದ್ದಾರೆ, ದುಃಖಿಸ್ತಾ ಇದ್ದಾರೆ, ಅವರ ಹತ್ರ ಹೋಗಿ ಅವರಿಗೆ ನಾವು ಜೊತೆ ನೀಡುವುದು, ಯಾರಿಗೆ ನಿಜವಾಗ್ಲೂ ಕಾಯಿಲೆಯಲ್ಲಿದ್ದಾರೆ, ಹಣ ಇಲ್ಲ, ಆರ್ಥಿಕ ಮುಗ್ಗಟ್ಟಿದೆ, ನಮಗೆಲ್ಲರಿಗೆ ಹಣ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಎಷ್ಟು ಕೊಡಲಿಕ್ಕೆ ಆಗ್ತದೆ ಅಷ್ಟು ಕೊಡಲಿಕ್ಕೆ ಆಗದಿದ್ದರೆ ಕನಿಷ್ಠ ಪಕ್ಷ ಇನ್ನೊಬ್ಬರ ಮುಖದಲ್ಲಿ ನನಗೆ ಆ ಚಿಂತೆ ನೋವು ಕಂಡರೆ ಅದನ್ನು ಗುರುತಿಸುವಂತಹ ಒಂದು ಸಹೃದಯತೆ ನಮ್ಮ ಹತ್ರ ಇದ್ದರೆ, ಮತ್ತು ಅದಕ್ಕಾಗಿ ನಾನು ನಿನ್ನ ಜೊತೆ ಇದ್ದೇನೆ, ಹೆದರಬೇಡ, ಜಾಸ್ತಿ ಏನು ಮಾಡಬೇಕಾಗಿಲ್ಲ, ನಾನು ನಿನ್ನ ಜೊತೆ ಇದ್ದೇನೆ, ಅಷ್ಟು ಧೈರ್ಯ ಕೊಟ್ಟರೆ ಕೆಳಗೆ ಇಳಿದು ಹೋಗುವಂಥ ವ್ಯಕ್ತಿ ಕೂಡ ಮೇಲೆದ್ದು ಬರಲಿಕ್ಕೆ ಸಾಧ್ಯ ಇದೆ. ಇವತ್ತೆಷ್ಟು ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇವೆ, ನೀವು ನೋಡಿರ್ಬೋದು. ಈ ಆತ್ಮಹತ್ಯೆ ಪ್ರಕರಣಗಳು ಅವರಿಗೆ ತುಂಬ ಸಮಸ್ಯೆ ಇದೆ, ಹಣದ ಸಮಸ್ಯೆ ಇದೆ ಅಂತೇಳಿ ಅಲ್ಲ, ಬದಲಾಗಿ ನನಗೆ ಜೀವನದಲ್ಲಿ ಬದುಕಲಿಕ್ಕೆ ಏನು ಉಳಿದಿಲ್ಲ ಎಂಬ ಒಂದು ಹತಾಶ ಮನೋಭಾವ. ಈ ಹತಾಶ ಮನೋಭಾವ ಬಡತನದಲ್ಲಿದ್ದವನಿಗೆ ಬರಬೇಕಾಗಿಲ್ಲ. ಈ ಹತಾಶ ಮನೋಭಾವ ದೊಡ್ಡ ದೊಡ್ಡ ಉದ್ಯಮಿಗಳಿಗೂ ಬರಬಹುದು, ಯಶಸ್ವಿ ವ್ಯಕ್ತಿಗಳಿಗೂ ಬರಬಹುದು. ಬೇಕಾದದ್ದು ಒಂದೇ, ನಾವು ಯಾರೇ ನಮಗೆ ಎದುರು ಸಿಗ್ತಾರೆ ಅವರಿಗೊಂದು ನಗುಮುಖವನ್ನು ತೋರಿಸುವುದು, ಸ್ಮೈಲ್ ಕೊಡುವಂಥದ್ದು. ಸ್ಮೈಲ್ ಇಟ್ ಸೆಲ್ಫ್ ಸೇಸ್ ಹೌ ಯು ಆರ್ ವಾಟ್ ಯು ಆರ್. ಅದಕ್ಕಾಗಿ ಒಂದು ನಗು ಕೊಡುವಂಥದ್ದು ಆಯಿತು. ಆಮೇಲೆ ಅವರ ಒಳಗೆ ಏನು ನಡೀತಾ ಇದೆ ಅದು ಅವರ ಮುಖ ನೋಡಿದರೆ ಗೊತ್ತಾಗ್ತದೆ. ನಮ್ಮ ಮುಖ ನಮ್ಮ ವ್ಯಕ್ತಿತ್ವದ ಒಂದು ದರ್ಪಣ. ಅದಕ್ಕಾಗಿ ಅವರನ್ನು ನೋಡಿ ನಮಗೆ ಚಿಂತೆಯಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಆದರೆ ಕನಿಷ್ಠ ಪಕ್ಷ ನಾವು ಅವ್ರ ಹತ್ರ ಕೇಳುವ, ಏನಾಗಿದೆ, ನಾನೇನಾದರೂ ಸಹಾಯ ಮಾಡ್ಬೋದಾ? ಸಣ್ಣ ಸಣ್ಣ ಸಹಾಯಗಳನ್ನು ಮಾಡುವ ಮೂಲಕ ನಾವು ಇನ್ನೊಬ್ಬರ ಜೀವನದಲ್ಲಿ ಪರಿವರ್ತನೆ, ಬದಲಾವಣೆ, ಬೆಳಕು ತರಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದಾದರೆ ಅದಕ್ಕಿಂತ ಮಿಗಿಲಾದ್ದು ದೊಡ್ಡದೇನು ನಾವು ಅಪೇಕ್ಷೆ ಮಾಡಬೇಕಾಗಿಲ್ಲ. ಅದಕ್ಕಾಗಿ ಈ ದೀಪಾವಳಿ ಹಬ್ಬ ಖಂಡಿತವಾಗಿ ಪ್ರತಿಯೊಂದು ಮನೆಯಲ್ಲಿ ಹಬ್ಬದ ಸಂಭ್ರಮವನ್ನು ಮೂಡಿಸಿದೆ. ಪ್ರತಿಯೊಬ್ಬರ ಮನೆಗಳಲ್ಲಿ ಈ ಹಬ್ಬದ ಸಂಭ್ರಮ ಮನೆ ಮಾಡಲಿ. ಮಾತ್ರವಲ್ಲ, ಈ ಸಮಾಜದಲ್ಲಿ ಇವತ್ತೇನು ಅಡೆತಡೆಗಳಿವೆ, ನಮಗೆ ಬೆರೆಯಲಿಕ್ಕೆ ಅಡೆತಡೆಗಳಿವೆ, ಅದನ್ನು ಹೋಗಲಾಡಿಸುವಂಥ ಕೆಲಸ ಕೂಡ ಸಾಕಷ್ಟು ಸಂಘಟನೆಗಳು ಮಾಡ್ತಾ ಇವೆ. ನಾವು ಕೂಡ ಮಾಡೋಣ. ಈ ಒಂದು ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಮುಂದಿನ ನಮ್ಮ ಮಕ್ಕಳ ಒಂದು ಭವಿಷ್ಯದ ಹಿತದೃಷ್ಟಿಯಿಂದ ನಾವು ಇತರ ಮನುಷ್ಯರೊಡನೆ ಮತ್ತು ಪ್ರಕೃತಿಯೊಂದಿಗೆ, ಇದು ಅತಿ ಅಗತ್ಯ, ನಾವು ಖಾಲಿ ಮನುಷ್ಯರೇ ಬದುಕಿದ್ರೆ ಸಾಲದು, ಇತರ ಜೀವಿಗಳನ್ನು ಗೌರವಿಸುವ ಕೆಲಸ ಕೂಡ ಆಗಬೇಕು. ಇತರ ಜೀವಿಗಳೊಂದಿಗೆ ಸೌಹಾರ್ದತೆಯಿಂದ, ಮನುಷ್ಯರೊಂದಿಗೆ ಸೌಹಾರ್ದತೆಯಿಂದ, ಒಟ್ಟಾಗಿ ಪ್ರಕೃತಿಯೊಂದಿಗೆ ಸೌಹಾರ್ದತೆಯಿಂದ ಬದುಕಿದ್ರೆ ಖಂಡಿತ ನಮ್ಮ ಹಬ್ಬಕ್ಕೆ ಒಂದು ಅರ್ಥ ಇದೆ. ನಿನ್ನೆ ನಾವು ಜಲ ದೀಪಾವಳಿ ಆಚರಿಸಿದ್ವಿ ದೇಶದಾದ್ಯಂತ. ಸ್ವಸಹಾಯ ಸಂಘದ ಸದಸ್ಯರನ್ನು ನಾವು ಜಲ ಶುದ್ಧೀಕರಣ ಘಟಕಕ್ಕೆ ಕರ್ಕೊಂಡು ಹೋಗಿದ್ವಿ. ಯಾಕೆಂತ ಹೇಳಿದರೆ, ಮಹಿಳೆಯರು ಹೆಚ್ಚಾಗಿ ನೀರಿನ ವಿಷಯದಲ್ಲಿ, ನೀರನ್ನು ಬಳಕೆ ಮಾಡೋ ವಿಚಾರದಲ್ಲಿ ಮಹಿಳೆಯರು ಯಾವಾಗಲೂ, ಯಾಕಂತ ಹೇಳಿದರೆ ಅದು ತಾರತಮ್ಯ ಅನಿಸ್ಬಹುದು, ಆದರೂ ಕೂಡ ಮನೆಯಲ್ಲಿ ಎಲ್ಲ ನೀರನ್ನು ಬಳಸುವವರು ಹೆಚ್ಚಾಗಿ ಮಹಿಳೆಯರು ಅಂಥೇಳಿ ಪುರುಷರು ಬಳಸೋದಿಲ್ಲ ಅಂತಲ್ಲ. ಯಾಕೆಂದರೆ ಅಡುಗೆ ಮಾಡೋದು, ಬಟ್ಟೆ ಒಗೆಯೋದು, ಮನೆ ಕ್ಲೀನು ಎಲ್ಲ ಅವರಿಗೆ, ಮಹಿಳೆಯರಿಗೆ ಅಂತ ಒಂದು ಕೂಡಿ ಇಟ್ಟಿದ್ದಾರೆ ಆ ಕೆಲಸಗಳನ್ನು. ಅದಕ್ಕಾಗಿ ಅವರಿಗೆ ಹೇಳುದು ಅಂತೇಳಿ ಪುರುಷರು ಕೂಡ ಬಳಸ್ತಾರೆ. ಈಗ ನಾವು ಫ್ರಾಂಕಿ ಅವರು ಬರುವಾಗ ಮಾತಾಡ್ತಾ ಬಂದ್ವಿ, ಪುರುಷರು ಕೂಡ ತಮ್ಮ ಕಾರ್ ತೊಳಿಬೇಕಾದ್ರೆ ಪೈಪನ್ನು ಹಿಡ್ಕೊಂಡು ನೀರು ಬಿಟ್ಟು
ಗಡ್ಡ ತೆಗಿಬೇಕಾದ್ರೆ ಟ್ಯಾಪ್ ಆನ್ ಇಟ್ಟು ಗಡ್ಡ ತೆಗೆಯುವುದು, ಬ್ರಷ್ ಮಾಡಬೇಕಿದ್ರೆ ಟ್ಯಾಪ್ ಆನ್ ಇಟ್ಟು ಬ್ರಷ್ ಮಾಡೋದು, ಎಷ್ಟು ನೀರು ಹೋಗ್ತಾ ಉಂಟು. ಆ ಹನಿ ಹನಿ ನೀರನ್ನು ನಾವು ನಿನ್ನೆ ಹೋಗಿದ್ವಿ, ನಾನು ನದಿಯಲ್ಲಿ ನೋಡಿದರೆ ಕೊಳಕು ತುಂಬಿದೆ, ಅಷ್ಟು ಕೊಳಕು ನೀರು. ಆ ನೀರನ್ನು ನಮಗೆ ನಮ್ಮ ಟ್ಯಾಪಿಗೆ ಬರುವಾಗ ಹನಿ ಹನಿ ಶುದ್ಧ ನೀರು ಮಾಡಿ ಕಳಿಸಬೇಕಾದ್ರೆ ಎಷ್ಟೊಂದು ಪ್ರಯತ್ನ ಆಗ್ತದೆ, ಅದನ್ನು ಮಹಿಳೆಯರಿಗೆ ತಿಳಿಯಪಡಿಸಲಿಕ್ಕಾಗಿ ನಿನ್ನೆ ಕಾರ್ಯಕ್ರಮ ಆಯಿತು, ಜಲ ದೀಪಾವಳಿ. ಈ ದೀಪಾವಳಿ ಕಾರ್ಯಕ್ರಮದ ಮೂಲಕ ನಾನು ಹೇಳುವುದಿಷ್ಟೇ, ನಾವು ಪ್ರಕೃತಿಯೊಟ್ಟಿಗೆ ಮತ್ತು ದೇವರು ನಮಗೆ ಕೊಟ್ಟಂತಹ ಈ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳು ಏನಿವೆ ಅವುಗಳನ್ನು ಮಿತವಾಗಿ ಬಳಸುವ ಮೂಲಕ ನೀರನ್ನು ಕೂಡ ವೇಸ್ಟ್ ಮಾಡದೆ, ಯಾಕಂದರೆ ಇವತ್ತು ನೀರಿದೆ, ನಾಳೆ ಇರ್ಬೋದು, ನಾಡಿದ್ದು ಇರ್ಬೋದು, ಆಮೇಲೆ ಕೆಲವು ಸಮಯದ ನಂತರ ಇಲ್ಲ ಗೊತ್ತಿಲ್ಲ, ಮಳೆ ಕೂಡ ಕಡಿಮೆ ಆಗಿದೆ, ನೀರಿನ ಅಲ್ಲಿ ಶೇಖರಣೆ ಕೂಡ ಕಡಿಮೆ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡಕ್ಕೆ ಇಷ್ಟರವರೆಗೆ ಬರಲಿಲ್ಲ, ಬರುವುದಿಲ್ಲ ಅಂತೇಳಿ ಯಾವ ಗ್ಯಾರಂಟಿ ಕೂಡ ಇಲ್ಲ. ಅದಕ್ಕಾಗಿ ನಾವು ತಯಾರಾಗಬೇಕು, ಈಗಲೇ ನಮ್ಮ ಮಕ್ಕಳಿಗೂ ಕಲಿಸಿಕೊಡ್ಬೇಕು, ಯಾವುದೇ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ವೇಸ್ಟ್ ಮಾಡದಾಗೆ, ಎಷ್ಟು ಬೇಕು ಅಷ್ಟೇ ಬಳಸುವುದು, ವೇಸ್ಟ್ ಮಾಡದಾಗೆ ನಾವು ಒಂದು ವೇಳೆ ಜಾಗ್ರತೆ ವಹಿಸಿದರೆ ಖಂಡಿತ ನಮ್ಮ ಹಬ್ಬಕ್ಕೆ ಕೂಡ ಅರ್ಥ ಇದೆ ಅಂತ ಹೇಳುತ್ತಾ, ಈ ದೀಪಾವಳಿ ಹಬ್ಬ ನಮಗೆಲ್ಲರಿಗೂ, ನಮ್ಮ ಕುಟುಂಬಗಳಿಗೂ, ನಮ್ಮ ಕುಟುಂಬದ ಸದಸ್ಯರಿಗೂ ಮತ್ತು ಈ ಸಮಾಜದಲ್ಲಿರುವ ಎಲ್ಲರಿಗೂ ಮನಸ್ಸುಗಳಿಗೆ ಬೆಳಕನ್ನು ನೀಡುವ ಹಬ್ಬವಾಗಲಿ, ಪ್ರತಿ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ನೆಲೆಸುವಂತಹ ಒಂದು ಹಬ್ಬವಾಗಲಿ, ಸಮಾಜದಲ್ಲಿ ಎಲ್ಲರನ್ನು ಸಮಾನತೆಯಿಂದ ಕಾಣುವಂತಹ ಒಂದು ಹಬ್ಬ ಆಗಲಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧರ್ಮದ ಮಧ್ಯೆ ಪುಣಚಿತ್ನ ಗೋಡೆನ ಹುಡತದು ನಮ್ಮ ಸೌಹಾರ್ದಡು ಈ ಒಂಜಿ ದೀಪಾವಳಿದ ಪುಡ್ತದು. ಈ ದೀಪ ಎಂಚಾರಲ್ಲ ಅಂಚೆ ನಮ್ಮ ಜೀವನಡ್ಲ ಅರಡು ಪನ್ಪುಣಂಚಿತ್ನ ಒಂದು ಎಡ್ಡೆ ವಿಚಾರಧಾರಣೆ ಪಣ್ಣಂಚಿತ್ನ ಶ್ರೀಮತಿ ಐರಿನ್ ರೆಬೆಲೋ ಮೇರೆಗೆ ಸೊಲ್ಮೆ ಸಂದ ಒಂದು ನಮ್ಮ ಎಣಿತ ಮಲ್ಲಬಿನ್ನೆರೈನಂಚಿತ್ನ ಸಿದ್ಧ ಸುರೇಶ್ ಭಟ್ನಗರ ಉಪಾಧ್ಯಕ್ಷರು ಶ್ರೀ ಚೀರುಂಬೆ ಭಗವತಿ ಕ್ಷೇತ್ರ ಉಳ್ಳ ಮೇರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರು ಮೇರೆ ವೇದಿಕೆಗೆ ಮೊಗಡೆದುಕೊಂದುಲ್ಲೆ ಸುರೇಶಣ್ಣ ಅಂಚನೆಣಿತ ವಿಶೇಷವೈನಂಚಿತ್ನ ಕಾರ್ಯಕ್ರಮ ನಮ್ಮ ಸೌಹಾರ್ದ ಸಂದೇಶಗಾದ ನಾವು ಮಾತೆಲ್ಲ ಕಾತೊಂದಿಲ್ಲ. ಹಿರಿಯರು ಯಕ್ಷಗಾನ ಕಲಾವಿದರು ಯಕ್ಷಗಾನಡು ಬೇರೆ ಬೇರೆ ರೀತಿಡ್ ಬೆಂದಿನಾರು ಅದ್ಭುತವೈನ ಅರ್ಥಗಾರಿಕೆದ ಮೂಲಕ ನಂಗೆ ಮಾತ್ರೆಗಳ ಮನ ಮುಟ್ಟಲೆಗ ಪಾತಿರಂಚಿದ್ನ ಶ್ರೀ ಸರ್ಪಂಗಳ ಈಶ್ವರ ಭಟ್ರು ನಿವೃತ್ತ ಪ್ರಾಂಶುಪಾಲರು ಕೇಂದ್ರೀಯ ವಿದ್ಯಾಲಯ ಮೆರೆದಿತ್ತೆ ಸೌಹಾರ್ದ ಸಂದೇಶ. ಓಂ ಸ್ವಸ್ತಿ. ತುಂಬಿದ ಸಭೆಗೆ ವಂದನೆಗಳು. ಧರ್ಮ ಯಾವುದೇ ಆಗಲಿ, ಜಾತಿ ಯಾವುದೇ ಆಗಲಿ, ಆದರೆ ನಾವು ಈ ನೆಲದ ಮಕ್ಕಳು ಅಂತಾದಾಗ ಒಂದು ನೆಲದಲ್ಲಿ ಬದುಕುವಂತಹ ಮಕ್ಕಳು ಯೋಚಿಸುವಂತಹ ವಿಧಾನವೂ ಒಂದೇ. ಎರಡು ಸಂದೇಶಗಳನ್ನು ನಾವು ಕೇಳಿದೆವು. ಆ ಎರಡೂ ಸಂದೇಶಗಳಲ್ಲಿ ದೀಪಾವಳಿಯಲ್ಲಿ ಬೆಳಗಬೇಕಾದ್ದು ದೀಪ ಅಲ್ಲ, ಬೆಳಗಬೇಕಾದ್ದು ಮನಸ್ಸು ಎನ್ನುವುದನ್ನು ಒತ್ತಿ ಹೇಳಿದರು. ನಮ್ಮ ಒಂದು ಮನಸ್ಸು ಬೆಳಗಿತು ಅಂತಾದರೆ ಹಾಗಾದರೆ ನಾವು ಕಲಿಯುವ ಪಾಠ ಏನು? ಒಂದು ದೀಪದಿಂದ ಇನ್ನೊಂದು ದೀಪವನ್ನು ನಾವು ಹಚ್ಚಬಲ್ಲೆವಾದರೆ ಒಂದು ಮನಸ್ಸಿನ ಬೆಳಕಿನಿಂದ ಇನ್ನೊಬ್ಬನ ಮನಸ್ಸಿನಲ್ಲಿಯೂ ಬೆಳಕು ಮೂಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲವೇ? ದೀಪಾವಳಿಯ ಆಚರಣೆಯ ಉದ್ದೇಶವೇ ಅದು. ಮಧ್ಯೆ ಗೋಡೆಗಳಿವೆ, ಆ ಗೋಡೆಯಲ್ಲೂ ಆ ಕಡೆಗೆ ಒಂದು ಧರ್ಮ ಇದೆ, ಗೋಡೆಯ ಈ ಕಡೆಗೊಂದು ಧರ್ಮ ಇದೆ. ಆದರೆ ಗೋಡೆಯ ಆ ಕಡೆಯಲ್ಲಿರುವ ಕೋಣೆಯಲ್ಲಿರುವುದು ಬೆಳಕು, ಈ ಕಡೆಯಲ್ಲಿರುವ ಕೋಣೆಯಲ್ಲಿರುವುದು ಬೆಳಕು. ಬೆಳಕಿಗೆ ಯಾವ ಜಾತಿಯೂ ಇಲ್ಲ, ಯಾವ ಪಂಥವೂ ಇಲ್ಲ, ಯಾವ ಧರ್ಮವೂ ಇಲ್ಲ. ಬೆಳಕಿನ ಸ್ವರೂಪ ಒಂದೇ, ಬೆಳಕಿನ ಉದ್ದೇಶ ಒಂದೇ, ಅದು ಕತ್ತಲೆಯನ್ನು ನಿವಾರಿಸುವುದು ಮಾತ್ರ. ಕಣ್ಣಿಗೆ ಕಾಣುವಂತಹ ಕತ್ತಲೆಯನ್ನು ಈ ಬೆಳಕು ನಿವಾರಿಸಬಹುದಾದರೆ ನಮ್ಮ ಜನಮಾನಸದಲ್ಲಿ ಜನಜೀವನದಲ್ಲಿ ಇರುವಂತಹ ಕತ್ತಲೆಯನ್ನು ಮನದ ಬೆಳಕು ನಿವಾರಿಸಬಲ್ಲದು. ನಮ್ಮ ಐರಿನ್ ಮೇಡಮ್ನವರು ಬಹಳ ಸುಂದರವಾಗಿ ಹೇಳಿದರು. ಕಷ್ಟದಲ್ಲಿರುವವನಿಗೆ ಒಂದು ಸಹಾಯ ಹಸ್ತವನ್ನು ನೀಡುವಂಥದ್ದು ಅದು ಮನದ ಬೆಳಕು. ಬಸ್ಸಿನಲ್ಲಿ ಪ್ರಯಾಣ ಮಾಡ್ತೇವೆ, ವೃದ್ಧರೊಬ್ಬರು ಬಸ್ಸಿಗೆ ಆಗತಾನೆ ಹತ್ತಿದ್ದಾರೆ,
ಅವರಿಗೆ ಕುಳಿತುಕೊಳ್ಳುವುದಕ್ಕೆ ಆಸನ ಇಲ್ಲ, ನಾವು ಎದ್ದು ಅವರಿಗೆ ನಮ್ಮ ಆಸನವನ್ನು ಬಿಟ್ಟು ಕೊಡಬಲ್ಲೆವಾದರೆ ಅದು ಮನಸ್ಸಿನ ಬೆಳಕು. ದುಃಖದಲ್ಲಿ ಒಬ್ಬನಿದ್ದಾನೆ, ಅವನ ಹತ್ತಿರ ಹೋಗಿ ಸಾಂತ್ವನದ 4 ನುಡಿಗಳನ್ನು ಆಡಿ ಅವನ ಕಣ್ಣೀರನ್ನು ನಾವು ಕಡಿಮೆ ಮಾಡಬಲ್ಲೆವಾದರೆ ಅದು ಮನಸ್ಸಿನ ಬೆಳಕು. ಹೀಗೆ ಮನಸ್ಸಿನ ಬೆಳಕನ್ನು ಬೀರುವ, ಮನಸ್ಸಿನ ಬೆಳಕನ್ನು ತೋರುವ ಅನೇಕ ಪ್ರಸಂಗಗಳು, ಅನೇಕ ಸನ್ನಿವೇಶಗಳು ನಮಗೆ ನಿತ್ಯ ಕಾಣುತ್ತಾ ಇರುತ್ತವೆ. ಅಂತಹ ಸಂದರ್ಭಗಳಲ್ಲೆಲ್ಲ ನಾವು ಈ ಹಬ್ಬದ ಆಚರಣೆಯನ್ನು ಸಾರ್ಥಕಪಡಿಸಿಕೊಳ್ಳುವಂಥದ್ದು ಅದೇ ರೀತಿಯಲ್ಲಿ. ನಮ್ಮ ಜನಾಬ್ ಸಯೀದ್ ಸಾಹೇಬರು ಬಹಳ ಸುಂದರವಾಗಿ ಒಂದು ಉದಾಹರಣೆಯನ್ನು ಕೊಟ್ಟರು. ಈ ಜಾನುವಾರುಗಳು ಯಾವ ರೀತಿಯಲ್ಲಿ ಉಪಕಾರವನ್ನು ಮಾಡುತ್ತವೆ, ಒಂದು ಹಸುವಾದರೂ ಕೂಡ ಹಾಲನ್ನು ಕೊಡುವುದರ ಮೂಲಕವಾಗಿ ಜನೋಪಯೋಗಿಯಾಗುತ್ತದೆ ಮತ್ತು ಅನೇಕ ವಿಧದಲ್ಲಿ ಹಾಲಿನಿಂದ ಹಸುವಿನಿಂದ ಪ್ರಯೋಜನಗಳಿವೆ. ಆದರೆ ಮನುಷ್ಯನಿಂದ ಏನು ಪ್ರಯೋಜನ ಇದೆ? ಅವನ ಶರೀರದ ಯಾವ ಭಾಗವು ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ. ಆಗ ನನಗೆ ನಮ್ಮ ಹಿರಿಯರು ಹೇಳ್ತಾ ಇದ್ದಂತಹ ಒಂದು ಮಾತು ನೆನಪಾಗುವುದು. ಹಾಲಾಗಬಹುದು, ಮನುಷ್ಯನು ಹಾಲನ್ನು ಕೊಡಬಹುದು. ಹೇಗೆ? ಅವನ ಮನಸ್ಸು ಹಾಲಾಗಿರ್ತದೆ. ಒಬ್ಬ ಸದ್ಗೃಹಸ್ಥನನ್ನು, ಒಳ್ಳೆಯ ಮನುಷ್ಯನನ್ನು ಕಂಡು ಹಿಂದೆ ಆಡಿಕೊಳ್ಳುವುದಿತ್ತು. ಆರ್ನ ಮನಸ್ಸು ಪೇರ್ದ ಲೆಕ್ಕ ಎಟ್ಟೆನ್ನರ ಮಾನಿ. ಬಹುಮಂದಿ ಹಿರಿಯರದನ್ನು ಕೇಳಿರಬಹುದು. ಹಾಗಾದರೆ ಹಾಲಿನಂತಹ ಮನಸ್ಸಿರುವುದು ಅಂದರೆ ಅದು ಎಂತಹ ಆದರ್ಶಪೂರ್ಣವಾದ ಮಾತು. ಆ ಹಾಲನ್ನು ಕೊಡುವುದಕ್ಕೆ ನಮಗೆ ಯಾವಕ್ಕೆ ಸಾಧ್ಯ ಆಗುವುದಿಲ್ಲ. ಆಗ ಸ್ವಲ್ಪ ಮುಂದುವರಿದು ಕೇವಲ ಹಾಲಲ್ಲ, ಅದನ್ನು ಇನ್ನೂ ಉತ್ತಮವಾಗಿ ಮಾಡಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಹಾಲು ಎಂದಾಗ ನಮಗೆ ವ್ಯಾವಹಾರಿಕವಾದಂತಹ ದೃಷ್ಟಿಯು ಬಂದು ಬಿಡ್ತದೆ. ಹಾಲನ್ನು ನಾವು ಕೊಂಡು ಹೋಗುತ್ತೇವೆ ಇನ್ನೊಬ್ಬನಿಗೆ ಕೊಡುವುದಕ್ಕಾಗಿ. ಆದರೆ ಮನೆಯಿಂದ ಹೊರಟಾಗ ಹಾಲೆಷ್ಟಿತ್ತೋ ಅಲ್ಲಿ ಹೋಗಿ ಕೊಡುವಾಗ ಹಾಲು ಸ್ವಲ್ಪ ಹೆಚ್ಚಾಗಿರ್ತದೆ. ಹೀಗೆ ಹಾಲು ತನ್ನ ರೂಪವನ್ನು ಬದಲಾಯಿಸಿಕೊಳ್ತದೆ. ಅದಕ್ಕೆ ನೀರು ಸೇರಿದರೆ, ಹಾಲಿಗೆ ನೀರು ಸೇರಿದರೂ ಒಂದೇ, ನೀರಿಗೆ ಹಾಲು ಸೇರಿದರೂ ಒಂದೇ. ಆಗ ಹಾಲಿನ ಗುಣವತ್ತತೆ ಕಡಿಮೆಯಾಗುತ್ತದೆ, ಅದು ಕಲಬೆರಕೆಯಾಗುತ್ತದೆ. ಆವಾಗ ಶುದ್ಧ ಹಾಲನ್ನು ಆ ನೀರಿನಲ್ಲಿ ಕಾಣುವುದು ಸಾಧ್ಯ ಆಗುವುದಿಲ್ಲ. ಅದಕ್ಕೆ ದೀಪಾವಳಿಯ ದಿವಸ ನಾವು ಮಾಡಬೇಕಾದ್ದು ಅಷ್ಟೇ ಚಿಂತನೆ ಅಲ್ಲ. ಹಾಗಾದರೆ ಏನು? ಹಾಲನ್ನು ನೀರಿನಲ್ಲಿ ಮುಳುಗದ ಹಾಗೆ ಮಾಡುವುದಕ್ಕೆ ಸಾಧ್ಯವೇ? ಹಾಲನ್ನು ನೀರಿನ ಜೊತೆಗೆ ಸೇರಿ ಹೋಗದ ಹಾಗೆ ಮಾಡುವುದಕ್ಕೆ ಸಾಧ್ಯವೇ? ಸಾಧ್ಯ. ಹಾಲಿಗೆ ಹೆಪ್ಪು ಹಾಕಿ ಅದನ್ನು ಮೊಸರಾಗಿ ಮಾಡಿ ಅದನ್ನು ಮಥಿಸಿ ಅದರಲ್ಲಿ ಸಿಗುವ ಬೆಣ್ಣೆಯನ್ನು ತೆಗೆದು ನೀರಿನಲ್ಲಿಡೋಣ. ಆ ನೀರಿಗೆ ಬೆಣ್ಣೆ ಸೇರುವುದಿಲ್ಲ, ಬೆಣ್ಣೆಗೂ ನೀರು ಸೇರಿಕೊಳ್ಳುವುದಿಲ್ಲ. ಹಾಗೆ ಮನಸ್ಸು ಕೇವಲ ಹಾಲಾದರೆ ಸಾಲದು, ಮನಸ್ಸು ನವನೀತವಾಗಬೇಕು, ಅದು ಬೆಣ್ಣೆಯಾಗಬೇಕು. ಬೆಣ್ಣೆ ಎನ್ನುವುದು ಸ್ನೇಹದ ಸ್ವರೂಪ. ಬೆಣ್ಣೆಗೆ ಬೊಳ್ ನೆಯ್ ಅಂತ ತುಳುವಿನಲ್ಲಿ ಹೆಸರು. ಆ ನೆಯ್ ಎನ್ನುವಂತಹ ಶಬ್ದ ನೇಹ ಎನ್ನುವುದರಿಂದ ಬಂದದ್ದು. ನೇಹ ಅಂದರೆ ಅದು ಸ್ನೇಹವೇ, ಅದರದ್ದೇ ಇನ್ನೊಂದು ರೂಪ. ಆದ್ದರಿಂದ ಎಣ್ಣೆಯಾಗಲಿ ಬೆಣ್ಣೆಯಾಗಲಿ ಅದು ಸ್ನೇಹದ ರೂಪವೇ. ಆದ್ದರಿಂದ ಮನಸ್ಸಿನ ಬೆಳಕು ಅಂದರೆ ನಾವು ಹಂಚುವಂತಹ ಸ್ನೇಹ, ಅದನ್ನು ನಾವು ಹಂಚುತ್ತೇವೆ. ಒಳ್ಳೆಯದು ಎಲ್ಲಿ ಕಂಡರೂ ಸ್ವೀಕರಿಸ್ತೇವೆ. ಇಲ್ಲಿ ನನ್ನ ಪರಮ ಮಿತ್ರ ಅವರು ಸದಾಶಿವಾಳ್ವರು ಬಹಳ ಚಂದಕ್ಕೆ ಬಲೀಂದ್ರನನ್ನು ಕರೆದು, ಪೊಲಿಲೆಪ್ಪುನೆ, ಬಲೀಂದ್ರನ್ ಲೆಪ್ಪುನೆ, ಯಾವ ರೀತಿ ಕರೆದ್ರು ಅಂತಂದರೆ ಆ ಬಲೀಂದ್ರ ಎಲ್ಲಿದ್ರೂ ಕೂಡ ಬರಬೇಕು, ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ಆ ರೀತಿಯಲ್ಲಿ ನಾವು ಆದರದಿಂದ ಪ್ರೀತಿಯಿಂದ ಕರೆಯುತ್ತೇವೆ. ಯಾರನ್ನು? ಎಷ್ಟೋ ದಶಮಾನ, ಶತಮಾನ, ಸಹಸ್ರಮಾನ ಅಲ್ಲ, ಯುಗದ ಹಿಂದೆ ಆಗಿ ಹೋದಂತಹ ಒಬ್ಬ ವ್ಯಕ್ತಿ, ಅವನೇ ಬಲೀಂದ್ರ. ಅವನನ್ನು ನಾವು ಕರಿಬೇಕು ಅಂತಾದರೆ ಆವಾಗ ಸಂಪತ್ ಸಮೃದ್ಧಿಯೂ ಬೇಕು. ಅಂಗಳದಲ್ಲಿರುವಂತಹ ಬೆಳೆ ಮನೆಗೆ ಬಂದಿರ್ತದೆ,
ಮನೆ ತುಂಬಿರ್ತದೆ. ಅಂತಹ ಸಮೃದ್ಧಿಯ ಸ್ಥಿತಿಯಲ್ಲಿ ನಾವು ಅವನನ್ನು ಕರೆಯುತ್ತೇವೆ. ಯಾಕಂದರೆ ಅವನೂ ಕೂಡ ತನ್ನ ಪ್ರಜೆಗಳ ಸಮೃದ್ಧಿಯನ್ನೇ ನೋಡಲಿಕ್ಕೆ ವರ್ಷಕ್ಕೊಮ್ಮೆ ಬರ್ತಾನೆ ಬಲೀಂದ್ರ. ಹಾಗೆ ಬಲೀಂದ್ರನನ್ನು ಕರೆದಂತಹ ಈ ವೇದಿಕೆಯಲ್ಲಿಯೂ ಒಳ್ಳೆ ಬೆಳೆ ಉಂಟು. ವೇದಿಕೆಯಲ್ಲಿ ಸಾಕಷ್ಟು ಮಂದಿ ಅತಿಥಿಗಳು ಪ್ರಬುದ್ಧರು ಕುಳಿತುಕೊಂಡಿದ್ದಾರೆ. ಅದು ವೇದಿಕೆಯ ಬೆಳೆ. ಹಾಗೆ ಅಂತ ಮುಂದೆ ಇರುವ ಬೆಳೆಯೂ ಕೂಡ ಕಡಿಮೆ ಏನಲ್ಲ. ಅದು ಗದ್ದೆಯ ಬೆಳೆ, ಇದು ಅಂಗಳದಲ್ಲಿ ಬಂದು ತುಂಬಿದ ಬೆಳೆ. ಅಷ್ಟೇ ವ್ಯತ್ಯಾಸ, ಎರಡೂ ಒಂದೇ. ಅದು ನಾಳೆ ಇಲ್ಲಿಗೆ ಬರುವಂತಹದ್ದೇ. ಆ ಸಮೃದ್ಧಿಯ ಸಮಯದಲ್ಲಿ ಬಲೀಂದ್ರನನ್ನು ಕರೆಯುವಾಗ ನಾವು ಸ್ವಲ್ಪವೂ ಯೋಚನೆ ಮಾಡುವುದಿಲ್ಲ. ಬಲೀಂದ್ರ ಯಾರು, ಯಾವ ಕುಲದವ? ಯೋಚನೆ ಮಾಡಿದರೆ ಅವ ಅಸುರಪತಿ, ಅವ ಒಬ್ಬ ರಾಕ್ಷಸ. ಆದರೆ ಅವನು ಏನು ಈ ಲೋಕಕ್ಕೆ ಕೊಟ್ಟನೋ, ತನ್ನ ಪ್ರಜೆಗಳಿಗೆ ಯಾವ ಸಮೃದ್ಧಿ, ಯಾವ ರೀತಿಯದಾದಂತಹ ನೆರವನ್ನು ಒದಗಿಸಿದನೋ, ಆ ಬಲೀಂದ್ರನಲ್ಲಿ ಏನು ಒಳ್ಳೆಯತನ ಇತ್ತೋ, ಆಗ ಅವನ ಕುಲಗೋತ್ರಗಳನ್ನು ನಾವು ಮರೆತು ಬಿಡ್ತೇವೆ. ಆವಾಗ ಅವ ನಮ್ಮವನೇ ಆಗುತ್ತಾನೆ. ದೇವತಾ ವಿರೋಧಿಯಾದಂತಹ ಬಲೀಂದ್ರ, ಬಲಿಚಕ್ರವರ್ತಿ, ನಮ್ಮ ತುಳುನಾಡಿಗೆ ಬಂದು ಅವ ಒಳ್ಳೆಯವ. ಅವನಲ್ಲಿ ಒಳ್ಳೆಯ ಮನಸ್ಸಿದೆ, ಅವನಲ್ಲಿ ಮನಸ್ಸಿನ ಬೆಳಕಿದೆ. ಯಾರ ಮನಸ್ಸು ಒಳ್ಳೆಯದೋ, ಯಾರ ಮನಸ್ಸು ಬೆಳಕಾಗಿದೆಯೋ ಅಂತಹವರನ್ನು ಎಲ್ಲರೂ ಒಪ್ಪಿಕೊಳ್ತಾರೆ, ಎಲ್ಲರೂ ಸ್ವೀಕರಿಸ್ತಾರೆ. ಎಲ್ಲಿ ಸಿಹಿ ಇದೆಯೋ ಅಲ್ಲಿಗೆ ತಾನಾಗಿ ಅದನ್ನು ಅನುಸರಿಸಿ ಅದನ್ನು ತಿನ್ನುವುದಕ್ಕೆ ಅಂತ ಬರುವ ಹಾಗೆ ಅದೊಂದು ಆಕರ್ಷಣೆ ಅದು. ಹಾಗಾಗಿ ಬಲೀಂದ್ರ ಬಂದಾಗ ನಾವು ಅವನನ್ನು ಆದರದಿಂದ ಎದುರುಗೊಳ್ಳುತ್ತೇವೆ, ಅವನನ್ನು ಸ್ವಾಗತಿಸ್ತೇವೆ. ಅದೇ ರೀತಿಯಲ್ಲಿ ಗೌರವಪೂರ್ವಕವಾಗಿ ಅವನನ್ನು ಕಳುಹಿಸಿಕೊಡ್ತೇವೆ. ಮುಂದಿನ ವರ್ಷ ಬಾ ಎನ್ನುವ ಹಾಗೆ. ಎಂತಹ ಒಂದು ಆದರ್ಶಪೂರ್ಣವಾದ ವಿಷಯ ಅದು. ಆ ಕತೆ ಇದನ್ನು ನೋಡಿದರೆ ನಮ್ಮಲ್ಲಿಯೂ ಕೂಡ ಅನೇಕ ಮಂದಿ ಬೇರೆ ಬೇರೆ ಅಧಿಕಾರದ ಸ್ಥಾನಗಳಲ್ಲಿ ಇರ್ತಾರೆ. ಆಗ ಅವರು ಮಾಡಿದ ಕೆಲಸ, ಆ ಕೆಲಸ ಒಳ್ಳೆಯದು ಹೌದು ಅಂತಾದರೆ ಎಷ್ಟೋ ವರ್ಷಗಳು ಕಳೆದ ಮೇಲೆ ಜನ ನೆನಪಿಸಿಕೊಳ್ತಾರೆ. ಈ ಕೆಲಸ ಇಂತಹವರು ಶಾಸಕರಾಗಿದ್ದಾಗ ಆದದ್ದು, ಅದನ್ನು ಜನ ಮರೆಯುವುದಿಲ್ಲ. ಇವತ್ತು ಯಾವುದೋ ಒಂದು ವಾಟ್ಸಪ್ಪಿನ ಒಂದು ಗ್ರೂಪಿನಲ್ಲಿ ಸಿಂಗಾಪುರದ ಪ್ರಧಾನಮಂತ್ರಿಯವರು ಮಾತಾಡ್ತಾ ಇದ್ದಂತಹ ವಿಷಯ ಅದು. ಹೆಮ್ಮೆಯಿಂದ ಹೇಳಿಕೊಳ್ತಾರೆ, ಜಗತ್ತಿಗೂ ಗೊತ್ತಿದೆ ಯಾವುದದು ಸಿಂಗಾಪುರ ಎನ್ನುವಂಥದ್ದು ಇಟ್ಸ್ ಎ ಕ್ಲೀನ್ ಸಿಟಿ ಅಂತ. ಅದು ಕ್ಲೀನ್ ಸಿಟಿ ಯಾಕೆ ಅಂತ ಅವರು ಹೇಳುವುದು, ಅಡ್ಮಿನಿಸ್ಟ್ರೇಷನ್ ಇಸ್ ಕ್ಲೀನ್, ವಿ ಆರ್ ಕ್ಲೀನ್. ನಮ್ಮ ಮನಸ್ಸು ಶುದ್ಧವಾದಾಗ ನಮ್ಮ ಸುತ್ತಮುತ್ತವೂ ಕೂಡ ಶುದ್ಧವಾಗಿರ್ತದೆ. ಕಸ ತುಂಬಿರುವುದಿಲ್ಲ. ಆ ಕಸ ನೋಡುವುದಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಆವಾಗ ನಮ್ಮ ಮಾತಿನಲ್ಲಿ ಕಸ ಕಾಣುವುದಿಲ್ಲ, ನಮ್ಮ ವ್ಯವಹಾರದಲ್ಲಿ ಕಸ ಕಾಣುವುದಿಲ್ಲ. ಎಲ್ಲ ಕಡೆ ಆ ಶುದ್ಧತೆಯೇ ಕಾಣುತ್ತದೆ. ಅಂತಹ 100% ಶುದ್ಧತೆ ಅಲ್ಲಿಯ ಅಡ್ಮಿನಿಸ್ಟ್ರೇಷನ್ನಲ್ಲಿದೆ. ಆದ್ದರಿಂದ ಅಲ್ಲಿಯ ನಗರದಲ್ಲಿಯೂ ಅದನ್ನು ಕಾಣುತ್ತೇವೆ. ಅದನ್ನು ವಿಸ್ತರಿಸ್ತಾ ಹೋಗುವಾಗ ಅವರು ಇನ್ನೊಂದು ಕೊಟೇಶನ್ ಕೊಟ್ಟರು. ಏನದು ಕೊಟೇಶನ್? ನಾವು ಇಷ್ಟೆಲ್ಲ ಸಾಧನೆಗಳನ್ನು ಮಾಡ್ತೇವೆ, ಕಾಮ ಕಾಂಚನದ ಹಿಂದೆ ಓಡ್ತಾ ಇದ್ದೇವೆ. ಅಂದರೆ ಎಷ್ಟು ಮಾಡಿದರೂ ಸಾಕಾಗುವುದಿಲ್ಲ ನಮಗೆ ಸಂಪತ್ತು ಇತ್ಯಾದಿಗಳೆಲ್ಲ. ಮತ್ತು ನಮ್ಮ ಸ್ಥಾನಮಾನಗಳನ್ನು ಹೆಚ್ಚಿಸಿಕೊಳ್ಬೇಕು, ರೆಪ್ಯುಟೇಷನ್. ಬಟ್ ರೆಪ್ಯುಟೇಷನ್ ಈಸ್ ನಾಟ್ ಪರ್ಮನೆಂಟ್ ಅಂತ ಹೇಳ್ತಾರವರು. ರೆಪ್ಯುಟೇಷನ್ ಈಸ್ ನಾಟ್ ಇವತ್ತು ಎತ್ತರದಲ್ಲಿದ್ದವ ನಾಳೆ ಆ ಸ್ಥಾನದಲ್ಲಿ ಇರದೇ ಹೋಗಬಹುದು, ಅವನಿಗೆ ಇನ್ನೊಂದೇ ಸ್ಥಿತಿ ಬರಬಹುದು. ಬಟ್ ಕ್ಯಾರೆಕ್ಟರ್ ಈಸ್ ಪರ್ಮನೆಂಟ್. ಒಂದು ಸ್ವಭಾವವನ್ನೊಬ್ಬ ಬೆಳೆಸಿಕೊಂಡ ಅಂತಾದರೆ ಆ ಸ್ವಭಾವ ಅದು ಯಾವತ್ತೂ ಬದಲಾಗುವುದಿಲ್ಲ. ಮತ್ತು ಆ ಸ್ವಭಾವಕ್ಕೆ ಲೋಕದಲ್ಲಿ ಯಾವತ್ತೂ ಬೆಲೆ ಇದೆ. ಯುಗದ ಹಿಂದೆ ಇದ್ದಂತಹ ಬಲೀಂದ್ರನನ್ನು ನಾವಿವತ್ತು ಸನ್ಮಾನಿಸ್ತೇವಲ್ಲ, ಅದು ನಮ್ಮ ಆದರ್ಶ, ಅದು ನಮ್ಮ ಹಬ್ಬದಲ್ಲಿ ಕಾಣುವಂತಹ ವೈಶಿಷ್ಟ್ಯ. ದೀಪಾವಳಿ ಎನ್ನುವಂಥದ್ದು ಕೇವಲ ಒಂದು ಹಬ್ಬ ಅಲ್ಲ, ಅದು ಬೇರೆ ಬೇರೆ ಹಬ್ಬಗಳಿವೆ, ನಾವು ಅದನ್ನು ಆಚರಿಸ್ತೇವೆ. ಆದರೆ ಉಳಿದದ್ದಕ್ಕೆಲ್ಲ ಹೆಸರುಗಳು ಬೇರೆ ಬೇರೆ ಇವೆ. ಆದರೆ ನಿಜವಾಗಿ ಹಬ್ಬ ಅಥವಾ ಪರ್ಬ ಎನ್ನುವ 2 ಅಕ್ಷರದಿಂದ ನಾವು ಹೇಳ್ತೇವೆ ಅಂತಾದರೆ ಅದರ ಉದ್ದೇಶ ದೀಪಾವಳಿಯೇ. ಪರ್ಬ ಏಪ ಅಂತ ಕೇಳಿದರೆ ದೀಪಾವಳಿಯನ್ನೇ ಉದ್ದೇಶಿಸಿ ಹೇಳುವಂಥದ್ದು. ಅದು ಹಬ್ಬ. ಹಬ್ಬ ಅಂದರೆ ಸಂಭ್ರಮ, ಹಬ್ಬ ಅಂದರೆ ಸಿಹಿ, ಹಬ್ಬ ಅಂದರೆ ಬೆಳಕು. ಆದರೆ ಯಾವುದೇ ಹಬ್ಬ ಆಚರಿಸಬೇಕು ಅಂತಾದರೂ, ಆ ಸಂಭ್ರಮ ಬರಬೇಕು ಅಂತಾದರೂ, ಆ ಸಿಹಿಯನ್ನು ತಿನ್ನುವ ಭಾವ ನಮ್ಮಲ್ಲಿ ಬಂದು
ನಮ್ಮ ಮೈ ಮನಕ್ಕೆ ಆ ಸಿಹಿ ಸೇರಬೇಕು ಅಂತಾದರೆ ಎಲ್ಲದಕ್ಕಿಂತ ಮೊದಲು ಮನಸ್ಸು ಸಿಹಿಯಾಗಬೇಕು. ಮನಸ್ಸು ಸಿಹಿಯಾಗಬೇಕು ಅಂತಂದರೆ ಮನಸ್ಸು ಶುದ್ಧವಾಗಬೇಕು. ಎಷ್ಟು ಆದರ್ಶವಾದ ಆಚರಣೆ ನೋಡಿ. ದೀಪಾವಳಿಯ ಮೊದಲನೇ ದಿವಸ ಆಗುವುದಕ್ಕೆ ಆಶ್ವಯುಜ ಮಾಸದ ಚತುರ್ದಶಿ ಎಂದೇ ಬರುವಂಥದ್ದದು. ನರಕ ಚತುರ್ದಶಿ ಅಂತ ನಾವು ಕರೆಯುತ್ತೇವೆ. ಹಿನ್ನೆಲೆಯ ಕಥೆ ಏನೇ ಇರಲಿ, ಆದರೆ ನಾವು ನಿತ್ಯ ಮಾಡುವಂತಹ ಕೆಲಸ ಸ್ನಾನ ಮಾಡುವುದು. ನಿತ್ಯ ಮಾಡ್ತೇವಲ್ಲ ಸ್ನಾನ. ಆದರೆ ನಿತ್ಯ ಮಾಡುವ ಆ ಸ್ನಾನವನ್ನೇ ವರ್ಷಕ್ಕೊಂದು ದಿನ ಹಬ್ಬದ ರೂಪದಲ್ಲಿ ಆಚರಿಸುವಂಥದ್ದು. ಸ್ನಾನವನ್ನು ಆಚರಿಸುವುದದು, ಸ್ನಾನ ಮಾಡುವುದಲ್ಲ. ಎಷ್ಟು ಸುಂದರವಾದಂತಹ ಕಲ್ಪನೆ. ಈಗ ಒಬ್ಬ ಸಂಗೀತ ಹಾಡುವಾಗ ಆ ಸಂಗೀತ ಹಾಡುವವನವನು ಕೇವಲ ಪದ್ಯವನ್ನು ಹಾಡುವುದಲ್ಲ, ಆ ಪದ್ಯವನ್ನು ಅವನು ಆಸ್ವಾದಿಸುವಂಥದ್ದು. ಅಂದರೆ ಯಾವಾಗ ಅದನ್ನು ಅವನು ಅನುಭವಿಸಿ ಹಾಡ್ತಾನೆಯೋ ಆವಾಗ ಅದು ಸುಂದರವಾಗುತ್ತದೆ. ದೀಪಾವಳಿಯ ದಿವಸ ಹಬ್ಬದ ಸ್ನಾನವನ್ನು ಮಾಡುವಾಗ ಅದನ್ನು ನಾವು ಅನುಭವಿಸ್ತೇವೆ. ಆ ಬಿಸಿ ನೀರನ್ನು ಹಂಡೆಯಿಂದ ತೆಗೆದು ತಲೆ ಮೇಲೆ ಸುರಿಯುತ್ತಾ ಇದ್ದಂತೆ ಆ ಹಗುರವಾದ ಭಾವ, ಅಂದರೆ ನಾವು ಅದರಲ್ಲಿ ತಲ್ಲೀನರಾಗಿದ್ದುಕೊಂಡು ಅದನ್ನು ಮಾಡಿದಾಗ ನಿಧಾನವಾಗಿ ನಮ್ಮ ಮೈ ಶುದ್ಧವಾಗುವುದನ್ನು, ಕೊಳೆಯೆಲ್ಲ ಕಳೆದು ಹೋಗುವುದನ್ನು ನಾವು ಅನುಭವಿಸಲಿಕ್ಕಾಗುತ್ತದೆ. ಮೈಯ ಕೊಳೆಯೆಲ್ಲ ಕಳೆದು ಹೋಗುತ್ತಾ ಇದ್ದಂತೆ ಅದರ ಜೊತೆಗೆ ಮನಸ್ಸಿನ ಕೊಳೆಯೂ ಕೂಡ ಕರಗುತ್ತಿರುವುದನ್ನು ನಾವು ಅನುಭವಿಸಬಲ್ಲೆವು. ಹೀಗೆ ಮೈ ಮನಸ್ಸುಗಳ ಕೊಳೆಯನ್ನು ಕಳೆದುಕೊಳ್ಳುವಂಥದ್ದು. ಮೈಯ ಕೊಳೆ ನಿತ್ಯ ಕಳೆಯುತ್ತೇವೆ, ಮನಸ್ಸಿನ ಕೊಳೆಯನ್ನು ಕಳೆಯುವುದಕ್ಕಿರುವಂತಹ ಹಬ್ಬ ಅದು ಮೀಪಿನ ಪರ್ವ. ಅದು ಸ್ನಾನದ ಹಬ್ಬ. ಆ ದಿವಸ ಚತುರ್ದಶಿಯ ದಿವಸ ಮಾಡ್ತೇವೆ. ಅದರ ಮರು ದಿವಸದ ಅಮಾವಾಸ್ಯೆಯ ಕತ್ತಲಿಗೆ ಸಿದ್ಧತೆ ಅದು. ಈ ಮನಸ್ಸು ಬೆಳಕಾಗಿರುವಂತಹದ್ದು. ಆದ್ದರಿಂದ ಮರು ದಿವಸದ ಅಮಾವಾಸ್ಯೆ ನಮಗೆ ಕತ್ತಲಾಗಿ ಕಾಣುವುದಿಲ್ಲ. ಅಮಾವಾಸ್ಯೆಯ ದಿವಸ ಆ ಕತ್ತಲನ್ನು ನಿವಾರಿಸ್ತೇವೆ. ಅದರ ಜೊತೆಗೆ ನಮ್ಮ ಮನಸ್ಸು ಕೂಡ ಬೆಳಗಿಕೊಂಡಿರ್ತದೆ. ಯಾವಾಗ ಒಳಗೆ ಬೆಳಕಿರ್ತದೆಯೋ ಆಗ ಮಾತ್ರ ಹೊರಗೂ ಕೂಡ ಬೆಳಕನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಅಂದರೆ ನಾವೂ ಕೂಡ ಆ ಬೆಳಕಿನಲ್ಲಿ ಮುಳುಗಿ ಹೋಗುತ್ತೇವೆ, ನಾವೇ ಬೆಳಕಾಗಿ ಬಿಡ್ತೇವೆ. ನಾವೇ ಬೆಳಕಾದಂತಹ ಆ ಸ್ಥಿತಿಯಲ್ಲಿ ಅದರ ಮರುದಿವಸ ಏನು ಬಲಿಪಾಡ್ಯಮಿ ಇದೆಯೋ ಆ ದಿವಸ ಬಲೀಂದ್ರನನ್ನು ನಾವು ಕರೆಯುತ್ತೇವೆ, ಅವನನ್ನು ಆರಾಧಿಸ್ತೇವೆ, ಪೂಜಿಸ್ತೇವೆ. ಅಂದರೆ ಎಲ್ಲವೂ ಒಂದರ್ಥದಲ್ಲಿ ಸಾಮಾಜಿಕವಾಗಿಯೇ ನಡೆಯುವಂತಹ ವಿಧಾನಗಳು. ಹೇಗೆ ಒಬ್ಬ ಯಾರನ್ನು ನಾವು ಗೌರವಿಸಬೇಕೋ ಅಂಥವನನ್ನು ಸಾಮಾಜಿಕವಾಗಿ ವೇದಿಕೆಗೆ ತಂದು ಕುಳ್ಳಿರಿಸಿ ಗೌರವಪೂರ್ವಕವಾಗಿ ಸನ್ಮಾನಿಸಿ ಕಳುಹಿಸ್ತೇವೋ ಆ ರೀತಿಯಲ್ಲಿ ವರ್ಷಕ್ಕೊಮ್ಮೆ ಕರೆಯುತ್ತೇವಲ್ಲ. ಉಳಿದ ಹಬ್ಬಗಳು ಹಾಗಲ್ಲ. ಗಣೇಶನ ಹಬ್ಬವೋ ನಾಗರ ಪಂಚಮಿಯೋ ದೇವತಾರಾಧನೆಯೇ ಅಲ್ಲಿ ಪ್ರಧಾನವಾದರೆ, ಈ 5 ದಿವಸ ನರಕ ಚತುರ್ದಶಿಯಿಂದ ತೊಡಗಿ ಭಗಿನಿ ತೃತೀಯ ಅಲ್ಲಿವರೆಗೆ ನಡೆಯುವ ಈ 5 ದಿನಗಳ ಹಬ್ಬಗಳ ಸಮುಚ್ಚಯ ಅಂತ ಹೇಳಬಹುದು. ಅದನ್ನು ಅಂದರೆ ಹಬ್ಬಗಳ ಸಾಲು, ಹಬ್ಬಗಳ ಸಮೂಹ, 5 ದಿನಗಳ ಹಬ್ಬ ಒಟ್ಟಾಗಿ. ಇದು ಸಾಮಾಜಿಕವಾದಂತಹ ಆಚರಣೆಯೇ ಮುಖ್ಯ. ಆದ್ದರಿಂದ ಎಲ್ಲರ ಜೊತೆಗೆ ಬೆರೆಯುವಂಥದ್ದು, ಅವರಿಗೆ ಸಿಹಿಯನ್ನು ಕೊಡುವುದು, ಬೆಳಕನ್ನು ಕೊಡುವುದು, ಅವರಿಂದ ಸಿಹಿಯನ್ನು ಪಡೆದುಕೊಳ್ಳುವುದು, ಇದೇ ವಿಧಿಗಳು ಇರುವಂಥದ್ದು. ಭ್ರಾತೃ ದ್ವಿತೀಯ ಭಾಯಿ ದೂಜ ಅಂತ ಕರೆಯುತ್ತಾರೆ, ಭಗಿನಿ ತೃತೀಯ ಅಂತ ಅದರ ಮರು ದಿವಸದ್ದು. ಅಂದರೆ ಗಂಡು ಮಕ್ಕಳು ತಮ್ಮ ಅಕ್ಕ ತಂಗಿಯರನ್ನು ಕಂಡು ಅವರನ್ನು ಸನ್ಮಾನಿಸಿ, ಅವರನ್ನು ಆಧರಿಸಿ, ಅವರಿಗೆ ಪ್ರೀತಿಯ ಉಡುಗೊರೆಗಳನ್ನು ಕೊಡುವ ಹಬ್ಬ ಕೊನೆಯ ದಿವಸ ಬಂದರೆ, ಅದರ ಹಿಂದಿನ ದಿವಸ ಅಕ್ಕ ತಂಗಿಯರು ತಮ್ಮ ಸಹೋದರರಿಗೆ ಉಡುಗೊರೆ ಇತ್ಯಾದಿಗಳನ್ನು ಕೊಟ್ಟು ಅವರನ್ನು ಪುರಸ್ಕರಿಸುವಂತಹ ವಿಧಾನ ಭಾಯಿ ದೂಜಾದಂದು ನಡೆಯುತ್ತದೆ. ಅಂದರೆ ಒಂದು ದಿವಸ ಸಹೋದರರ ಪೂಜೆ, ಇನ್ನೊಂದು ದಿವಸ ಸಹೋದರಿಯರ ಪೂಜೆ. ಪೂಜೆ ಎನ್ನುವಂಥದ್ದು ಏನು ಘಂಟಾಮಣಿ ಆರತಿ ಇದೇ ಇದ್ದು ಆಗಬೇಕು ಅಂತಿಲ್ವಲ್ಲ. ಯಾರನ್ನು ನಾವು ಪುರಸ್ಕರಿಸ್ತೇವೆಯೋ ಅದು ಪೂಜೆ. ಪ್ರೀತಿಯಿಂದ ಯಾರನ್ನಾದರೂ ನಾವು ಆಧರಿಸಿ ಕುಳ್ಳಿರಿಸಿ ಮಾತನಾಡಿದರೆ ಅದೂ ಪೂಜೆ. ನಾವು ಅತಿಥಿ ಪೂಜೆಯನ್ನು ಅದೇ ರೀತಿಯದಾಗಿ ಮಾಡ್ತೇವೆ ತಾನೇ. ಹೀಗೆ ಪೂಜೆಯ ಸ್ವರೂಪ ಹೇಗೂ ಇರುವುದಕ್ಕಾಗುತ್ತದೆ. ನಾವು ಈ ದೀಪಾವಳಿಯನ್ನು ಆಚರಿಸುವುದೇ ಅದೇ ಉದ್ದೇಶದಿಂದ. ಪ್ರತಿ ವರ್ಷ ಇದನ್ನು ಆಚರಿಸ್ತೇವೆ. ಯಾಕಂದರೆ ನಾವು ಆ ಕಡೆಗೆ, ಆ ಪರಿವರ್ತನೆಯ ಕಡೆಗೆ ಬದಲಾಗಬೇಕು, ಸಾಗಬೇಕು ಎನ್ನುವ ಉದ್ದೇಶದಿಂದ.
ಹೇಳುವುದು ಸುಲಭ, ಮನಸ್ಸು ದೀಪವಾಗಬೇಕು ಅಂತ. ಆದರೆ ಆ ರೀತಿಯಲ್ಲಿ ಮನಸ್ಸನ್ನು ಬೆಳಗಿಸುವಂತಾದಷ್ಟು ಸುಲಭ ಅಲ್ಲ. ಅದಕ್ಕೆ ಮತ್ತೆ ಮತ್ತೆ ಪ್ರಯತ್ನ ಬೇಕು. ಎಷ್ಟು ಪ್ರಯತ್ನ ಬೇಕು ಅಂದರೆ ಮನುಷ್ಯನಿಗಿರುವಂತಹ ಆಯುಸ್ಸು 100 ವರ್ಷ, ಅದೂ ಸಾಲದೇನೋ. ಎಷ್ಟು ಸೀಮಿತವಾದಂತಹ ಅವಧಿ ನಮಗೆ ಬದುಕುವುದಕ್ಕಿರುವಂತಹದ್ದು. ಆ ಬದುಕಿನಲ್ಲಿ ಈ ಎಲ್ಲ ಕಚ್ಚಾಟ, ದ್ವೇಷ, ಮಾತ್ಸರ್ಯ ಎಲ್ಲ ಕಟ್ಟಿಕೊಂಡು ಏನಾಗುವುದಕ್ಕಿದೆ? ಯೋಚನೆ ಮಾಡಬೇಕಾದಂತಹ ದಿವಸ ಇದು. ಬದಲಾಗುವುದಕ್ಕಿರುವ ಕಾಲಘಟ್ಟ. ಒಂದರ್ಥದಲ್ಲಿ ವರ್ಷ ಬದಲಾಗುವುದು ದೀಪಾವಳಿಗೆ. ಈಗ ನಾವು ಏನು ಫೈನಾನ್ಷಿಯಲ್ ಇಯರ್ ಮಾರ್ಚ್ ಎಂಡ್ ಅಂತ ಈಗ ನಾವು ಕೊನೆ ಮಾಡ್ತೇವಲ್ಲ, ಅದು ಮೊದಲು ಈ ದೀಪಾವಳಿಗೆ ಕೊನೆಯಾಗುತ್ತಾ ಇದ್ದದ್ದು. ಹಿಂದಿನ ಲೆಕ್ಕಾಚಾರ ಕೊನೆಯಾಗಿ ಮುಂದಿನ ಹೊಸ ಲೆಕ್ಕಾಚಾರ ಅಂದರೆ ಹೊಸ ವರುಷದ ಆರಂಭ, ಹೊಸ ಲೆಕ್ಕದ ಆರಂಭ. ಹೊಸ ವ್ಯಕ್ತಿಯಾಗುತ್ತಾನೆ. ಹೊಸ ವ್ಯಕ್ತಿಯಾಗುವುದು ಅಂದರೆ ಬದಲಾವಣೆ ಬೇಕೇ ಬೇಕಲ್ಲ. ಹಾಗೆ ಈ ಬೆಳಕಿನ ಹಬ್ಬದ ಆಚರಣೆಯ ಜೊತೆಗೆ ಮುಂದೆ ಬರುವಂತಹ ಇಡೀ ಮಾಸ ಬೆಳಕಿನದೇ ಮಾಸ ಅಲ್ವೇ? ಅದಕ್ಕೆ ಕಾರ್ತಿಕ ಮಾಸ ಅಂತ ಹೆಸರು. ಆ ಬೆಳಕಿನ ಮಾಸದ ಉದ್ದಕ್ಕೂ ಕೂಡ ಇವನ ಮನಸ್ಸು ಆ ರೀತಿಯಲ್ಲಿ ಗಟ್ಟಿಯಾಗುತ್ತಾ ಹೋಗಬೇಕು, ಸಾಮಾಜಿಕ ಚಿಂತನೆಯನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಲೇ ಈ ದೀಪಾವಳಿ ಹಬ್ಬವನ್ನು ನಾವು ಆಚರಿಸ್ತೇವೆ. ಇದು ನಿಜವಾಗಿ ಒಂದು ಮಿಲನದ ಹಬ್ಬ, ಎಲ್ಲರೂ ಸೇರಿ ಆಚರಿಸಬೇಕಾದಂತಹ ಹಬ್ಬ. ಸಂತೋಷವಾಗುತ್ತಾ ಇದೆ. ಯಾಕಂದರೆ ಇಂದು ಅದೇ ರೀತಿಯಲ್ಲಿ ಇಲ್ಲಿ ಆ ಹಬ್ಬ ಆಚರಿಸಲ್ಪಡ್ತಾ ಉಂಟು. ಆಯೋಜಕರು ಆ ಕುರಿತು ವಹಿಸಿದ ಶ್ರಮವನ್ನು ಕಂಡಾಗ ಅವರು ನಿಜವಾಗಿ ಅಭಿನಂದನೀಯರು ಅಂತ ಕಾಣುತ್ತದೆ. ಈ ಏನದು ಹೊಸ ಕುರಳ್ ಎನ್ನುವಂಥದ್ದೇ ಮತ್ತೊಂದು ಸದ್ಭಾವನಾ ವೇದಿಕೆ. ಎರಡೂ ಕೂಡ ಉಂಟು. ಸದ್ಭಾವನೆ ಉಂಟಾಗಬೇಕು ಅಂತಾದರೆ ಒಂದು ಗುಚ್ಛದಲ್ಲಿ ಅದೆಲ್ಲ ಒಟ್ಟಿಗೆ ಸೇರಿರಬೇಕಲ್ಲ. ಈ ಬೆಳೆ ಅದು ಬಲಿತಾ ಬಂದು ಅದರ ಆ ಗರ್ಭ ತುಂಬಿ ಅದರ ಮಧ್ಯದಿಂದ ಆ ಬರುವಂತಹ ಹೊಸ ತೆನೆ ಮೇಲೆ ಬರುವಾಗ ಅದೊಂದು ಚೂಪು ಸೂಜಿಯ ಹಾಗೆ ಮಾತ್ರ ಕಾಣ್ತದೆ. ಅದರದು ಮೇಲೆ ಬಂದ ಮೇಲೆ 4 ಕಡೆಗೆ ಬಾಗಿ ಅದರಲ್ಲಿರುವಂತಹ ಆ ಕಾಳುಗಳು, ಆ ಧಾನ್ಯಗಳು ಸುತ್ತ ನೇತಾಡ್ತಾ ಇರುವಾಗ ಅದನ್ನು ನೋಡುವ ಒಂದು ಕ್ರಮವೇ ಬೇರೆ, ಅದರಲ್ಲಿ ಕಾಣುವಂತಹ ಒಂದು ಸೌಂದರ್ಯವೇ ಬೇರೆ. ಅದು ಆ ಹೊಸ ಕುರಳಿನ ಸೌಂದರ್ಯ. ಆದರೆ ಅದಕ್ಕಿರುವಂತಹ ಬುಡ ಒಂದೇ ಅಲ್ವೇ? ಆದ್ದರಿಂದ ಒಂದಲ್ಲಿ ಅದೆಲ್ಲವೂ ಅಡಗಿದೆ. ನಾವಿಲ್ಲಿ ಸೇರಿರುವ ಸಮಾಜವೂ ಅದೇ. ವೈವಿಧ್ಯಗಳಿವೆ, ಹೆಸರುಗಳು ಬೇರೆ ಬೇರೆ, ಅದೇ ರೀತಿ ಎಲ್ಲವೂ. ಅದನ್ನು ಮತ್ತೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದರೆ ಮೂಲದಲ್ಲಿ ಅದೆಲ್ಲವನ್ನೂ ಕೂಡ ಕಟ್ಟಿಕೊಂಡಂತಹ ಬುಡ ಅಂದರೆ ಈ ನೆಲ ಒಂದೇ ಅಲ್ವೇ? ಹಾಗಿರುವಾಗ ನಾವೆಲ್ಲ ಆ ಒಂದು ಕುರಲ್ ತೆನೆಯ ಅನೇಕ ಧಾನ್ಯಗಳಾಗಿರುವ ನಾವು ಪರಸ್ಪರ ಸಮಾನರೇ ಆಗಿದ್ದುಕೊಂಡು ಒಬ್ಬರಿಗೊಬ್ಬರಿಗೆ ಪರಸ್ಪರ ಸ್ನೇಹದ ಬೆಳಕನ್ನೇ ಹಂಚುತ್ತಾ ಈ ದೀಪಾವಳಿಯ ಆಚರಣೆಯನ್ನು ಸಾರ್ಥಕವಾಗಿಸೋಣ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೆ ಕೈ ಮುಗಿಯುತ್ತೇನೆ. ನಮಸ್ಕಾರ. ತನ್ನ ವಿಚಾರಧಾರೆ ನಿರರ್ಗಳವಾದ ಪಾತ್ರ ಮೂಲಕ ದೀಪಾವಳಿ ಪಂಪನಚಿನ ಪರ್ಬ ಎಂಜಿನೊಂಡ ಅವು ನಮ್ಮ ಮಾತೇರ್ನಳ ಪರ್ಬ ನಮ್ಮ ಒಂಜಿ ಧರ್ಮದ ಕಟ್ಟುಪಾಡಿನ ಹೊತ್ತು ಮಾತಾ ಧರ್ಮದಗಳ ಸೇರಿದು ಆಚರಣೆಚಿನ ಪರ್ಬ. ಈ ಪರ್ಬಡ ಈ ಒಂಜಿ ಬೊಲ್ಪು ಎಂಜಿನೊಂಡು ಮಾತೇರ್ನ ಜೀವನೊಡ್ಲ ಮಾತೇರ್ನ ಬದುಕಿಡ್ಲ ಉಪ್ಪಡು ಪಂಪಂಚ ಸಂದೇಶನ ಸಾರ್ನಂಚಿತ್ನ ಹಿರಿಯರು ಸರ್ಪಂಗಳ ಈಶ್ವರ ಭಟ್ ಮೇರೆಗೆ ನಮ್ಮ ಈ ಒಂಜಿ ಕಾರ್ಯಕ್ರಮದ ಲೇಸ್ದ ಪ್ರಭಾವ ಉಡಲ್ದಂಜಿ ಸೊಲ್ಮೆ ಸಂದ ಒಂದುಲ್ಲೆ ಅಂಚನೆ ನಣುರಿ ಮಲ್ಲ ಬಿಂಡಿರು ನಮ್ಮ ಸದ್ಭಾವನಾ ವೇದಿಕೆದ ಅಧ್ಯಕ್ಷರು ಬೇತೆ ಬೇತೆ ಈ ಭಾಗದ ಒವೇ ಒಂಜಿ ಧಾರ್ಮಿಕ ಸಾಮಾಜಿಕ ಅಂಚನೆ ಕಾರ್ಯಕ್ರಮ ಉಯಿತುನಲ ಐಟ್ ತಾನೇ ಉಂತುದು ಐನು ದುಂಬು ಕುಣಪುನಂಚಿನ ಒಂಜಿ ಅದ್ಭುತ ನಾಯಕತ್ವ ಇರೋ ವ್ಯಕ್ತಿ ಶ್ರೀಯುತ ಪ್ರಸಾದ್ ರೈ ಕಳ್ಳಿಮಾರು ಅಧ್ಯಕ್ಷರು ಸದ್ಭಾವನಾ ವೇದಿಕೆ ಉಳ್ಳಾಲ ಮೇರೆದಿತ್ತೆ ಈ ಒಂಜಿ ದೀಪಾವಳಿದ ಸಂದೇಶ. ಸೌಹಾರ್ದ ದೀಪಾವಳಿ ಸಂಗಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ಹಿರಿಯರು ಗೌರವಾನ್ವಿತರು ಆದಂತಹ ಶ್ರೀ ಕೃಷ್ಣಗಟ್ಟಿಯವರೇ, ಸೌಹಾರ್ದ ಸಂದೇಶ ನೀಡಿದಂತಹ ಸನ್ಮಾನ್ಯ ಶ್ರೀ ಸರ್ಪಂಗಳ ಈಶ್ವರ ಭಟ್ರವರೇ, ಜನಾಬ್ ಸಾಯಿದ್ ಇಸ್ಮಾಯಿಲ್ ರವರೇ, ಶ್ರೀಮತಿ ಐರುನ್ ಕೊರೋಲೋರವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ,
ಉಳ್ಳಾಲ ವ್ಯಾಪ್ತಿಯ ಎಲ್ಲ ರಾಜ್ಯೋತ್ಸವ ಪುರಸ್ಕೃತರೇ, ಸೇರಿರುವ ಎಲ್ಲ ಗೌರವಾನ್ವಿತ ಆಹ್ವಾನಿತರೇ, ಈ ಒಂದು ಅರ್ಥಪೂರ್ಣವಾದ ಸುಂದರ ಸಮಾರಂಭವನ್ನು ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಸಂಘಟಿಸಿದಂತಹ ಹೊಸಕುರಳ ಬಳಗ, ಸದ್ಭಾವನಾ ವೇದಿಕೆ ಹಾಗೆ ಅನೇಕ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ದೀಪಾವಳಿಯ ಬಗ್ಗೆ ನಾವೆಲ್ಲ ಈ ಜಗತ್ತಿನಲ್ಲಿ ಜಾತಿ ಮತ ಧರ್ಮವನ್ನು ಮೀರಿ ನಿಂತು ಹೇಗೆ ಸುಸಂಸ್ಕೃತವಾದ ಬದುಕನ್ನು, ಸೌಹಾರ್ದಯುತವಾದ ಬದುಕನ್ನು ಬದುಕಬಹುದು ಅನ್ನತಕ್ಕಂಥ ಸಂದೇಶವನ್ನು ಈಗಾಗಲೇ ನಮ್ಮ ಮೂರೂ ಧರ್ಮದ ಗೌರವಾನ್ವಿತರು ನಮಗೆ ತಿಳಿ ಹೇಳಿದ್ದಾರೆ. ನಿಜವಾಗಿ ಹೇಳುವುದಾದರೆ ಇಂತಹ ಒಂದು ಸಂದೇಶವನ್ನು ಕೇಳಿದಂಥ ಇಲ್ಲಿ ಈ ಸಭೆಯಲ್ಲಿ ಹಾಜರಿರುವ ಎಲ್ಲರೂ ನಾವು ಧನ್ಯರಾಗಿದ್ದೇವೆ, ಧನ್ಯರಾಗಿದ್ದೇವೆ, ಧನ್ಯರಾಗಿದ್ದೇವೆ. ನಾನು ಹೆಚ್ಚು ಏನೂ ಹೇಳಲಿಕ್ಕೆ ಇಷ್ಟಪಡದೆ, ತಮಗೆಲ್ಲ ತಿಳಿದಂತೆ ಎಲ್ಲ ಧರ್ಮದ ಸಾರವು ಒಂದೇ. ಯಾವ ಧರ್ಮವೂ ಕೆಟ್ಟದ್ದನ್ನು ಬೋಧಿಸಿಲ್ಲ, ಯಾವ ಧರ್ಮದವರು ಕೆಡುಕನ್ನು ಹೇಳಿಕೊಡಲಿಲ್ಲ. ಆದರೆ ಮನುಷ್ಯ ಮಾತ್ರ ತನ್ನ ಸ್ವಾರ್ಥಕ್ಕೆ ಬೇಕಾಗಿ ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ, ದೇಶದ ಬಗ್ಗೆ ಅನುಮಾನದ, ದ್ವೇಷದ, ಆತಂಕದ ವಾತಾವರಣವನ್ನು ಸೃಷ್ಟಿಸಿದ್ದಾನೆ. ಈ ಜಗತ್ತಿನಲ್ಲಿ ಈಗ ಶಾಂತಿ ಇಲ್ಲ, ಎಲ್ಲವೂ ಎಲ್ಲಿಯೂ ಗೊಂದಲವೇ. ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಶಾಂತಿಯ ಬೆಳಕು ಪ್ರಕಾಶಿಸಲಿ, ಈ ಭೂಮಿಯ ವಾತಾವರಣ ತಿಳಿಯಾಗಲಿ, ನಿಸರ್ಗವು ತನ್ನ ಮರುಹುಟ್ಟನ್ನು ಸೃಷ್ಟಿಸಲಿ, ಜಗತ್ತಿನ ಸಕಲ ಚರಾಚರಗಳು ನೆಮ್ಮದಿಯ, ಸಮೃದ್ಧತೆಯ, ಸಹಬಾಳ್ವೆಯ ಬಾಳನ್ನು ಬಾಳಿ ಬದುಕುವಂತಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸುತ್ತಾ, ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ನಮಿಸುತ್ತಾ, ನಾವೆಲ್ಲ ಈ ಸಾಮರಸ್ಯಕ್ಕೋಸ್ಕರ ನಾವೆಲ್ಲ ಒಟ್ಟಿಗೆ ಕೂಡಿ ಕೆಲಸ ಮಾಡಿ ನಮ್ಮ ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಎಂದು ನಿಮ್ಮಲ್ಲಿ ಕಳಕಳಿಯಲ್ಲಿ ಕೇಳಿಕೊಳ್ಳುತ್ತಾನೆ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪರ್ಬದ ಐಟಿ ಸಂದೇಶ ಕುರಂಚಿನ ಪಚ್ಚನ್ನಗ ಸೊಲ್ಮೆ ಮಲ್ತೊಂದು ಉಳ್ಳಾಲ ಭಾಗ ಸಂಘ ಸಂಸ್ಥೆಯಲ್ಲಿ ಎಂಚೋಲ್ಲ, ಸಂಘ ಜನಕಲ ಎಂಚೋಲ್ಲ ನಾಯಕತ್ವ ಎಂಚೋಂಡು ಪನ್ಪುಣಕ್ಕೆ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಸಾಕ್ಷಿ ಇಂಚಿನ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯ ನಂಚಿತ್ತ ಮಾತ ಸಂಘ ಸಂಸ್ಥೆಗಳನ್ನ ಗುರುತಿಸುವ ನಂಚಿತ್ತ ಇವೊಂಜಿ ಲೇಸಿನ ನಡಪದಕರೋಡೊಂದು ನಮ್ಮ ಈ ಪುಸ್ತಕರೋಡು ಬಳಗದ ನಿರ್ದೇಶಕರ ನಂಚಿತ್ತ ವಿದ್ಯಾಧರ್ ಶೆಟ್ಟಿ ಮೇರಡ ವಿನಂತಿ ಮಲ್ತೊಂದುಲ್ಲೆ. ಆತ್ಮೀಯ ಬಂಧುಲೆ, ಈ ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ ಏಪಲ್ ಹೊಡೆದಂತೆ ಜಾಸ್ತಿ ಐಟಲ ನಂಗೆ ಒಂಜಿ ಮಲ್ಲ ಹೆಮ್ಮೆ ಪಂಡ ಈ ಸರ್ತಿ ರಾಜ್ಯೋತ್ಸವದ ಪ್ರಶಸ್ತಿ ಪಡೆಯಿನ ಒಂಜಿ ಸಂಸ್ಥೆಲ್ಲ ನಮ್ಮ ಉಳ್ಳಾಲ ಭಾಗಡುಂಡು. ದುಂಬಾರಿ ಒಂದು ಮೊಕಲ್ನ ವಿಶೇಷತೆ ಎಂಜಿನ ಪಂಡ ಮಾರುತಿ ಯುವಕ ಮಂಡಲ ಅವೇತೋ ಕೋಟಿ ರೂಪಾಯಿದ ವೆಚ್ಚದ ಆ ಒಂಜಿ ಶಾಲಾ ಕಟ್ಟಡನು ಅವಳು ಮೊಗವೀರ ಪಟ್ಟಣೋಡು ಶಾಲೆ ಸರ್ಕಾರಿ ಶಾಲೆ ಕಟ್ಟಾದು ಕೊಡ್ತೇವೆ. ಅಪಗ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬರ್ತೈತೆ. ಈ ಸರ್ತಿ ಆಕಳ ಸೇವೆದ ಸಾಧನೆ ಅಂತುವುದು ಆಕಳಿಗೆ ರಾಜ್ಯೋತ್ಸವದ ಮಲ್ಲ ಪ್ರಶಸ್ತಿ ಬೈತದೆ. ಐಕ್ ಬಡದು ಅಧ್ಯಕ್ಷರೇನು ಅಲ್ಪ ಬೈದಿನ ಮಾತ ಪದಾಧಿಕಾರಿಗಳೇನು ಮಾತ ಅಭಿನಂದಿಸಾದು ಅರೆಗೆ ಮಾತೇರಲ ಪರವಾದ ನಮ್ಮ ಅತಿಥಿ ಗಣ್ಯರು ಅಭಿನಂದನೆ ಸಂದ ಒಂದು ಪಣಕೇನೊಂದಿಲ್ಲ ನಮ್ಮ ಸನ್ಮಾನಾತ್ ಅಭಿನಂದನಾ ಕಾರ್ಯಕ್ರಮ ನಮ್ಮ ಇತಿಮಿತಿಡು ಮನ್ಪುಣಂಚಿನ ಒಂಜಿ ಪೊಸಕುರ ಬಳಗ ಸದ್ಭಾವನಾ ವೇದಿಕೆ ಮಾತ ಸಂಸ್ಥೆಯಲ್ಲಿ ಒಟ್ಟು ಸೇರಿದ ಮನ್ಪುಣಂಚಿನ ಒಂಜಿ ಅಭಿನಂದನಾ ಕಾರ್ಯಕ್ರಮ ಬಲೆ ಮಾತೇರಲ ಮಾರುತಿ ಯುವಕ ಮಂಡಲದಕ್ಕಳು ಹೊರಗು ಬಲೆ ಸದಸ್ಯ ಬಂಧುಲು ನಿಕಲು ಜಿಲ್ಲಾ ರಾಜ್ಯೋತ್ಸವದ ಒಂಜಿ ಮಲ್ಲ ಪ್ರಶಸ್ತಿನ ಪಡೀತಾರೆ. ರಾಜ್ಯೋತ್ಸವಕ್ಕೆ 5 ಲಕ್ಷ ನಗದು ಬೊಕ ಬಂಗಾರದ ಪದಕದ ಒಂಜಿ ಮಲ್ಲ ಪುರಸ್ಕಾರ ಉಂಡು. ಆತ ಮಲ್ಲ ಸಾಧನೆ ಮಂತಿನಂಚಿನ ಸಂಘ ಸಂಸ್ಥೆಗಳಿಗೆ ಮಾತ ತಿಕ್ಕು ನಿಂದು ಐಕ್ ಬೋಡದ ಅಕ್ಲಿಗೆ ವಿಶೇಷವಾದ ಅಭಿನಂದನೆ ಮಂತೊಂದು ಅಕ್ಲಿಗೆ ನಮ್ಮ ಒಂಜಿ ಪೊಸಕುರಲ್ ಬಳಗ ಸದ್ಭಾವನಾ ವೇದಿಕೆ ಮಾತ ಜಂಟಿ ಸಂಸ್ಥೆದ ಪರವಾದ ನಿಕಲು ಪೂರ ಜೋರ್ದ ತಾಟಿ ಬಟ್ಟದ ಒಂಜಿ ಅಭಿನಂದನೆ ಮನ್ಪೊಡು ಪಡೋದಕ್ಕೆ ಏನೊಂದಿಲ್ಲ.
ಆತ್ಮೀಯ ಬಂಧುಲೆ ನನ್ನ ದುಂಬಗು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನಂಚಿನ ನಮ್ಮ ಪರಿಸರದ ಸಂಘ ಸಂಸ್ಥೆಗಳು ಸುರುಕಾದಿಯಾನು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಅಧ್ಯಕ್ಷರು ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರು ಗುತ್ತು ನಮ್ಮೊಟ್ಟಿಗೊಳ್ಳೆರು ಅರೆನಿಯಾನು ಅಭಿನಂದನಾ ಪೀಠಗಳು ಇದೊಂದುಲ್ಲೆ ಗೌರವಯುಕ್ತವಾದ ಅರೆನಿ ಮಾತೆಲ್ಲ ತಾಟಿ ಬಟ್ಟುದು ಎದ್ಕೊಂಡು ನೋಡು ಪಂಡದಕ್ಕೆ ಏನೊಂದುಲ್ಲೆ ಅಂಚನೆ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಉಳ್ಳಾಲ ನೆತ್ತ ರಾಜೇಶ್ ಪುತ್ರನ್ ಅವ್ರ ದಯದಿದ್ದು ವೇದಿಕೆಗೆ ಬರೋಡು ಅಂಚನೆ ಮಂಗಳೂರು ಕ್ಯಾಥಲಿಕ್ ಸಭಾ ಮಂಗಳೂರು ಧರ್ಮ ಪ್ರಾಂತ್ಯ ಆಯ್ತಾ ಆಲ್ವಿನ್ ಡಿಸೋಜ ಆ ರೀತಿಯ ದಯದಿದ್ದು ವೇದಿಕೆಗೆ ಬರೋಡು ಬಲೆ ಮಾತೆರೆಲ್ಲ ತಾಟಿ ಬಟ್ಟು ತೆಗೆದುಕೊಳ್ಳೆ ಮಾತೆಲ್ಲ ಮಲಮಲ್ಲ ಸಾಧನೆ ಮಂತಿನಕಲು ಅಂಚನೆ ಮೀ ಫೌಂಡೇಶನ್ದಗಳು ಇತ್ತೆರಡು ದಯದಿದ್ದು ಬಲೆ ಅಕುಲ ರಾಜ್ಯೋತ್ಸವದ ಪ್ರಶಸ್ತಿ ಪಡೆಯಿನಕಲು ಯೂತ್ ಸ್ಪೋರ್ಟ್ಸ್ ಅಕಾಡೆಮಿ ನೆತ್ತ ಸಾಜಿಜ್ ಆರ ದಯದಿದ್ದು ವೇದಿಕೆಗೆ ಬರಡು ಯೂತ್ ಸ್ಪೋರ್ಟ್ಸ್ ಅಕಾಡೆಮಿದ ಸಾಜಿದರು ಅಂಚನೆ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಅಂದ ಈ ಸಭಾಂಗಣ ನಂಗೆ ವರ್ಷಲ ಒದಗವನಾರು ಶ್ರೀಯುತ ವೇಣುಗೋಪಾಲ್ ಕೊಲ್ಯ ಆಯ್ತ ಪದಾಧಿಕಾರಿಗಳು ಅಂಚನೆ ಬಿಲ್ಲವ ಸೇವಾ ಸಮಾಜದ ಹರೀಶ್ ಮುಂಡೋಳಿಪುರ ನಮ್ಮೊಟ್ಟಿಗೆ ನೆಲೆಯರು ಮಾತೆನಲ್ಲ ಪರವಾದ ವೇಣುಗೋಪಾಲ್ ಕೊಲ್ಯ ಆರೇನೆ ಎದ್ಕೊಂಡುಲ್ಲ ಅಂಚನೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರು ಹನೀಫ್ ಹಾಜಿಯರು ನಮ್ಮೊಟ್ಟಿಗೆ ನೆಲೆಯರು ದಯದಿದ್ದಾರನ್ನು ವೇದಿಕೆಗೆ ಮಾತೆಲ್ಲ ಗೌರವಪೂರ್ವಕವಾದ ಎದ್ಕೊಂಡು ಜೋರ್ದ ತಾಟಿ ಬಟ್ಲೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ದ ಅಧ್ಯಕ್ಷರು ಹನೀಫ್ ಹಾಜಿಯರು ಇರಾ ಯುವಕ ಮಂಡಲ ಇರಾ ಆಯ್ತಾ ಅಧ್ಯಕ್ಷರು ಶ್ರೀಯುತ ಗಣೇಶ್ ಕೊಟ್ಟಾರಿ ಇರಾ ಯುವಕ ಮಂಡಲ ಬಲೆ ಆತ್ಮೀಯ ಬಂಧುಲೆ ಪ್ರತಿಯೊಂದು ಸಂಘ ಸಂಸ್ಥೆದ ಪಿರೋಡು ನಮ್ಮ ಸದಾಶಿವ ಉಳ್ಳಾಲಿ ನಿಂತ ಮಲ್ಲ ಬಿನ್ನೇರು ನಾವು ಉಪಸ್ಥಿತಿ ಉಪ್ಪುನಾರು ದಯದಿದ್ದು ವೇದಿಕೆಗೆ ಬಲೆ ಅರೇನು ಮಾತೇನಲ್ಲ ಪರವಾದ ಆತ್ಮೀಯ ಸ್ವಾಗತ ಅಂತಂದುಲ್ಲೆ ಅರೆಗೊಂಜಿ ನಮ್ಮ ಮೋಹನ್ ಶಿಲಾಲ್ ಮಾಸ್ಟರ್ ಪೂಕೊಡ್ದು ಗೌರವದ ಎದ್ಕೊಂಡು ಬರೋದಕ್ಕೆ ಏನೊಂದು ನಮ್ಮ ಇರಾ ಯುವಕ ಮಂಡಲದ ಶ್ರೀಯುತ ಗಣೇಶ್ ಕೊಟ್ಟಾರಲು ಆರ ಅಭಿನಂದನಾ ಪೀಠಕ್ಕೆ ಬರಡು ಬರೋದಕ್ಕೆ ಏನೊಂದಿಲ್ಲ ಮಾತ ಸಂಸ್ಥೆದ ಪಿರವಳು ಮಲ್ಲ ಸಾಧನೆ ಉಂಟು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಸರಿಸುಮಾರು 53 ವರ್ಷೋಡು ಜನಸೇವೆಯನ್ನು ಮಂತಂದು ಸ್ಪೋರ್ಟ್ಸಿಗೆ ಬೋಡಾದು ಐಟ್ಲ ಫುಟ್ಬಾಲ್ ತರಬೇತಿಗೆ ಬೋಡಾದು ಮಸ್ತ್ ಬೆನ್ನೊಂದು ಪುನಾರು ಓಲೆ ಒಂಜಿ ಕ್ರೀಡಾಕೂಟ ಅವಡ ಅವಲೊಂಜಿ ಸಾಜಿದ್ ಅರ್ನ ಗುರುತೆ ಅಂತ ಬಂಡ ಅರ್ನ ಮಂಡ್ಯದ ಒಂಜಿ ಟೊಪ್ಪಿ ಅವಳು ತೋಜೊಂದು ಪುಣ ಹತ್ತು ಸ್ಪೋರ್ಟ್ಸ್ದ ಮಿತ್ತು ಪ್ರಿಯ ವ್ಯಕ್ತಿ ಯಾರು ಅಂಚನೆ ಉಳ್ಳಾಲದ ನಮ್ಮ ಕೊಲ್ಯದ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಸರಿಸುಮಾರು 50 ವರ್ಷದ ದಾಖಲೆ ಉಪ್ಪುನಂಚಿನ ಸಂಸ್ಥೆ ಕೊಲ್ಯ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟ್ರೇಡ್ ಆದ ಆಯ್ತ ಮಾತ್ರ ಸಂಸ್ಥೆ ಆದ ಟ್ರಸ್ಟ್ ಆದ ಆಯ್ತ ಸಹ ಸಂಸ್ಥೆ ಆದ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಯುವವಾಹಿನಿ ಕೊಲ್ಯ ಘಟಕ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಮಂಡಳಿ ಇಂಚ ಅವೇತೋ ಸಂಘ ಸಂಸ್ಥೆಯನ್ನು ಪಡೆದು ನಿರಂತರವಾದ ಸಾಮಾಜಿಕ ಸೇವಾ ಚಟುವಟಿಕೆಯನ್ನು ಧಾರ್ಮಿಕವಾದ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಪುಟ್ಟು ಪರ್ಬ ಉಪ್ಪಡು ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ನಡಪವನಂಚಿನ ವಿಶೇಷವಾದ ಏನಪ್ಪ ನೋಡೋದು ಪಂಡ ನಮ್ಮ ಕರಿ ಸುಮಾರು 11 ವರ್ಷಡು ನಮ್ಮ ಸೌಹಾರ್ದ ದೀಪಾವಳಿ ಕಾರ್ಯಕ್ರಮ ಅಂದುವೆ ವೇದಿಕೆ ಸಭಾಂಗಣ ಆವೊಂದುಂಡು ನಂಗೆ ಅಕಲು ಪೂರ್ತಿ ಉಚಿತವಾದ ಈ ಸಭಾಂಗಣ ಕೊರ್ಪುನಿ ಮಾತ್ರ ಆತು ಮಾತಾ ರೀತಿಯ ಸಹಕಾರ ಕೊಡೋದು ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾರೆ ನಂಗೆ ಮಲ್ಲ ರೀತಿಯ ಪ್ರೋತ್ಸಾಹ ಕೊಡ್ಬೇರು ಅಕ್ಲಿಗಳ ಅಭಿನಂದನೆ ಸಂದ ಒಂದುಲ್ಲ ಅಂಚನೆ ಉಳ್ಳಾಲದ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಸರಿಸುಮಾರು 100 ಹೆಚ್ಚಿನ ವರ್ಷದ ದಾಖಲೆಯನ್ನು ಪಡೆಯಿನ ಸಂಸ್ಥೆ ಧಾರ್ಮಿಕವಾದ ನಿಕ್ಲೆ ಗೊತ್ತುಪ್ಪು ಅವಳು ಪೋಯಿನಕಲು ಏರ್ಲ ಪಿರಕೈಟು ಬೈದಿನಕಲು ಇಜ್ಜಿ ಒವೇ ರೀತಿಯ ಮದಿಮೆ ಉಪ್ಪಡು ಇಲ್ಲಡು ಬಡತನ ಉಪ್ಪಡು ಇಲ್ಲು ಕಟ್ಟರೆ ಉಪ್ಪಡು ಶಿಕ್ಷಣ ಉಪ್ಪಡು ಆ ಸಂಸ್ಥೆರ್ದು ಅಕಲು ನಿರಂತರವಾದ ದಾನದ ಪ್ರಕ್ರಿಯೆಯನ್ನು ಮಂತೊಂದುಳ್ಳೇರು ಸರಿಸುಮಾರು 36 ಹೆಚ್ಚ ಶಿಕ್ಷಣ ಸಂಸ್ಥೆಯನ್ನು ನಡಪೊಂದುಳ್ಳೇರು ಅಂಚಿತಿನ ಒಂಜಿ ಮಲ್ಲ ಸಂಸ್ಥೆ ಇನಿ ಹನೀಫ್ ಹಾಜಿಯರ್ನ ಕಾಲಘಟ್ಟದ ಅರ್ನ ಅಧ್ಯಕ್ಷತದ ಅವಧಿಡು ಆ ಸಂಸ್ಥೆಗಳ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ
ತಿಕ್ಕದಂಡು ಐಕ್ ಬಡೋದು ಅಕ್ಲೆಲ್ಲ ನಾನು ಅಭಿನಂದನೆ ಮಂತೊಂದುಳ್ಳೆ. ಅಂಚನೆ ಈರಾ ಯುವಕ ಮಂಡಲ ಈ ವರ್ಷ ಸುವರ್ಣ ಮಹೋತ್ಸವದ ಕಾರ್ಯಕ್ರಮವನ್ನು ಆಚರಿಸುವುದುಂಡು. ಒಂಜಿ ಸಂಸ್ಥೆ 5 ವರ್ಷದ ಸಾಧನೆ ಮನ್ಪುನಿ ಬಂಡ ಅವೇ ಮಲ್ಲ ಸಾಧನೆ ಐತ ಒಟ್ಟೊಟ್ಟಿಗೆ ಸಾಮಾಜಿಕ ಧಾರ್ಮಿಕವಾದ ನಿರಂತರವಾದ ತಂಕಲ್ನ ಪರಿಸರ ಮಂತೊಂದುಳ್ಳೇರು. ಶೈಕ್ಷಣಿಕವಾದ ಅವೇತೋ ಎಡ್ಡೆ ಬೇಲೆಯಲ್ಲಿ ಮಂತೊಂದಿರು. ಇಂಚಿನ ಎಡ್ಡ ಸಂಸ್ಥೆಯನ್ನು ಗುರುತಿಸಾದು ಈ ಸರ್ತಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ವರ್ಂಬ ಸಂಸ್ಥೆಯಲ್ಲಿ ತಿಕ್ಕದನು. ಈ ವರ್ಂಬ ಸಂಸ್ಥೆಗಳ ಪೊಸಕುರಲ್ ಬಳಗ ಸದ್ಭಾವನಾ ವೇದಿಕೆ ಬ್ರಹ್ಮಶ್ರೀ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್, ಕೊಲ್ಯ ಬಿಲ್ಲವ ಸೇವಾ ಸಮಾಜ ಸಮಿತಿ, ಯುವವಾಹಿನಿ ಕೊಲ್ಯ, ರೋಟರಿ ಸಮುದಾಯ ದಳ ಕೊಲ್ಯ, ನವೋದಯ ಫ್ರೆಂಡ್ಸ್ ಉಳ್ಳಾಲ ಬೈಲ್, ಜಮಾತೆ ಇಸ್ಲಾಮಿ ಹಿಂದ್, ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಬೊಕ್ಕ ಮಾತ ಸೇರ್ದಿಂಚಿ ಬಂದುಲ್ಲ ಪರವಾದ ಅಭಿನಂದನೆ ಸಂದಾದು ಮಾತೆರ್ಲ ಒಂಜಿ ಜೋರ್ದ ತಾಟಿ ಬಟ್ಟದಾಕ್ಲಿಗೆ ಅಭಿನಂದನೆ ಸಂದವನ್ನು ಪಡೆದು ನಮ್ಮ ಗಣ್ಯ ಭಿನ್ನರ್ನಗಳು ಮಾತೆರೆಗಳ ಅಭಿನಂದನೆದ ಗೌರವ ಕೊರಡು ಪಂಡದು ವಿನಂತಿ ಬಂತೊಂದುಲ್ಲೆ. ಮಾತ ಆತ್ಮೀಯ ಬಂಧುಳ್ಳ ನಮ್ಮ ಸಮಯದ ಮಿತಿದ ಕಾರ್ಯಕ್ರಮ ಅಂಚಾದು ಆಯ್ನಾತು ಚುಟುಕುಡು ಆಯ್ನಾತು ವ್ಯವಸ್ಥಿತವಾದ ಅಚ್ಚುಕಟ್ಟುಡು ಕಾರ್ಯಕ್ರಮವನ್ನು ನಡಪಾರ ಪ್ರಯತ್ನ ಬಂದುಲ್ಲ. ಮಾತೆರ್ನಲ್ಲ ಸಹಕಾರ ಬಿಡು ನನ್ನ 10 ನಿಮಿಷಡು ಕಾರ್ಯಕ್ರಮವನ್ನು ಮುಗಿಪುವ. ಈ ವರ್ಷದ ವಿಶೇಷ ಬಂಡ 14ಮ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರೈಟ್ ರಾಜ್ಯ ರಾಜ್ಯೋತ್ಸವ ಬೊಕ್ಕ ಪೂರ 14 ಸಂಘ ಸಂಸ್ಥೆಗಳು ವೈಯಕ್ತಿಕವಾದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವದ ಪ್ರಶಸ್ತಿ ಪಡೆಯಿನಕಲು ಮಕ್ಕಳಿಗೆ ಪೂರ ಮಲ್ಲ ಮಟ್ಟದ ಅಭಿನಂದನೆ ಎಂದು ಬಂಡ ನಮ್ಮ ಕೊರ್ಪಿನಂಚಿನ ಗೌರವದ ಗುರುತಿಸುವಿಕೆ ಮಾತ್ರ ನಮ್ಮ ಏಪಲ ಸಮಾಜೋಡು ಸಾಧನೆ ಮಂತಿನಕಲೇನು ಗುರುತಿಸುವ ಪಂಪನಂಚಿನ ಒಂಜಿ ಉಮೇದುಡು ಮಾತೆರೆಗಳ ಈ ಒಂಜಿ ಅಭಿನಂದನಾ ಗೌರವವನ್ನು ಸಂದ ಒಂದುಲ್ಲ. ಸಂಘ ಸಂಸದಗಳು ಈರ ಬೊಕ್ಕ ಬೇತ ಸಂಸದಗಳು ಇತ್ತಿನ ನಾಡ ದಯದಿದ್ದು ವೇದಿಕೆಗೆ ಬಲೆ ಮಾತೆರಳ ಒಂಜಿ ಸಮೂಹ ಭಾವಚಿತ್ರಗೂ ಒಟ್ಟಿಗೆ ಒಂದರಂಚಿನ ಕಾರ್ಯಕ್ರಮ ಈ ಅಭಿನಂದನೆ ಆಯ್ಕೊಳ್ಳೆ ನಡಪೆರೆ ಉಂಡು. ಒಟ್ಟಿಗೆ ಹೆಚ್ಚಿನ ಈರ ಯುವಕ ಮಂಡಲದಗಳು ಬೇತ ಸಂಸದಗಳು ಕ್ಯಾಥಲಿಕ್ ಸಭಾದಗಳು ಬಲೆ ವೇದಿಕೆಗೆ ಬಲೆ ಒಟ್ಟಿಗೆ ಮಾತೇರ್ನಲ್ಲ ಒಟ್ಟಿಗೆ ಒಂಜಿ ನೆನಪುದ ಭಾವಚಿತ್ರ ನಮ್ಮ ಪರಿಸರದ ಈತ್ ಮಲ್ಲ ಸಾಧನೆ ಮತ್ತಿನ ಸಂಘ ಸಂಸ್ಥೆಲು ಉಲ್ಲ ನೀನು ಒಟ್ಟಾದು ತೂಪಿನವೇ ನಂಗೊಂಜಿ ಮಲ್ಲ ಭಾಗ್ಯ ಪಂಡೊಂದು ಬೈದಿನಂಚಿನ ಮಾತೆರೆಗಳ ಯಾನು ಹೊಸಗುರಲು ಬಳಗ ಬೊಕ್ಕ ಮಾತೆರಲ ಪರವಾದ ಸೊಲ್ಮೆ ಸಂದಾವದು ಮೊಕುಲ್ನ ಸಂಸ್ಥೆದ ಸಾಧನೆಲು ಇಂಚನೆ ನಿರಂತರವಾದ ದುಂಬರಿಯಾಡು ಅಕುಲು ನಂಬಿನಂಚಿನ ದೈವ ದೇವೇರ್ನ ಅನುಗ್ರಹ ನಿತ್ಯ ನಿರಂತರ ಅಕಲಿಗೆ ಉಪ್ಪಡು ಪಣೊಂದು ನಿರ್ದಲ ಮಲಮಲ್ಲ ಪ್ರಶಸ್ತಿಲು ಇತ್ತೆ ಜಿಲ್ಲಾ ರಾಜ್ಯೋತ್ಸವದ ಪ್ರಶಸ್ತಿ ರಾಜ್ಯೋತ್ಸವದ ಪ್ರಶಸ್ತಿಯಲ್ಲಿ ತಿಕ್ಕಡು ಪ್ರಶಸ್ತಿದ ಗೌರವಲು ಮಾತ ಬರಡು ಪಂಡಂದು ಕೇನೊಂದು ಮಾತೆರ್ನಲ ಪರವಾದ ಅಕಲಿಗೆ ಉಡಲ್ ದಿಂಜಿದಿನ ಅಭಿನಂದನೆ ಮಂದೊಂದುಲ್ಲೆ ಮಾತೆರ್ಲ ಅಕಲ ಸಂಬಂಧಪಟ್ಟಿನ ಸಂಸ್ಥೆದ ಕುಳಿತನ ನಾಡ ದಯದಿದ್ದು ಮಾತೆರ್ಲ ವೇದಿಕೆಗೆ ಬರಡು ನಮ್ಮ ಕೋಟೆಕಾರ ವ್ಯವಸಾಯ ಸಂಘದ ಕೃಷ್ಣಪ್ಪ ಸಾಲಿಯಂಡ್ರ ನಮ್ಮೊಟ್ಟಿಗೆ ಮಲ್ಲ ಬಿನ್ನರಾದೆ ಉಳ್ಳೇರು ಆರ್ಲ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಬೆಂದಿನಾರು ಇರ ಯುವಕ ಮಂಡಲದಕ್ಕೂ ಬೇತೆ ಬೇತೆ ಸಂಸದಗಳು ಪೂರ ಬೈದಾರು ದಯದಿದ್ದು ಬಲೆ ಮಾತೆರ್ಲ ಒಂಜಿ ಸಮೂಹ ಭಾವಚಿತ್ರಗೂ ನಮ್ಮೊಟ್ಟಿಗೆ ಉಂತುಲೆ.
ಅಭಿನಂದನೆ ಸಂದ ಒಂದು ನನ್ನ ವೈಯಕ್ತಿಕ ವಿಭಾಗಗಳು ಸಾಧನೆ ಮಂತಿನಕಲು ಒರ್ಂಬ ಜನ ಉಳ್ಳಿರವುಲ ಈ ಪರಿಸರದಕ್ಕಲು ಬೊಕ್ಕ ಒಂಜಿ 2 ಜನ ನಮ್ಮ ಆತ್ಮೀಯರು ಪಂಪಿನಲ್ಲಿ ಟಾಕ್ಲೇನಿಲ್ಲ ನಮ್ಮ ಲೇದಾಯಿನಿ ಬರ್ಪೆ ಕುಳ್ಳೆ ಮಾತೆಲ್ಲ 10 ನಿಮಿಷದೊಳಗೆ ಮುಗಿಪುವ ಕಾರ್ಯಕ್ರಮವನ್ನು ಆಂಡ್ ನಮ್ಮ ಸಮಯ ಮಿತಿ ನಮ್ಮದಾಲ ಉದ್ದಕೊಣ ಪೂಜ ಒರ್ಂಬ ಜನ ವೈಯಕ್ತಿಕ ವಿಭಾಗಗಳು ಸಾಧಕರುಳ್ಳರು ನಮ್ಮ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಕಡೆ ಪೊರ್ತುಕು ಸರಿಯಾದ ಬೈದರು ಶ್ರೀಯುತ ಚಿತ್ತರಂಜನ್ ಬೋಳಾರ್ ಅರೇನು ದಯದಿದ್ದು ನಮ್ಮ ಬಂಧುಲು ವೇದಿಕೆಗೆ ಗೌರವಯುತವಾದ ಲೆತೊಂದು ಬರಡು ಪಣದಕ್ಕೆ ಏನೊಂದಿಲ್ಲ ಅಂಚನೆ ಉಮೇಶ್ ಬೋಳಾರ್ ಹಿರಿಯ ಕಲಾವಿದೆ ಶಿಲ್ಪಿ ಶ್ರೀಯುತ ಉಮೇಶ್ ಬೋಳಾರ್ ಅರೆಲ್ಲ ವೇದಿಕೆಗೆ ತಂದುಲೆ ಶ್ರೀಯುತ ಪ್ರಮೋದ್ ಉಳ್ಳಾಲ್ ನಾಟ್ಯಗುರು ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಅರೆಲ್ಲ ವೇದಿಕೆಗೆ ತಂದುಲೆ ಶ್ರೀಯುತ ಈರಾ ನೇಮ ಪೂಜಾರಿ ಚುಟುಕು ಸಾಹಿತ್ಯ ಪರಿಷತ್ತದ ಗೌರವಾಧ್ಯಕ್ಷರು ಅರೆಲ್ಲ ಯಾನು ಗೌರವಯುತವಾದ ವೇದಿಕೆಗೆ ತಂದುಲೆ ಜನಾಬ್ MH ಮಲಾರ್ ನಿವೃತ್ತ ಮುಖ್ಯೋಪಾಧ್ಯಾಯರು ಅರೆಲ್ಲ ಅತ್ಯಂತ ಗೌರವಡಿಯನ್ನು ವೇದಿಕೆಗೆ ತಂದುಲೆ ಜನಾಬ್ ಬದ್ರುದ್ದೀನ್ ಹರೇಕಳ ಗ್ರಾಮ ಪಂಚಾಯತದ ನಿಕಟಪೂರ್ವ ಅಧ್ಯಕ್ಷರು ಅಲ್ಲೆಲ್ಲ ಅತ್ಯಂತ ಗೌರವ ಇದ್ಕೊಂಡುಲ್ಲ ಶ್ರೀಯುತ ಮಂಜುನಾಥ್ ಎಸ್ ರೇವಣ್ಕರ್ ಅರೆಲ್ಲ ವೇದಿಕೆಗೆ ಅತ್ಯಂತ ಗೌರವ ಇದ್ಕೊಂಡುಲ್ಲ ಅಂಚನೆ ಶ್ರೀಯುತ ಲೋಕೇಶ್ ಪಂಬದ ದೈವನ ಅರ್ಥಕೇರು ಲೋಕೇಶ್ ಪಂಬದ ಅಂಚನೆ ಶ್ರೀಯುತ ಪದ್ಮನಾಭ ನರಿಂಗಾಣ ಹಿರಿಯ ರಾಜಕೀಯ ಧಾರ್ಮಿಕ ಮುಖಂಡರು ಅರೆಲ್ಲ ಯಾನು ವೇದಿಕೆಗೆ ಅತ್ಯಂತ ಗೌರವಡುಲ್ಲ ತಂದುಲ್ಲ ಆತ್ಮೀಯ ಬಂಧುಲೆ ಎಲ್ಲ ಮಕ್ಕಳ ಬಗ್ಗೆ ಪನ್ಪುಂಡ ಎಕಡು ಸಂಘ ಸಂಸ್ಥೆದ ಸಾಧನೆನೇ ಮಲ್ಲ ಸಾಧನೆಲು ಯಾನು ಎತ್ತು ಚುಟುಕುಡು ಪಂಡ್ರೆ ಸಾಧ್ಯ ಉಂಡು ಆತ ಚುಟುಕುಡು ಮುಗಿತದೆ ದಯಪಂಡ ಪೊರ್ತು ಪನ್ಪಿನ ಮಾತೆರೆಗಳ ಭಾರಿ ಅಮೂಲ್ಯವಾಯಿನ ಸೊತ್ತು 9 ಜನ ಸಾಧಕರೇಟಿ 7 ಜನ ಬೈದೇರು 2 ಜನ ತೆರಿಪಾದೇರು ಒರಿ ಯಾನು ಪೊರ್ತುಗು ಬತ್ತೆ ಎತ್ತುವೆ ಬಂತೇರು ಅವಳು ಕನ್ನಡ ಸಾಹಿತ್ಯ ಪರಿಷತ್ತದ ಕಾರ್ಯಕ್ರಮ ಉಂಡು ಶ್ರೀಯುತ ಮಂಜುನಾಥ ಎಸ್ ರೇವಣ್ಕರ್ ಅಂಚನೆ ಲೋಕೇಶ್ ಪಂಬದರಿಗೆ ಭಾರಿ ದೂರೋಡು ಅರ್ನನೆ ಒಂಜಿ ದೈವ ಕ್ಷೇತ್ರಡು ಮಾನಾದಿಗೆ ಉಂಡು ಈತ ಬೈದಿನಕಲ್ ನೆಟ್ಟು ನಮ್ಮ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಆತ್ಮಶಕ್ತಿ ಪನ್ಪಿನಂಚಿನ ಒಂಜಿ ವಿವಿಧೋದ್ದೇಶ ಸೌಹಾರ್ದ ಸಂಘವನ್ನು ಕಟ್ಟೊಂದು ಕರಿ 10 ವರ್ಷಡು ಆಯ್ತ ನಿರಂತರ ಅಧ್ಯಕ್ಷರಾದ ಬೆಂದೊಂದು ದಶಮ ಸಂಭ್ರಮದ ಮಲ್ಲ ಸಾಧನೆಯನ್ನು ತೋಜಾದು ಸರಿಸುಮಾರು 50 ಹೆಚ್ಚ ಪ್ರಶಸ್ತಿಲು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘವು ವೈಯಕ್ತಿಕ ನೆಲೆಟ್ಟು ಸೇವಾರತ್ನದ ಅಂಚಿನ ಅವೇತು ಮಲ್ಲ ಪ್ರಶಸ್ತಿನಲ್ಲಿ ಪಡೆತಿನಾರು ಅರೆಗ್ಯಾನ ಮಾತೆರ್ನಲ ಪರವಾದ ಈ ಸರ್ತಿದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಪಡೋದು ಅಭಿನಂದನೆ ಸಂದ ಒಂದುಲೆ ಅಂಚನೆ ಶ್ರೀಯುತ ಉಮೇಶ್ ಬೋಳಾರ್ ಉಮೇಶ್ ಬೋಳಾರ್ನ ಪುದರ್ಕೇಂದಿನಕುಲು ಜಿಂಜ ಜನೂಲಿರಾರೆ ತೂತಿನಕುಲು ಮಾತ್ರ ಏರ್ಲೈಜಿ ಅಂಚಿತ್ತಿನ ಒಂಜಿ ತೆರೆಯ ಮರೆಯ ಕಲಾವಿದೆಯರು ಎಡ್ಡ ಶಿಲ್ಪಿ ಎಡ್ಡ ಕಲಾವಿದೆ ನಮ್ಮ ಕೊಲ್ಯದ ಶಾರದೋತ್ಸವಕ್ಕೆ ನಿರಂತರವಾದ ಅವೇತೋ ವರ್ಷದ್ದು ಶಾರದದ ಅಪ್ಪನ ವಿಗ್ರಹವನ್ನು ತಯಾರು ಮಾಡ್ಪುಣಂಚಿನ ವಿಗ್ರಹ ಶಿಲ್ಪಿಯಾರು ಈ ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಆರಾಧ ಕೇಂದ್ರ ಪೋತಿನತ್ತ ಅರೆಗಾದ ನಾಡೊಂದು ಬತ್ತ ತಿಕ್ಕದನ್ನು ಅರೆಗ್ಲಾನು ಬಾರಿ ಪೊರ್ಲುದ ಅಭಿನಂದನೆ ಸಂದ ಒಂದುಲ್ಲ ಅಂಚನೆ ನಾಟ್ಯಗುರು ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಭರತನಾಟ್ಯದ ಕಲಾವಿದೆ ಎಡ್ಡ ಯುವಕ ಕಲಾವಿದೆ ಅವೇತೋ ಶಿಷ್ಯರೇನು ತಯಾರು ಮಂತಿನಾರು ಅವೇತೋ ಕಡೆಟ್ ನಾಟ್ಯನು ಕಲ್ಪವನ್ನು ಅಂಚಿನ ಕೆಲಸವನ್ನು ಮಂತಂದು ಪುನಾರು ವಿದ್ವಾನಾದ ಆ ಭರತನಾಟ್ಯದ ಸೇವೆಗೆ ಆ ಅಪ್ಪಿನ ಸೇವೆಗೆ ಅರೆಗೆ ತಿಕ್ಕಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅರೆಗ್ಲಾನ ಅಭಿನಂದನೆ ಸಂದ ಒಂದುಲ್ಲ ಅಂಚನೆ ಈರಾ ನೇಮು ಪೂಜಾರ್ಲು ಚುಟುಕು ಸಾಹಿತ್ಯ ಪರಿಷತ್ತದ ಗೌರವಾಧ್ಯಕ್ಷರಾಧಿಕಾರಿ ಕೆಲವು ವರ್ಷಡು ಸೇವೆ ಸಂದ ಒಂದುಳ್ಳೇರು ಧಾರ್ಮಿಕ ಸಾಮಾಜಿಕವಾದ ನಿರಂತರ ಸೇವೆ ಸಂದ ಒಂದು ಸಾಹಿತ್ಯದ ಅಪ್ಪೆನ ಸೇವೆಲ್ಲ ಮಂದೊಂದು ಪುನರ್ ಅರೆಗ್ಲಯಾನು ವೈಯಕ್ತಿಕ ಮಾತನಾಡ ಬರೋದು ಅಭಿನಂದನೆ ಸಂದ ಒಂದುಳೆ ಅಂಚನೆ MH ಮಲಾರ್ ಬೇರೊಂಜಿ ಬಾರಿ ವಿಶೇಷವಾದ ಕೋಟೆಪುರದ ಅಂಚಿನ ಒಂಜಿ ಉಳ್ಳಾಲದ ಸೈಯದ್ ಮದನಿ ದರ್ಗಾದ ನಿರೆಲ್ಡು ನಡಪುನಂಚಿನ ಒಂಜಿ ಶಿಕ್ಷಣ ಸಂಸ್ಥೆ ಆಂಡಲ ಆ ಶಿಕ್ಷಣ ಸಂಸ್ಥೆ ಲೆಪ್ಪುನೆ ರಡ್ಡು ಕಣ್ಣುಲುಲ್ಲ ಆ ಶಿಕ್ಷಣ ಸಂಸ್ಥೆಗೆ ಒಂಜಿ ನಮ್ಮ KMKನ ಶಾಲೆ ಒಂಜಿ ಮಲಾರ್ರೇನ ಶಾಲೆ ದಯಪಂಡ ಅವು ಕೋಟೆಪುರ ಶಾಲೆ ಸೈಯದ್ ಮದನಿ ದರ್ಗಾದ ಶಾಲೆ ಅಂದ ತಾವು ಮಲಾರ್ರೇನ ಶಾಲೆ ದಯಪಂಡ ವೈಯಕ್ತಿಕವಾದ ಒಂಜಿ ಶಾಲೆನು ಸ್ವಂತ ಆಸಕ್ತಿ ಎತ್ತು ಬುಳಪಲಿ ಆತು ಬುಳಪಾದ ಸಾಧನೆ ಮಂತ ತೋಜಾಯಿನಾರು ಶ್ರೀಯುತ MH ಮಲಾರ್ ಅರೆಗೆ ನಿವೃತ್ತ ನಂತರದ
ಬೊಕ್ಕಾರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದಿಕ್ಕಿದೆ. ನಮ್ಮೊಟ್ಟಿಗೆ ಪುನಃ ಬದ್ರುದ್ದೀನ್ ಹರೆಕಳ ಲಾಂಛನೆ ಒಂಜಿ ನಡುಪ್ರಾಯದ ಜವಣೆ ಒಂಜಿ ಗ್ರಾಮ ಪಂಚಾಯತ್ ಮಾದರಿಯಾದ ಎಂಚ ಮನ್ಪುಲಿ ಪನ್ಪುನೆಕ್ ಹರೆಕಳದಂಚಿನ ಗ್ರಾಮ ಪ್ರದೇಶಡು ನಮ್ಮ ವಿಧಾನಸೌಧದ ಪೊರ್ಲಾಪುನಂಚಿನ ಒಂಜಿ ಪೊರ್ಲುದ ಮಿನಿ ವಿಧಾನಸೌಧ ಕುಡ್ಲೋಡ್ತೂತ ಅಂಚಿನ ಮಿನಿ ಗ್ರಾಮ ಸೌಧವನ್ನು ಕಟ್ಟಾದ ತೋಜಾಯಿನ ಸಾಧನೆ ಮಂತಿನಾರು ಶ್ರೀಯುತ ಬದ್ರುದ್ದೀನ್ ಹರೆಕಳ ಅಭಿನಂದನೆ ಸಂದ ಒಂದಿಲ್ಲ. ಮಂಜುನಾಥ್ ಎಸ್ ರೇವಣ್ಕರ್ ಪೊರ್ತುಗು ಬತ್ತಿ ಎತ್ತುವೆ ಬಂತೇರು ಆಂಡಲ ಒಂಚೂರು ತಡಾಂಡಾರೆ ನಿರೀಕ್ಷೆಡು ಉಪ್ಪ ಲೋಕೇಶ್ ಬೊಮ್ಮದೆಲ್ಲ ದೂರದ ಬಂಟೋಳದ ಕಾರ್ಯಕ್ರಮಡುಲ್ಲೇರು ನಮ್ಮೊಟ್ಟಿಗೆ ಉಪ್ಪುನಾರು ಪದ್ಮನಾಭ ನರಿಂಗಾಣ ಆರೆನ್ ಲಾಂಛನೆ ಜನಕುಲ್ ತೂತುನಿ ಕಡಿಮೆ ರಾಜಕೀಯವಾದ ನಿರಂತರವಾದ ಒಂಜಿ ಪಕ್ಷದ ಸೇವೆಡು ನಿಷ್ಠೆಡು ಬೇಲೆ ಮಂತಿನ ರೈತೊಟ್ಟಿಗೆ ಅರ್ನ ಕ್ಷೇತ್ರದ ಪರಿಸರದ ಕ್ಷೇತ್ರಗಳು ಧಾರ್ಮಿಕವಾದ ಸಾಮಾಜಿಕವಾದ ಮಾತ ರೀತಿಯ ಬೆನ್ನಿ ಬೆನ್ಪುನಾರು ಎಡ್ಡೆ ಸಾಮಾಜಿಕ ಕಾರ್ಯಕರ್ತೆ ಒಂದು ಎಡ್ಡೆ ಮನಸ್ಸದ ವ್ಯಕ್ತಿ ಯಾರು ನೆಟೈತಿನಕಲು ಮಾತೆರಲ ಎಡ್ಡೆ ಮನಸ್ಸಿದ ವ್ಯಕ್ತಿಲು ಮಾತೆರೆಗಳ ಯಾನು ಹೊಸಕುರಲ್ ಬಳಗ ಮುಖ ಮಾತ ಜಂಟಿ ಸಂಸ್ಥೆಲದ ಪರವಾದ ಅಭಿನಂದನೆ ಸಂದ ಒಂದು ಮಾತೆರಲವರು ಜೋರ್ದ ತಾಟಿ ಬಿಟ್ಟದಾಕ್ಲಿಗೆ ಅಭಿನಂದನೆ ಸಂದ ಅವರು ಮಾಡೋದಕ್ಕೆ ಏನದು ನಮ್ಮ ಮಲ್ಲ ಬಿಟ್ಟೆ ಮಾತ ಅಕ್ಲಿಗೆ ಗೌರವದ ಅಭಿನಂದನೆ ಮನ್ಪುಡು ಮಾಡೋದಕ್ಕೆ ಏನಂದಿಲ್ಲ. ಯುವವಾಹಿನಿ ಕೇಂದ್ರ ಸಮಿತಿಯ ಅಧ್ಯಕ್ಷರು ಶ್ರೀಯುತ ರಾಜೇಶ್ ಪಿ ಬೈದೇರನ್ನು ಗೊತ್ತಾಡಾರೇನು ದಯದಿದ್ದು ವೇದಿಕೆಗೆ ಆಹ್ವಾನ ಅಂತಂದಿಲ್ಲ ಎಂಗೆಲ್ಲ ಗೌರವದ ಆಹ್ವಾನವನ್ನು ಮನ್ನಿತದ ಆರು ವೇದಿಕೆಗೆ ಬರಡು ಬಣ್ಣದಕ್ಕೆ ಏನೊಂದಿಲ್ಲ. ಯುವವಾಹಿನಿ ಕೇಂದ್ರೀಯ ಸಮಿತಿಯ ಅಧ್ಯಕ್ಷರು ಶ್ರೀಯುತ ರಾಜೇಶ್ ಪಿ ಬಲೆ ಒಂಜಿ ನಾನು 5 ನಿಮಿಷ ಉಪ್ಪುನಿ ಬಲೆ ಒಂಜಿ ಅಭಿನಂದನೆದ ಗೌರವವನ್ನು ಹಾಕ್ಲಿಕ್ಕೆ ಬರಲಿ ಎಂಗೆಲ್ಲ ಪರವಾದ ನಮ್ಮ ಕೊಲ್ಲಿಯ ಯುವವಾಹಿನಿದ ಪರವಾದ ವೈಯಕ್ತಿಕವಾದ ಇತ್ತಿನಕಲ್ನ ಒಟ್ಟಿಗೆ ಇತ್ತಿನಕಲು ಬೈದಿನಕಲು ಇತ್ತಿನ ನಾಡ ಬರೋಲಿ ಅವಳು ನಮ್ಮ ಮುಸ್ತಫಾ ಹರೆಕಳ ಉಳ್ಳೇರು ಆರ್ಲ ವೇದಿಕೆಗೆ ಬರೋಲಿ ಹರೆಕಳದಾರು ಬದ್ರುದ್ದೀನ್ ಒಟ್ಟಿಗೆ ಬೈದಿನಾರು ಅಂಚನೆ ವೈಯಕ್ತಿಕವಾದ ಇತ್ತಿನ ನಾಡ ಒಂದು ಸಮೂಹ ಭಾವಚಿತ್ರಗೂ ವೇದಿಕೆಗೆ ಬರೋಲಿ ಪಣ್ಣದಕ್ಕೆ ಏನೊಂದಿಲ್ಲ. ಆತ್ಮಶಕ್ತಿದ ಒಟ್ಟಿಗೆ ರಾಣ್ಲ ಇತ್ತಿನ ನಾಡ ಅಧ್ಯಕ್ಷರನ್ನ ಪರವಾದ ಒಟ್ಟಿಗೆ ಬೈದಿನ ಇತ್ತಿನ ನಾಡ ಅಕುಲ್ಲ ಬರೋಡು ವೇದಿಕೆಗೆ ಮುಸ್ತಫಾ ಹರೆಕಳದಾರು ಬಲೆ ನಮ್ಮ ಪದ್ಮನಾಭ ನರಿಂಗಣ್ಣೊಟ್ಟಿಗೆ ஒரு ಬತ್ತದಿತ್ತೇರು ಯಾಕಂದ್ರೆ ತುಯ್ಯ ಆರ್ಲ ವೇದಿಕೆಗೆ ಬರೋಡು ಪುದರ್ ಗೊತ್ತಿದ್ದಿ ಬಲೆ ಸಮೂಹ ಭಾವಚಿತ್ರ ಗಂಗಾಧರ್ ಶಾಲು ಮಾಲೆ ಪಾಡ್ದು ಫಲ ವಸ್ತು ಕೊಡ್ದು ಒಂಜಿ ಲಕ್ಷ್ಮಣ ಫಲದ ದೈ ಎಡ್ಡ ದೈ ಇನ್ನೇನಂಗೆ ಪ್ರಯೋಜಕವಾದ ಪರಿಸರ ಪ್ರೇಮಿ ವೃಕ್ಷ ಪ್ರೇಮಿ ಮಾಧವ್ ಉಳ್ಳಾಲ್ ಬೆತ್ತು ಕೊಡ್ತೇರು ಅಂಚನೆ ಅತಿಥಿ ಗಣ್ಯರೇ ಕೊರ್ರೆ ಪೂತ ದೈಕ್ಲೇನು ನಮ್ಮ ಆತ್ಮೀಯ ಬಂಧು ಹೊಸಕುರಲ್ ಬಳಗದಾರು ಈತ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಸಿರಿಯಲ್ ಡಿಸೋಸರ್ ಒದಗಾದು ಕೊಡ್ತೇರು ಮಕ್ಕಳಿಗೆ ಪೂರ ಮಕ್ಕಳಂಚಿನ ಸಹಾಯ ಮಸ್ತುಂಡು ಈ ಕಾರ್ಯಕ್ರಮದ ಪಿರವಡು ಮಾತೆರೆಗಳ ಒಂಜಿ ಸ್ಮರಣಿಕೆ ಆದ ಒಂಜಿ ದೈನು ಕೊರೊಂದುಲ್ಲ. ಆತ್ಮಶಕ್ತಿದ ನಿರ್ದೇಶಕರು ಶ್ರೀಯುತ ಆನಂದ್ ಎಸ್ ಕೊಂಡಾಣ ಉಳ್ಳೇರು ಬಲೆ ನಿಖಿಲ ಅಧ್ಯಕ್ಷರು ವೇದಿಕೆಗೆ ಗೌರವದ ಅಭಿನಂದನೆ ತಂದುಳ್ಳೇರು ಅರ್ನ ಒಟ್ಟಿಗೆ ನಿಖುಲ ಉಂತುಲೆ ನಿಖುಲ್ ಪೂರ ಅರ್ನ ಒಟ್ಟಿಗೆ ಏಪಲ ಉಪ್ಪು ನಕಲು ಬಲೆ ಆತ್ಮೀಯ ಬಂಧುಳೆ ಮಾತೆಲ್ಲವರ ಜೋರ್ದ ತಾಟಿ ಬಡುದು ಈ ಮಾತ ಸಾಧಕೆರೆಗೆ ಆಕೆಲ್ಲ ನನಲಾತು ಸಾಧನೆ ಬೆಳಗಡೆ ಅಕ್ಲಿಗೆ ನನಲಾತು ಮಲ್ಲಮಲ್ಲ ಪ್ರಶಸ್ತಿಲು ದೈವ ದೇವೇರ್ನ ಅನುಗ್ರಹಡು ಅಕಳಕುಲ್ ನಮ್ಮಿನ ದೈವ ದೇವೇರ್ನ ಅನುಗ್ರಹಡು ತಿಕ್ಕಡು ಪಣ್ಣದಕ್ಕೇನೊಂದು ಮಾತೆಗಳ ಪೊಸಕುರಲ್ ಬಳಗ ಸದ್ಭಾವನ ವೇದಿಕೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಬಿಲ್ಲವ ಸೇವಾ ಸಮಾಜ ರೋಟರಿ ಸಮುದಾಯದಳ ಕೊಲ್ಲಿಯ ಯುವವಾಹಿನಿ ಕೊಲ್ಲಿಯ ಘಟಕ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ನವೋದಯ ಫ್ರೆಂಡ್ಸ್ ರಿಜಿಸ್ಟರ್ಡ್ ಉಳ್ಳಾಲ ಬೈಲ್ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಕಿದ್ಯ ಮಾತ ಸಂಸ್ಥೆದ ಪರವಾದ ಮಾತ ಬಂಧುಳ
ಕುಟುಂಬಲ ಪರವಾದ ಉಡಲ್ ದಿಂಜಿದಿ ಸೊಲ್ಮೇಲೆನ್ ಸಂದ ಒಂದುಲ್ಲೆ ಅಭಿನಂದನೆನ್ ಸಂದ ಒಂದುಲ್ಲೆ. ಮಾತಾಡಲು ಒಂದು ವಿನಂತಿ, ನನ್ನ ಅಧ್ಯಕ್ಷೀಯ ಪಾತ್ರ ಕೇವಲ 2-3 ನಿಮಿಷ ಪಾತ್ರದಾಯಿನೇ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮ ಮುಕ್ತಾಯದ ಹಂತಡುಂಡು ಮಾತೆಲ್ಲ ದಯದೀದ ಆತ್ಮೇಟ ತಾಳ್ಮೆದೀದು ನಮ್ಮೊಟ್ಟಿಗೆ ಒಟ್ಟಿಗೆ ಬಣ್ಣದಕ್ಕೆ ಏನೊಂದಿಲ್ಲ. ಸಭಾ ಕಾರ್ಯಕ್ರಮ ಮಲ್ಲ ಮುಖ್ಯ ಕಾರ್ಯಕ್ರಮ ಸೌಹಾರ್ದ ಸಂದೇಶದೊಟ್ಟಿಗೆ 18 ಜನಕ್ಕೆ ಅಭಿನಂದನೆ ಮನ್ಪುಲಂಚಿನ ಕಾರ್ಯಕ್ರಮ ಮಾತೆರೆಗಳ ಅಭಿನಂದನೆ ಸದ್ದ ಒಂದು ಇತ್ತ ಲೇಸದ ಗುರ್ಕಾರ್ಮೇನು ವಹಿಸೋಣಂಚಿನ ಶ್ರೀಯುತ ಕೃಷ್ಣಗೆಟ್ಟಿಯರು ಗುರ್ಕಾರ್ಮೇದ ಪಾತೆರ ಪಣ್ಣದಕ್ಕೆ ಏನೊಂದಿಲ್ಲ ಅರೆಗೆ ವೇದಿಕೆ ಆಸೀನ ಪೂರ ಗೌರವಾನ್ವಿತ ಸದಸ್ಯರೇ, ಹೆಚ್ಚಿನ ಸಂಖ್ಯೆಯ ಬೈದಿನ ಮಹಾತಂಕಲ ಆತ್ಮೀಯ ಬಂಧುಗಳೇ, ಇನ್ನು ಹೊಸಗುರು ಬಳಗ ಈ ಸದ್ಭಾವನಾ ವೇದಿಕೆದ ಈ ಒಂದು ನೆರಳಿ ಭಾರಿ ಪೊರ್ಲದೊಂದು ಕಾರ್ಯಕ್ರಮ ಒಂದುಂಡು. ಅವು ಎಂಜ ಬಣ್ಣಗ ಮಾತ ಧರ್ಮಲ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಂ ಧರ್ಮವನ್ನು ಒಟ್ಟಿಗೆ ಸೇರಿಸೋದು ಒಂದೇ ರೀತಿ ಪ್ರೀತಿ ವಿಶ್ವಾಸ ಎಂಚ ಬಾಡೋಡು ಒಂದು ದಿವಸ ನಮ್ಮ ಮನಪೂರ್ವಕವಾದ ಕೊಡ್ತಾ ಅವೇ ತಂದೆ ಇತ್ತ ಮಾತ ಜಿಲ್ಲಾ ಧಾರ್ಮಿಕದ ಬಕ್ಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತ ಪೂರ್ವ ಜನಗಳಿಗೆ ಸನ್ಮಾನಕ್ಕೂ ಎಂಕುಲು ಭಾರಿ ಅಭಿನಂದನೆ ಸಂದರ್ಭ. ಈ ಸಂದರ್ಭಗಳು ನಮ್ಮ ಹೊಸಗುರುದ ನಿರ್ದೇಶಕರಾಯನ ನಮ್ಮ ನಿರ್ದೇಶಕರಾಯನ ಎಂಕಲ್ನ ಆತ್ಮೀಯರು ಎಂಕಲ್ ಮಾರಿ ಒಂದು ಪ್ರೀತಿದ ವ್ಯಕ್ತಿ ಆಯ್ನ ವಿದ್ಯಾಧರ ಶೆಟ್ಟಿ ಭಾರಿ ಒಂದು ಪೂರ್ವದ ಕಾರ್ಯಕ್ರಮ ನೋಡಲಿ ಪನ್ನಗ ವರ್ಷ ಈ ಸಮಾಜಡು ಆ ರೀತಿ ಬದುಕೊಡು ನಮ್ಮ ಒಂದು ಪ್ರೀತಿ ವಿಶ್ವಾಸ ನಮ್ಮ ಬದುಕೊಡು ಒಂದು ವಿಷಯನು ಆದರ್ಶವಾದ ವ್ಯಕ್ತಿ ಏನೇ ಕ್ರಿಶ್ಚಿಯನ್ ಧರ್ಮದಗಳು ಆ ರೀತಿ ಉಳ್ಳೇರಿ, ಮುಸ್ಲಿಂ ಧರ್ಮದಗಳು ಆ ಉಳ್ಳೇರಿ, ಹಿಂದೂ ಧರ್ಮದಗಳು ಆ ರೀತಿ ಉಳ್ಳೇರಿ ಒಂದು ವಿಶೇಷమైన ಒಂದು ಈ ಒಂದು ಈ ಸಮಾರಂಭ ತೋರ್ಪಡಿಕೊಂತೀರಿ ಅಂಚದು ಪುನಃ ಒರಿಯದು ಒರಿಯ ಪ್ರೀತಿ ಮಾಡ್ಪುಣ ನಮ್ಮ ಈ ವಿಶೇಷమైన ಅಂಜನ ಈ ಕಾರ್ಯಕ್ರಮಗಳು ಇನ್ನು ಮಾತೆಲ್ಲ ಭಾಗ್ಯ ಆತೇರಿ ಅಕ್ಲಿನ ಮಾತೆಲ್ಲ ಅಭಿನಂದನೆ ಬಂದೊಂದಿಲ್ಲ. ಅವೇ ರೀತಿ ವರ್ಷ ನಮ್ಮ ಹೊಸಕುರ ಕಾರ್ಯಕ್ರಮ ಮೂಜಿ ಕಾರ್ಯಕ್ರಮ ದೀಪಾವಳಿ ಆಯ್ನದ ಪಕ್ಕ ಆಯ್ದಕ್ಕ ಈತಕ್ಕ ಒಂದು ಕ್ರಿಸ್ಮಸ್ ಆಚರಣೆ ಅವು ಹಾಕೊಂಡು ಆಯ್ದಕ್ಕ ಪೆರ್ನಾದ ಸಮಾಡು ಮೂಜಿ ಧರ್ಮವನ್ನು ಒಟ್ಟಿಗೆ ಸೇರ್ತೀನಿ ನಮ್ಮ ಆಚರಿಸೋದಿಲ್ಲ ಅಂಚದು ಪುನಃ ನಮ್ಮ ಈ ಮಾತೆಲ್ಲ ಎಂಕಲೊಟ್ಟಿಗೆ ಸೇರ್ತದೆ. ಇಡೀ ವೇದಿಕೆ ಇತ್ತಿನ ಮಾತಾ ಕಾರ್ಯಕ್ರಮ ಭಾಗ್ಯತೆ ಭಾರಿ ಬರೋದು ಕಾರ್ಯಕ್ರಮ ಬಂದರೆ ನನ್ನ ದುಂಬಕಲ ಇಂಚನೆ ಒಂದೇ ಪ್ರೀತಿ ವಿಶ್ವಾಸ ಭಾವನೆ ಅವಕಾಶ ಬಂದು ಕೊಡು ಕೇಳೊಂದು ಈ ಸಮಾರಂಭ ಪಾತ್ರೆ ದೀಪದಾದ ವಿಷಯ ಮಾತಾಡ ಪಣದ ಆತನೆ ದೀಪಾವಳಿ ಕತ್ತಲಿಂದ ಬೆಳಕಿದಕೊಂಡು ಪುಣಂಜ ಒಂಜಿ ಈ ದೀಪಾವಳಿ ಮಾತರ ಮನಸ್ಸುಗಳ ಸಂತೋಷ ಸುಖ ಸೌಭಾಗ್ಯ ಕೊರಡು ಬಂದು ಕೇಳೊಂದು ಈ ಸಂದರ್ಭಗಳು ಮಾತೆರ ಆ ದಿನಗಳಿಗೆ ಅಭಿನಂದನೆ ಸಲ್ಲೊಂದು ನನ್ನ ಪಾತ್ರ. ಜೈ ಹಿಂದ್ ಜೈ ಕರ್ನಾಟಕ. ಈ ಮಲ್ಲ ಲೇಸದ ಗುರುಕಾರ್ಮ ವಹಿಸಾದ ಸಭೆಲೇಸಿನ ಪೊರ್ಲು ಮಲ್ತುಕೊಟ್ಟು ದೀಪಾವಳಿ ಪರ್ಬ ನಮ್ಮ ಮಾತೆರ್ನಲ ಪರ್ಬ ಅವಡು ನಮ್ಮ ಜೀವನಡು ಇಡೀ ವರ್ಷಿಡೀ ನಮ್ಮ ಬೆಳಗಡು ಮನ್ಪುಣಚ್ಚಿನ ಸಂದೇಶ ಕೊರ್ನಚ್ಚಿನ ಕೃಷ್ಣಣ್ಣಗ ಸ್ವಲ್ಪ ಸಂದ ಒಂದು ಬತ್ತಿನಚ್ಚಿದ ಮಾತೆಲ್ಲ ಒಂತೆ ಬಡ್ದು ಅಂತಲೇ ನನ್ನ ಚೀಪೆ ತಿಂದು ನಾವು ಪೋರುಂಡು ಬತ್ತಿನಚ್ಚಿದ ಮಾತೆರೆಗಳ ಸ್ವಲ್ಪ ಸಂದಾಯಿತ ಮಲ್ಪೊಂಡು ಭಿನ್ನಯ ಮಲ್ತೊಂದಲೇ ಕುಸ್ಮಾಕರ ಕುಂಪಳ ಪ್ರಧಾನ ಕಾರ್ಯದರ್ಶಿಗಳು ಯುವವಾಹಿನಿ ಕೇಂದ್ರ ಸಮಿತಿ ಕುಡ್ಲ. ಓಂ ಶ್ರೀ ಗುರುಭ್ಯೋ ನಮಃ. ಉಳ್ಳಾಲದ ಜನಮನದ ಸಂಗಾತಿ ಹೊಸಕುರಲ ಅಂಚನೆ ಸದ್ಭವನ ವೇದಿಕೆ ಉಳ್ಳಾಲ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಜಮಾತೆ ಇಸ್ಲಾಂ ಹಿಂದ್ ಅಂಚನೆ ನವೋದಯ ಫ್ರೆಂಡ್ಸ್ ಕ್ಲಬ್ ಉಳ್ಳಾಲ ಬೈಲ್ ಅಂಚನೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಸಂಘ ಕಿನ್ಯಾ ಅಂದೆತ ಮಾತ ಒಟ್ಟಿ ಸೇರಿಗೆಡು ನಡತನಂಚಿಂತನ ವಿಶೇಷವಾದ ಚಿಂತನ ಕಾರ್ಯಕ್ರಮ ದೀಪಾವಳಿ
ಸೌಹಾರ್ದ ದೀಪಾವಳಿ ಸಂಗಮ ಈ ಕಾರ್ಯಕ್ರಮದ ಪುರ್ಲ ಲೇಸದ ಗುರುಕಾರ್ಮೆನ್ ವಹಿಸೋನ ಚಿಂತನ ಶ್ರೀಯುತ ಕೃಷ್ಣಗಟ್ಟಿ ಅಡ್ಕ ನಿವೃತ್ತ ಸೇನಾನಿ ಮಾಜಿ ಸದಸ್ಯರು ಜಿಲ್ಲಾ ಧಾರ್ಮಿಕ ಪರಿಷತ್ ಹಿರೇಗ್ ಮಾತ ಸಂಸೆಲ್ಲದ ಪರವಾದ ಏನ ಸೊಲ್ಲೈತದ ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದೊಲ್ಲೆ ಅಂಚನೆ ಸೌಹಾರ್ದದ ನುಡಿ ಪುರ್ಪನು ನಮ್ಮೊಟ್ಟಿಗೆ ಬಿರ್ಕನ ಚಿಂತನ ಜಿಲ್ಲೆದ ತೆಂಕುತಿಟ್ಟು ತುಯ್ನಂಚಿಂತನ ಅಗ್ರಮಾನ್ಯ ಯಕ್ಷಗಾನ ಕಲಾವಿದರಾಯನಂಚಿಂತನ ಶ್ರೀಯುತ ಸರ್ಪಂಗಳ ಈಶ್ವರ ಭಟ್ ನಿವೃತ್ತ ಪ್ರಾಂಶುಪಾಲರು ಕೇಂದ್ರೀಯ ವಿದ್ಯಾಲಯ ಇರೆಗ್ಲ ಜಂಟಿ ಸಂಸ್ಥೆದ ಪರ ಸೊಲ್ಮೇಲಿನ ಸಂದಾಯ್ತ ಮಲ್ತೊಂದೊಲ್ಲೆ ಅಂಚನೆ ಸಂದೇಶನ ಸಾರನಂಚಿಂತನ ಜನಾಬ್ ಸಯೀದ್ ಇಸ್ಮಾಯಿಲ್ ವಲಯ ಸಂಚಾಲಕರು ಜಮಾತೆ ಇಸ್ಲಾಮಿ ಹಿಂದೆ ದಕ್ಷಿಣ ಕನ್ನಡ ಉಡುಪಿ ಇರೆಗ್ಲ ಈ ಸಂದರ್ಭಡು ಮಾತ ಸಂಸ್ಥೆಲ್ಲ ಪರವಾದ ಸೊಲ್ಮೇಲಿನ ಸಂದಾಯ್ತ ಮಲ್ತೊಂದೊಲ್ಲೆ ಅಂಚನೆ ಸಂದೇಶನ ಸಾರನಂಚಿನ ಶ್ರೀಮತಿ ಐರೆನ್ ರೆಬೆಲ್ಲೋ ದಕ್ಷಿಣ ಕನ್ನಡ ಜಿಲ್ಲಾ ವ್ಯವಸ್ಥಾಪಕರು ಡೆನಲ್ ಯೋಜನೆ ಇರೆಗ್ಲ ಮಾತ ಸಂಸ್ಥೆಲದ ಪರವಾದ ಏನು ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದೊಲ್ಲೆ ಅಂಚನೆ ನಮ್ಮೊಟ್ಟಿಗೂ ಇತ್ತದ ಸಂದೇಶನ ಸಾರನಂಚಿಂತನ ಗುರುಕಾರ್ಲು ಸದ್ಭಾವನಾ ವೇದಿಕೆ ಉಳ್ಳಾಲ ಅಂದಿತ ಶ್ರೀ ಲಯನ್ ಪ್ರಸಾದ್ ರೈ ಕಲ್ಲಿಮಾರು ಇರೆಗ್ಲ ಪೊರ್ತುಡು ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದು ಗೌರವ ಉಪಸ್ಥಿತಿ ಅದು ನಮ್ಮೊಟ್ಟಿಗೂ ಇತ್ತನ ಚಿಂತನ ಗಣ್ಯ ಬಿನ್ಯರು ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರು ಗೊತ್ತು ಗುರುಕಾರ್ಲು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ ಕೋಟೆಕಾರು ಇರೆಗ್ಲ ಪೊರ್ತುಡು ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದು ಶ್ರೀಯುತ ಸದಾಶಿವ್ ಉಳ್ಳಾಲ್ ಗುರುಕಾರ್ಲು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಂಚನೆ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಗುರುಕಾರ್ಲು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ಅಂಚನೆ ಸುರೇಶ್ ಭಟ್ನಗರ ಉಪಗುರುಕಾರ್ಲು ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಅಂಚನೆ ಕೃಷ್ಣಪ್ಪ ಸಾಲ್ಯಾನ್ ಗುರುಕಾರ್ಲು ದಕ್ಷಿಣ ಕನ್ನಡ ಜಿಲ್ಲಾ ರೈತ ಸಂಘ ಅಂಚನೆ ಜಮಾತೆ ಇಸ್ಲಾಮಿ ಹಿಂದ್ ನೆತ ಉಳ್ಳಾಲದ MH ಮೊಹಮ್ಮದ್ ಉಲ್ಲೇರ್ ಅರೆಗ್ಲಾಯನ್ ಪೊರ್ತುಡು ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದುಲ್ಲೆ ಅಂಚನೆ ಶ್ರೀಯುತ ವೇಣುಗೋಪಾಲ್ ಕೊಲ್ಯ ಗುರುಕಾರ್ಲು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ ಅಂಚನೆ ಶ್ರೀಯುತ ಹರೀಶ್ ಮುಂಡೋಳಿ ಗುರುಕಾರ್ಲು ಬಿಲ್ಲವ ಸೇವಾ ಸಮಾಜ ಕೊಲ್ಯ ಅಂಚನೆ ಶ್ರೀಮತಿ ಸುಧಾ ಸುರೇಶ್ ಉಪಗುರುಕಾರ್ಲು ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಅಂಚನೆ ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರದ ಗುರುಕಾರ್ಲೈನಂಚಿನ ಶ್ರೀ ಆನಂದ್ ಮಲಯಾಳ ಕೋಡಿ ಅಂಚನೆ ಪದ್ಮನಾಭ ಉಳ್ಳಾಲ ಬಯಲು ಗುರುಕಾರ್ಲು ನವೋದಯ ಫ್ರೆಂಡ್ಸ್ ಕ್ಲಬ್ ಉಳ್ಳಾಲ ಬಯಲು ನೆತ ಗಣ್ಯ ಭಿನ್ನರೆಗ್ಲಾಯನ್ ಪುರ್ತುಡು ಜಂಟಿ ಸಂಸ್ಥೆಯಲ್ಲದ ಬರವಾದ ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದು ಅಂಚನೆ ಇನಿತ ಈ ಲೇಸ್ಡ್ ಬಲಿಯೇಂದ್ರನ್ ಲೆತ್ತನ ಚಿಂತನ ಶ್ರೀಯುತ ಸದಾಶಿವ ಆಳ್ವ ತಲಪಾಡಿ ಇರೆಗ್ಲ ಮಾತ ಸಂಸ್ಥೆಯಲ್ಲದ ಪರವಾದಿಯನ್ನು ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದು ಸುಗಿಪು ಸಂದಾಯ್ತ ಮಲ್ತನ ಚಿಂತನ ಭಾರತಿ ಸನಿಲ್ ಉಳ್ಳಾಲ ಸೌಮ್ಯ ಕುಸುಮಾಕರ್ ನಿಕ್ಲೆಗ್ಲ ಯಾನ ಪುರ್ತುಡು ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಂತನ ಚಿಂತನ ಹೊಸಕುರಲು ವಿಂಶತಿ ಸಂಭ್ರಮದ ಸಾಂಸ್ಕೃತಿಕ ಸಂಚಾಲಕರಿಂದ ಅಂಚನೆ ದೈಹಿಕ ಶಿಕ್ಷಕರನ್ನ ತಾಲೂಕು ಕಾರ್ಯದರ್ಶಿಯಾಯಿನ ಚಿಂತನ ಶ್ರೀಯುತ ಮೋಹನ್ ಶೆರ್ಲಾಲು ಇರೆಗ್ಲ ಪೊರ್ತುಡು ಸೊಲ್ಮೇಲೇನೆ ಸಂದಾಯ್ತ ಮಲ್ತೊಂದು ತೆರೆಮೆರಿಟ ನಮ್ಮೊಟ್ಟಿಗೆ ಸಹಕಾರ ಮಂಚಿನ ಸವಿತಾ ಸಂತೋಷ್ ಸುದರ್ಶಿನಿ ಅಂಚನೆ ಕುಮಾರ್ ಬಾಲೆ ಖುಷಿ ಇರೆಗ್ಲೇನು ಈ ಪೊರ್ತುಡು ಜಂಟಿ ಸಂಸ್ಥೆದ ಪರವಾದ ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದು ಈ ಕಾರ್ಜೋಡು ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಗುರುಕಾರ್ಲೈನ ಚಿಂತನ ಶ್ರೀ ರಾಜೇಶ್ ಬಿ ಉಳ್ಳೇರ್ ಇರೆಲ್ಲ ಈ ಪೊರ್ತುಡು ಮಾತ ಸಂಸ್ಥೆದ ಪರವಾದ ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದು ಅಂಚನೆ ಈ ಪೊರ್ಲ ಲೇಸಿಗೆ ಈ ಸಭಾಂಗಣ ಒದಗಿಸಿನ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ ಸೋಮೇಶ್ವರ ಅಂದೇತ ಗುರುಕಾರ್ಲು ಸರ್ವ ಪದುಕೆರೆಗಳ ಜಂಟಿ ಸಂಸ್ಥೆಲ ಪರವಾದ ಏನು ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದು ಬಲ್ಪು ಬಕ ಸೊರತ ವ್ಯವಸ್ಥೆಯನ್ನು ಮಲ್ತನ ಚಿಂತನ ಶ್ರೀ ಗಣೇಶ್ ಕೊಲ್ಯ SGK ಎಲೆಕ್ಟ್ರಿಕಲ್ಸ್ ಇರೆಗ್ಲ ಏನು ಮಾತ ಸಂಸ್ಥೆದ ಪರವಾದ ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದು ಮಾಧ್ಯಮ ಮಿತ್ರರೆಗ್ಲ ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದು ಅಂಚನೆ ಸಹಕಾರ ಕೊರ್ನನ್ ಚಿಂತನ ಮಾತ ಸರ್ವ ಸದಸ್ಯರ್ಲ ಅಂಚನೆ ನಮಕ್ ಜಾಹೀರಾತುನು ಕೊರ್ದು ಸಹಕಾರ ಮಲ್ತದ ಕಾರ್ಯಕ್ರಮನು ಯಶಸ್ವಿ ಮನ್ಪರ ಸಹಕಾರ ಕೊರ್ನನ್ ಚಿಂತನ ಕಾರಣೀಕರ್ತರಾಯನ ಚಿಂತನ ಮಾತ ಜಾಹೀರಾತುದಾರರೆಗ್ಲ ಮಾತ ಸಂಸ್ಥೆಲದ ಪರವಾದ ಏನು ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದು ಈ ಪೊರ್ತುಡು ಚೀಪೆ ಪಟ್ಟು ನೆಂಚಿನ ನಮಕ್ ಸಹಕಾರ ಕೊರ್ನಂಚಿನ ಆಳ್ವಾಸ್ ಸ್ವೀಟ್ಸ್ ಇರೆಗ್ಲ ಏನ್ ಮಾತ ಸಂಸ್ಥೆಲದ ಪರಾದು ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದು ಬಯ್ಯದ ಪೊರ್ತುಗು ನಡತು ನಂಚಿಂತನ ತಾಳಮದ್ದಳೆ ಕೂಟಡ್ ಯಕ್ಷಗಾನದ ಕಲಾವಿದರು ಇತ್ತದು ಮಾ ಕಾರ್ಯಕ್ರಮನು ಸಂಯೋಜನೆ ಮಲ್ತನಂಚಿಂತನ ಹರಿಶ್ಚಂದ್ರ ನಾಯ್ಗ ಮಾಡೂರು ಇರೆಗ್ಲ ಮಾತ ಸಂಸ್ಥೆಲದ ಪರವಾದಿಯನ್ ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದು ವಿಶೇಷವಾದ ಈ ಕಾರ್ಯಕ್ರಮ ಬಾರಿ ವರ್ಷೋರ್ದಿಂಚ ನಿರಂತರವಾದ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ತತ್ವದಾಡಿಟ್ಟು ಒಂಜೆ ಜಾತಿ ಒಂಜೇ ಮತ ಒಂಜೇ ಧರ್ಮ ಪನ್ಪುನ ಚಿಂತನ ಧ್ಯೇಯದಡಿಟ್ಟು ಇನಿ ನಮ್ಮ ಧರ್ಮ ನಮ್ಮೊಂದಿಗೆ ನಮ್ಮ ಸ್ನೇಹ ಎಲ್ಲರೊಂದಿಗೆ ಪನ್ಪಿನ ಚಿಂತನ
ಒಂಜಿ ಘೋಷ ವಾಕ್ಯಡ್ ನಡತದ ನಂಡ ಅವು ನಮ್ಮ ಮಾತೆರ್ಲ ಒಂಜಪ್ಪೆ ಬಾಲ್ಯಲ್ ಬ್ಲೆಕ ಪೊರ್ಲುಡೆ ಬದುಕುಗ ಪನ್ಪುನಂಚಿಂತನ ಸಂದೇಶನ ಸಾರ್ನಂಚಿನ ಈ ಕಜ್ಜನು ಮಲ್ತನಂಚಿಂತನ ಪೊಸಕುರಲ್ದ ನಿರ್ದೇಶಕರನಂಚಿಂತನ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇರೆಗ್ಲ ಎಂಕುಲ ಮಾತೆರಿನ ಪರವಾದ ಸೊಲ್ಮೇಲೇನ ಸಂದಾಯ್ತ ಮಂತೊಂದು ಇನಿತ ಈ ಕಜ್ಜಗು ಪೂರ್ಣ ವಿರಾಮನ ದಿವಂದುಲ್ಲ ಸೊಲ್ಮೇಲು 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 ಇನಿತ ಈ ಕಜ್ಜ ಪೊಸಕುರಲ್ ಯೂಟ್ಯೂಬ್ ಲೈವ್ ನೇರ ಪ್ರಸಾರ ಆವೊಂದುಂಡು ಆ ಲಿಂಕ್ ಇತ್ತೇನೆ ಓಪನ್ ಆದುಂಡು ಇಂಟ್ಲ ಮಾತಾ ಭಿಕ್ಷಕೆರ್ಲ ತೂದು ಕಾರ್ಯಕ್ರಮನ ಸಹಕಾರ ಕೊರಡು ಪನ್ನೊಂದು ಕೇನೊಂದುಲ್ಲ. ಮಾತೆರ್ಲ ಸ್ವೀಕಾರ ಮಲ್ತು ಪೋಡೊಂದು ಸಂಘಟಕರು ವಿನಮ್ರವಾದ ವಿನಂತಿ ಮಲ್ತೊಂದುಲ್ಲ.